ಉಳ್ಳಾಲ ನಗರಸಭೆತ ತಿಂಗೊಲ್ದ ಸಾಮಾನ್ಯ ಸಭೆ ನಗರಸಭೆತ ಸಭಾಂಗಣಡು ಅಂಗಾರೆ ಮಧ್ಯಾಹ್ನ ನಡೆದಳು. ಸಭೆತ ಸುರುಟೆ ವಿರೋಧ ಪಕ್ಷದ ಬಿಜೆಪಿ ಬೊಕ್ಕ ಎಸ್ಟಿಪಿಐ ಪಕ್ಷದ ಸದಸ್ಯರು ನಗರಸಭೆಟ್ ನಡತಿನ ಕೆಲವೊಂಜಿ ಘಟನೆಗಳನ್ನು ಪ್ರಶ್ನಿಸಾದು ಅಧ್ಯಕ್ಷರನ್ನು ಬೊಕ್ಕ ಪೌರಾಯುಕ್ತರನ್ನು ತರಾಟೆಗೆ ತೊಂದರು. ಸದಸ್ಯರಿಗೆ ನನ್ನ ಧನ್ಯವಾದಗಳು ಮತ್ತು ನಮ್ಮ ಶಿವನವರಿಗೆ ಮತ್ತು ಉಪಾಧ್ಯಕ್ಷರ ಅವರಿಗೆ ಧನ್ಯವಾದ. ನಮ್ಮ ಇಂಜಿನಿಯರ್ ಇಲ್ಲಿ ಸ್ಟಾಫ್ ಇದ್ದವರಿಗೆ ಮತ್ತು ಎಲ್ಲರಿಗೆ ಸ್ವಾಗತವನ್ನು ಬಯಸ್ತೇನೆ. ಎಲ್ಲರ ಹೊರಗಿನಿಂದ ಅಧಿಕಾರಿನವರು ಬಂದಿದ್ದಾರೆ, ಅವರಿಗೆ ಎಲ್ಲ ಸ್ವಾಗತವನ್ನು ಬಯಸ್ತೇನೆ. ನಾನು ಇದಿಲ್ಲ, ನಿಮ್ಮನ್ನು ಸ್ವಾಗತ ಮಾಡಿದ ನಂತರ ನೀವು ಎಲ್ಲರನ್ನು ಸಹ ಇದು ಆಡಳಿತ ಮಾಡುವಾಗ ನೀವು ಯಾರನ್ನು ಸಹ ಧನ್ಯವಾದ ಹೇಳಲಿಕ್ಕಿಲ್ಲ, ನೀವು ಸ್ವಾಗತ ಮಾಡಬಾರ್ದು, ಗೌರವಿಸಲಿಕ್ಕಿದೆ ಅಂತೇಳಿ ಅದನ್ನು ಫಸ್ಟ್ ಮಾಡಿ ಮತ್ತೆ ಸಭೆ ಮಾಡುವ ಅಂತ ಹೇಳ್ತಾ ಇದ್ದಾರೆ. ಜಿಲ್ಲಾ ಪ್ರಶಸ್ತಿ ಕೂಡ ಅವರಿಗೆ ಸಿಕ್ಕಿದ್ದನ್ನು ಅವರು ಹೇಳಿದ್ದಾರೆ. ಅವರು ನಮ್ಮ ಗೋವಾದಲ್ಲಿ ಒಂದು ಬಹಳಷ್ಟು ಒಂದು ದೊಡ್ಡ ಮಟ್ಟದ ಒಂದು ರಾಷ್ಟ್ರ ಮಟ್ಟದ ಯಾವುದು ಹೋಗಿರ್ತಿದೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಹೆಸರುವಾಸಿಯಾದ ಗೀತಾ ಬಾಲಿಯವರು ಕೂಡ ಅವರನ್ನು ತುಂಬಾ ಹೇಳಲಿಕ್ಕೆ ನನಗೆ ಸಮಯದ ಅಭಾವವಾದ್ದರಿಂದ ನಾನು ಏನು ಹೇಳ್ತಾ ಇಲ್ಲ. ಅವರೆಲ್ಲ ವಿಷಯ ನಿಮಗೆ ಗೊತ್ತಿರುವಂಥದ್ದು. ಅವರು ಕೂಡ ನಮ್ಮ ಅಧ್ಯಕ್ಷರು ಅಭಿನಂದನೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ನಮ್ಮ ಸರ್ವ ಸದಸ್ಯರು ಕೂಡ ಸಹಕಾರ ಕೊಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಪತ್ರಿಕಾ ಮಾಧ್ಯಮವನ್ನು ಕೂಡ ಸ್ವಾಗತಿಸ್ತಾ ಇದ್ದೇವೆ. ಬಗೆಹರಿಸಿಕೊಳ್ಳಲಿಕ್ಕೆ ಸಹಾಯಕ ಇಂಜಿನಿಯರ್ ರಾಜೇಶ್ ಅವರು ಇದ್ದಾರೆ. ಏನಾದರೂ ಇದ್ದರೆ ನಾವು ಸಭೆಗೆ ಆದರೆ ಅದಕ್ಕೆ ಯಾರು ಕಾರಣ? DW ಕಾರಣವ, KP ಕಾರಣವ, ಯಾರು ಎರಡು ಕಡೆ ಈಗ ಒಂದು ಕಂಬ ಹಾಕಿಲ್ಲ. ಈಗಾಗಲೇ ರೋಡ್ ಅಗಲ ಮಾಡಲಿಕ್ಕೆ ಅವರು ನಮ್ಮಿಂದ ಒಂದು PWD ಅವರು ಎಸ್ಟಿಮೇಟ್ ಮಾಡಿ ಸಮ್ಮರ್ ಸ್ಟ್ಯಾಂಡಿಂದ ಸ್ವಲ್ಪ ಮುಂದೆ ತಾವು ಹೇಳ್ತಾ ಇದ್ದೀರಾ, ಅದನ್ನು ತೆರಬಹುದು. ಬಸ್ ಬರಲಿಕ್ಕೆ ಆಗೋದಿಲ್ಲ, ಅಲ್ಲಿ ಒಂದು ಕರೆಂಟ್ ಕಂಬ ಅಡ್ಡ ಉಂಟು. ಆ ಬಸ್ನವರು ಸೀದಾ ಬರೋದು ಸಿಟಿಗೆ, ಆ ಕಂಬ ಶಿಫ್ಟ್ ಮಾಡಿ. ಯಾವ ಮೇನ್ ರೋಡ್ ಹೈವೇಗ? ನ್ಯಾಷನಲ್ ಹೈವೇನ ಒಳಗೆ ಬರೋದು, ಅಲ್ಲಿ ಬಸ್ ಒಳಗೆ ಬರೋದಿಲ್ಲ. ತೊಕ್ಕೊಟ್ಟು ಬಸ್ ಸ್ಟ್ಯಾಂಡ್ ಒಳಗಡೆ ಬರುವಂಥ ಅಪ್ಪ ಅಥವಾ ಹೈವೇ ಸೈಡ್ನಲ್ಲಿ ಮಧ್ಯದಲ್ಲಿರುವ ಕಂಬ ಶಿಫ್ಟ್ ಮಾಡಬೇಕು. ಬಸ್ ಆಕ್ಸಿಡೆಂಟ್ ಆಗ್ತದೆ. ನೋಡ್ತೇನೆ ಸ್ಥಳ ಪರಿಶೀಲನೆ. ಒಂದು ಕಂಬ ಸ್ವಲ್ಪ ದೂರ ಆದ ಕಾರಣ ವಯರ್ ನೀತಿದೆ. ಅಲ್ಲಿ ಒಂದು ಕಂಬವನ್ನು ನಿಮಗೆ ಅರ್ಜಿ ಕೊಟ್ಟಿದ್ದೇನೆ ಮೊನ್ನೆ, ಮಧ್ಯದ ಕಂಬವನ್ನು ಹಾಕಬೇಕು. ಇನ್ನೊಂದು ಏನಂದರೆ ವಾಸುಮಾಸ್ನ ಮನೆ ಹತ್ರ ಮರವು ನಮ್ಮ ಸಂದೇಶ್ ವಾರಿಗೆ ತಾಗ್ತದೆ, ಸರ್ವಿಸ್ ವಾರಿಗೆ ತಾಗ್ತದೆ, ಅದನ್ನು ತೆಗಿಬೇಕು. ಮತ್ತು ನಮ್ಮ ಈಗ ಒಳಚರಂಡಿ ಆಗ್ತಾ ಉಂಟು PWನಿಂದ. I4 ಕಳಿಸಲು ಹೋಗಿದೆ ಈಗ ಅಲ್ಲಿಗೆ ಮೀನ್ ಫ್ಯಾಕ್ಟ್ರಿಗೆ, ಮಾಸಿಗೇಟೆ. ಅದನ್ನೊಂದು ದುರಸ್ತಿ ಏನಾದ್ರು ನಿಮಗೆ ನೆಕ್ಸ್ಟ್ ಏನಾಗಬಾರ್ದಲ್ಲ ಯಾರಿಗೆ ಸಹ. ಅಲ್ಲ, ಚರಂಡಿ ಸರಿಯಾಗಿ ಅದಕ್ಕೆ ಫಿಟ್ ಆಗಲಿಲ್ಲ, ಅದರ ವೈರ್ ಎಲ್ಲ ಹೊರಗಿರುತ್ತೆ. ನೀವು ನೋಡಿ ಮಾಡಿ ಫೋಟೋ ನನ್ನ ಹತ್ರ ಅಲ್ಲ, ನನ್ನ ಹತ್ರ ಎಲ್ಲ ಫೋಟೋ ತೆಗಿದ್ದೆ ನಾನು. ಸ್ವಲ್ಪ ಅದನ್ನು ನೋಡ್ಬೇಕು ಅಗತ್ಯ. ನಮಗೆಲ್ಲ ಹೊರಗಿನ ಡೇಂಜರ್ ಆಗ್ತದೆ ಮಾತು, ನಮಗೇನಾಗಲ್ಲ. KBC ಕೊಟ್ಟಿದ್ದೆ ನಾನು. ಚರಂಡಿ ಒಳಗೆ ತುಂಬಾ ವರ್ಷದಿಂದ ಹೇಳ್ತಾ ಇದ್ದಾರೆ, ಯಾವ ಮೀಟಿಂಗ್ ಬಂದ್ರೆ ಹೇಳ್ತಾ ಇದ್ದಾರೆ. ಅದು ಇಷ್ಟುವರೆಗೆ ಅದು ಏನು ಮಾಡಲಿಲ್ಲ, ಸೈಡಿಗೆ ಹಾಕಲಿಲ್ಲ. ಪ್ಲೇಸ್ ಸಮೇತ ಕೊಟ್ಟಿದ್ದೇನೆ ಸೈಡಿಗೆ ಹಾಕಲಿಕ್ಕೆ. ಸರ್, ನಿಮಗೆ ಸ್ಟಾರ್ ಮತ್ತೆ ಕೇಬಲ್ ಎಲ್ಲ ನಿಮ್ಮ ಕಂಬದಲ್ಲಿ ಹಾಕ್ತಾರಲ್ಲ, ಅದಕ್ಕೆ ನಿಮ್ದು ಅಮೌಂಟ್ ಏನಾದ್ರು ಬರ್ತದ? ಒಂದು ಕಂಬಕ್ಕೆ 100 ರೂಪಾಯಿ ತರ ಅವರು ಪರ್ಮಿಷನ್ ತಗೊಂಡಿರ್ತಾರೆ, ಎಷ್ಟು ಆ ಥರ ಪರ್ಮಿಷನ್ ಡಿಪಾರ್ಟ್ಮೆಂಟ್. ಸರಿ, ಇಲ್ಲಿ ನಗರಸಭೆ ಸೋಲಾರ್ ಉಂಟಲ್ಲ, ಅದರಲ್ಲಿ ಎಷ್ಟು ಇನ್ಕಮ್ ಆಗ್ತದೆ? ನಗರಸಭೆಯಲ್ಲಿ ಈಗ ಏನು ಜನರೇಟ್ ಆಗ್ತದೆ ಯೂನಿಟ್ಸ್ ನಮ್ಮ ಕ್ರೆಡಿಟ್ಗೆ ಬರ್ತಾ ಇದೆ, ಜಾಸ್ತಿ ಯೂಸ್ ಆಗ್ತಾ ಇಲ್ಲ. ಆದರೆ ಅದಕ್ಕೆ ಅಮೌಂಟು ನಾವು ನಗರಸಭೆಗೆ ಕ್ರೆಡಿಟ್ ಮಾಡ್ತಾ ಇದ್ದೀವಿ. ಎಷ್ಟು ಅಮೌಂಟ್ ಕ್ರೆಡಿಟ್ ಮಾಡ್ತೀವಿ? ಬಿಲ್ ನೋಡಿ ನಾವು ಹೇಳ್ತೀನಿ, ಯಾಕಂದರೆ ಅದು ನಿಮ್ಮಿಂದ ನಮ್ಮ ಇದಕ್ಕೆ ಬರ್ತದೆ. ಸೋಲಾರ್ ನಾವು ಕಂಪನಿಯಿಂದ ಹಾಕಿರುವಂಥದ್ದು ಮೆಸ್ಕಾಮಿಂದ, ಬಟ್ ಅಲ್ಲಿ ನಿಮಗೆ ಯೂಸ್ ಆಗ್ತಾ ಇಲ್ಲ. ಅದು ಮೇಂಟೆನೆನ್ಸ್ ಮಾಡಲಿಕ್ಕೆ ನಗರಸಭೆ
ಕಂಬದಲ್ಲಿ ವೈರ್ ಇದೆಯಾ ಮೆಸ್ಕಾಮ್ ವೈರ್ ಇದ್ರೆ ಅದು ನಮ್ಮದೇ ಕಂಬ ಆದರೆ ಕರೆಕ್ಟ್ ಕೇಳುವಾಗ ಹೇಳ್ತಾರೆ PW ಕೇಳ್ತಾರೆ NH ಅವರಿಗೆ ಇದೇ ಸಮಸ್ಯೆ. ಒಂದು ಲೈಟ್ ಜನರಿಗೆ ಲೈಟ್ ಮೇನ್ ಅಲ್ಲ ಸರ್. ಅಧ್ಯಕ್ಷರು ಈಗ ಮೇಲೆವರೆಗೆ ಎಲ್ಲ ಕಂಬ ಇದೆ, ಮಿಡ್ಡಲ್ಲಿ ಒಂದು ಕಂಬದಲ್ಲಿ ಲೈಟ್ ಇದೆ, ಮತ್ತೆಲ್ಲ ಕತ್ತಲೆ. ಅದು ರಾಷ್ಟ್ರೀಯ ಹೆದ್ದಾರಿ ಇದ್ರೆ ಅವರೇ ಸ್ಟ್ರೀಟ್ ಲೈಟ್ ಹಾಕ್ಬೇಕು. ಅದು ರಾಷ್ಟ್ರೀಯ ಹೆದ್ದಾರಿ. ಇದು ಮನುಷ್ಯರಾದವರಿಗೆ ಫಸ್ಟಿಗೆ ನಮ್ಮ ಹತ್ರ ನೀರಿಲ್ಲ, ಲೈಟ್ ಇಲ್ಲ, ಚರಂಡಿ ಇಲ್ಲ. ಇದು ಬಿಟ್ಟರೆ ಬೇರೆ ನಮಗೆ ಊಟ ಕೊಡಿ ತಿಂಡಿ ಇದು ನಮಗೆ ಬೇಕೇ ಬೇಕು. ಅದು NH ಅವರು ಯಾರಾಗಿ ಅದು ಅವರು ಇಮಿಡಿಯೇಟ್ ಸರಿ ವ್ಯವಸ್ಥೆ ಮಾಡಬೇಕು, ರೋಡ್ಗಳನ್ನು ಸರಿ ಮಾಡಬೇಕು. ಈಗ ಸ್ಟ್ರೀಟ್ ಲೈಟ್ ಈಗ ನಮ್ಮ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವುದಿಲ್ಲ. KV ಅವರಿಗೆ, ಕೇವಲ ನಗರಸಭೆಯವರಿಗೆ ಇದೇ ಪ್ರಶ್ನೆಗಳಿಲ್ಲ. ನಾವು ಪ್ರತಿ ಬಾರಿ ಪ್ರತಿ ಜನರ ಹತ್ರ ಹೋಗಿ ನಾವು ಮಾತಾಡ್ತೇನೆ. ನಾನು ಎಲ್ಲರಿಗೆ ಅಲ್ಲ, ಎಲ್ಲ ಆಫೀಸರ್ ಹತ್ರ ಹೋಗಿ ಮಾತಾಡ್ತೇನೆ. ಕೇವಲ ಅವರು ಹೇಳುದು ಅವರು ನಮ್ಮ ಇದು ಹೈವೇಗೆ ಉಂಟಲ್ಲ, ಯಾವ್ದು ನ್ಯಾಷನಲ್ ಹೈವೇಗೆ ಈ ರೀತಿ ಉಂಟಂತ ಹೇಳಿ ಒಂದು ನಿರ್ಣಯ ಮಾಡಿ ಒಂದು ಲೆಟರ್ ಕಲಿಸಿ ಹೀಗೆ ಮಾಡಿ ಅಂತ ಹೇಳಿ ಅವರು ಹೇಳಿದೆ. ಅವರನ್ನು ತರಿಸಿ ಅದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲ ಲೈಟ್ ಹೋಗಿದೆ, ರೋಡ್ ಸಹ ಎಲ್ಲ ಹಾಳಾಗಿದೆ. ಮೊದಲು ರಾಜೇಶ್ ಸರ್ ಇರುವಾಗ ಅದು ಫೈಲ್ ಎಲ್ಲ ರೆಡಿಯಾಗಿ ಇಲ್ಲಿ ವರ್ಕ್ ಇದಾಗಿದೆ. ಆದರೂ ಕೂಡ ಇಷ್ಟರ ತನಕ ಅದರದ್ದು ಕೆಲಸ ಆಗಲೇ ಇಲ್ಲ. ನಾನು 3 ತಿಂಗಳಿಂದ ಇಲ್ಲಿ ನಗರಸಭೆಯಲ್ಲಿ ಬಂದು ಎಲ್ಲರಿಗೆ ಗೊತ್ತಿಟ್ಟು ಇಲ್ಲಿದ್ದ ಅಧಿಕಾರಿಗಳೆಲ್ಲ ಇದ್ದರು. ಆದರೂ ಕೂಡ ಅದರದ್ದು ಫೈಲ್ ಇಲ್ಲೇ ಉಂಟು, ಒಬ್ಬರು ಸಹ ಮುಟ್ಟಿಲ್ಲ ಅದರ ಕೆಲಸ. ಕೆಲಸ ಏನಾಗಬೇಕಾಗಿತ್ತು? 1.5 ವರ್ಷ ಆಯಿತು. ಕಂಬ ಸ್ಥಳಾಂತರ ಶಿಫ್ಟ್ ಆಗಲಿಕ್ಕೆ. ಅದರದ್ದು ಫೈಲ್ ಬೇಕಾದರೆ ಈಗ ಬೇಕಾದರೆ ಕೇಳಿ ಸರ್, ಇಲ್ಲಿ ಉಂಟು, ನಗರಸಭೆಯಲ್ಲಿ ಉಂಟು, ಎಲ್ಲ ಕೆಲಸ ಆಗಿದೆ. ಆದರೂ ಕೂಡ ಮಾಡಲಿಲ್ಲ ಅವರು. ನೀವು ಇಮಿಡಿಯೇಟ್ ಒಂದು ಅದರದ್ದೊಂದು ಮಾಡಬೇಕು ಕೆಲಸ. ಉಂಟು ಎಲ್ಲ ವ್ಯವಸ್ಥೆ ಎಲ್ಲ ಆಗಿತ್ತು. ಅದರ ನಂತರ ಆ ಫೈಲಲ್ಲಿ ರಾಜೇಶ್ ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಹೋದ್ರು. ನೀವೀಗ ಕೇಳಲಿಕ್ಕಿರೋದಂದ್ರೆ ಈಗ ಹೇಳಿ ತನಿಖೆ ಮಾಡಬೇಕಾಗುತ್ತದೆ. ನೀವೊಂದು ನೋಟ್ ಮಾಡಿಡಿ, ನಾಳೆ ಅವ್ರದ್ದು ಅಸ್ಕಾರ್ ಮಸೀದ್ ಫೈಲ್ ಇಲ್ಲಿ ಇರಬೇಕು. ಅದರ ಏನಂತ ಪರಿಸ್ಥಿತಿ ನೋಡಿ ಅದಕ್ಕೆ ಬೇಕಾದೊಂದು ವ್ಯವಸ್ಥೆ ಮಾಡಿ UT ಕಾಂಪೌಂಡ್ ಮತ್ತು ಹೈದರಾಬಾದ್ ರೋಡಲ್ಲಿ ಕಂಬ ಶಿಫ್ಟಿಂಗ್ ನಮ್ಮದು ಲಾಸ್ಟ್ ಮೀಟಿಂಗಲ್ಲಿ ನಿರ್ಣಯ ಆಗಿತ್ತು. 10% ಹಣ ಕೂಡ ಕಟ್ಟಿದ್ದಾರೆ. ಅದು ನಾನು ಇವತ್ತು ತರಲಿಲ್ಲ, ಬಟ್ ಕೆಲಸ ಅದೇ ಈಗ ಇರೋದು ಸೇಮ್ ಅದೇನೆ. ಕೆಲಸದಲ್ಲಿ ಎಲ್ಲ ಏನು ಶಿಫ್ಟಿಂಗ್ ಕೇಳಿದ್ರ ನಿರ್ಣಯ ಮಾಡಿ ಅದಕ್ಕೆ ಎಸ್ಟಿಮೇಟ್ ಮಾಡಿ ನಮ್ಮಿಂದ ಕೊಟ್ಟಿದ್ದೀವಿ. ಅದಕ್ಕೆ 10% ಅಮೌಂಟ್ ಅನ್ನು ಸಹ ಕಟ್ಟಿದ್ದಾರೆ. ನಂತರ ಅದಕ್ಕೆ ಟೆಂಡರ್ ಆಗುವ ಸ್ಟೇಜಲ್ಲಿ ಮೋಸ್ಟ್ಲಿ ಬಾಕಿ ಆಗಿರ್ಬೇಕು. ಅಲ್ಲ ಸರ್, 2 ರೇಣುಕಾ ಮೇಡಮ್ ಇರುವಾಗ ಇನ್ಸ್ಪೆಕ್ಷನ್ ಆಗಿದೆ ಕಂಬ ಶಿಫ್ಟಿಂಗ್. ಆಮೇಲೆ ವೈದ್ ಬಂದು ಅವರು ರಾಜೇಶ್ ಅವರು ಬಂದು ಕೂಡ ಇನ್ಸ್ಪೆಕ್ಷನ್ ಮಾಡಿ ಹೋಗಿದ್ದಾರೆ. ಪ್ರವೀಣ್ ಅವರಿಗೆ ನಾನು ತೋರಿಸಿದೆ. ಹೌದು, ನನಗೆ ಅದರ ಪ್ರತಿಯನ್ನು ನಾನು ಈಗ ಪ್ರವೀಣ್ ಅವರಿಗೆ ಕೊಟ್ಟು ನನಗೆ ತರಲಿಲ್ಲ, ಇನ್ನೂ ಉಂಟು ಒಂದು. ಎರಡನೇದು ರಾಜೇಶ್ ಸರ್, ಸೆಕೆಂಡ್ UT ಕಾಂಪೌಂಡು ಸ್ಟ್ರೀಟ್ ಲೈಟ್ ವಿಸ್ತರಣೆ, ಅದರದ್ದು ಕೂಡ ನಾನು ಅವರಿಗೆ ಡೈರೆಕ್ಟ್ ಫೋನ್ ಮಾಡಿ ಹೇಳಿದ್ದೇನೆ. ಅದು ಪ್ರೋಸೆಸ್ ಅಲ್ಲಿ ಇರಬೇಕು, ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ ಅಂತ ನೀವು ಹೇಳ್ತಿದ್ರಿ. ಅದು ಏನು ಅಂತ ಕ್ಲಾರಿಫಿಕೇಶನ್ ಕೊಡಿ. ಯೂಸ್ ಆಗುದಿಲ್ಲ ಅಂತ ಹೇಳಲಿಲ್ಲ ನಾನು, ಬಳಕೆ ನಿಮ್ಮಲ್ಲಿ ಅಷ್ಟು ಅಲ್ಲಿ ಇಲ್ಲ, ಲೈಟ್ ಫ್ಯಾನ್ ಆ ಥರ ಯೂನಿಟ್ ಯೂಸ್ ಮಾಡುವಂಥ ಇಕ್ವಿಪ್ಮೆಂಟ್ಸ್ ಇಲ್ಲ ಅಂತ ಹೇಳಿದ್ದು. ಉತ್ಪಾದನೆ ಆಗ್ತಾ ಇದೆ, ಅದನ್ನು ಬಳಸ್ಕೋಬೋದು ನೀವು ಕಾರ್ಯಕ್ರಮಗಳು ಅದು ಇದಕ್ಕೆಲ್ಲ. ಬಟ್ ನೀವಲ್ಲಿ ಬಳಸ್ಕೊಂಡ್ರೆ ಅದು ನಿಮಗೆ ಯೂಸ್ ಆಗ್ತದೆ, ಇಲ್ಲ ಅಂದರೆ ನಮ್ಮ ಗ್ರಿಟಿಗೆ ಬರ್ತದೆ. ಕಮಿಷನ್ ಆಗಲಿಲ್ಲ, ಅದಕ್ಕೆ ನಗರಸಭೆ ನಿರ್ಣಯ ಬೇಕು, ನೀವು ನಿರ್ಣಯ ಮಾಡಬೇಕಾ? ತುಂಬ ಧನ್ಯವಾದಗಳು. ಅದನ್ನು ನಾವು ಈಗ ನಿಲ್ಲಿಸಿದ್ದೇವೆ. ಕಾರಣ ಅವರಿಗೆ ಬೇರೆ ಕಡೆ ಹಾಕ್ಲಿಕ್ಕೆ ಅವಕಾಶ ಇದೆ. ಈಗ ಬಿಲ್ಡಿಂಗ್ ಮೇಲೆ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದರಲ್ಲಿ ಸಮಸ್ಯೆ ಇದ್ದ ಕಾರಣಕ್ಕೆ ಅದು ನಿಲ್ಲಿಸಿತ್ತು. ಈಗ ಗೀತಾಬಾಯಿ ಅವರು ಹೇಳಿದ್ದು ಅವರ ಬಳಿ ಅದಕ್ಕೆ ಬೇಕಾದಂತ ಪಬ್ಲಿಕ್ ಎಲ್ಲ ಬಂದು ಅದನ್ನು ನಿಲ್ಲಿಸಬೇಕಂತ ಹೇಳಿದಾಗ ನೀವು ಅದನ್ನು ನಿಲ್ಲಿಸಿದ್ದೀರಿ. ಅದೇ ರೀತಿ ನಮ್ಮ ಮೆಸ್ಕಾಂಗೆ ಲೆಟರ್ ಕೊಟ್ಟಿದ್ದೀರಿ, ಅವರು ಕೂಡ ಸಹಕರಿಸಿದ್ದಾರೆ. ಮತ್ತೆ ದಾಸ್ ನಮ್ಮ PW ಇಂಜಿನಿಯರ್ ಉಂಟಲ್ಲ, ಅವರು ಬಂದು ಕೂಡ ನಾನು ಫೋನ್ ಮಾಡಿದ್ದೆ, ಫೋಟೋ ಮಾಡ್ತಾ ಹೋಗಿದ್ದಾರೆ. ಅದು ನಿಲ್ಲಿಸಬೇಕು. ಮತ್ತೆ ಇವತ್ತು ಅವರು ಪ್ರಸ್ತಾಪ ಮಾಡಿದ್ದಕ್ಕೆ ಅವರ ಜೊತೆ ನಾನು ಸೇರುವುದು, ಅದು ನಿಮ್ಗೆ ಯಾರೆಲ್ಲ ಹೇಳಿದ್ದಾರೆ ಅಂತ ಗೊತ್ತುಂಟಲ್ಲ, ಹೇಳಿಕೇನಿಲ್ಲ. ಅಧ್ಯಕ್ಷರಿಗೂ ಹೇಳಿದ್ದಾರೆ, ಅಧ್ಯಕ್ಷರಿಗೆ ಹೇಳಿದ್ದಾರೆ, ಉಪಾಧ್ಯಕ್ಷರಿಗೆ ಹೇಳಿದ್ದಾರೆ. ಅದರಿಂದ ಇವತ್ತು ನಿರ್ಣಯದಲ್ಲಿ ಅದನ್ನು ಸೇರಿಸಬೇಕು. ಅದಕ್ಕೆ ಅದರ ಪರವಾನಗಿಯನ್ನು ಯಾವ ರೀತಿಯಲ್ಲಿ ನಿಮಗೆ ಟೆಕ್ನಿಕಲ್ ಆಗಿ ಉಂಟು ಅದನ್ನು ನಿರ್ಣಯ ಮಾಡಬೇಕು, ಅವರಿಗೆ ನೋಟಿಸ್ ಮಾಡಬೇಕು, ಮತ್ತೆ ಪೊಲೀಸ್ ಇಲಾಖೆಗೆ ಕೊಡಬೇಕು. ಅವರನ್ನು ಯಾವ್ದು ಆ ಬಿಲ್ಡಿಂಗ್ ಪಾರ್ಟಿ ಇದ್ದಾರೆ ಅವರನ್ನು ಕರೆಸಿ ಮುಚ್ಚಲಿಕೆ ಭರಿಸಿ ಅದನ್ನು ತೆಗೆಸುವಂತ ವ್ಯವಸ್ಥೆ ಮಾಡಬೇಕು. ಯಾಕೆಂದ್ರೆ ಅಲ್ಲಿ ಪರಿಸರದ ಜನರಿಗೆ ಅದು ಅವಶ್ಯಕತೆ ಇಲ್ಲ ಅಂತ ಹೇಳುವಾಗ ಬೇರೆ ಯಾರಿಗೂ ಅದರ ಮೇಲೆ ದಬ್ಬಾಳಿಕೆ ಮಾಡಲಿಕ್ಕೆ ಇಲ್ಲ ಅಧ್ಯಕ್ಷರೇ ಮಾಡಿ. ಅದರಿಂದ ಆ ಒಂದು ವ್ಯವಸ್ಥೆಯನ್ನು ದಯವಿಟ್ಟು ತಾವು ಮಾಡಬೇಕಾಗಿ ರವಿ ಅವರೇ, ಕರೆಕ್ಟ್ ಅಲ್ವಾ? ಮಾಡಬೇಕು. ಕ್ಯಾನ್ಸಲ್ ಮಾಡಲಿಲ್ಲ ಅವರು ಹೇಳುದು, ರವಿ ಅವರು ಹೇಳುದು, ನೀವೆಲ್ಲ ಕೊಟ್ಟದ್ದು ಅಲ್ಲ, ನೀವು ರವಿ ಅವರು ಹೇಳುದು ಈ ಹಿಂದಿನ ಯಾರ ಅಧಿಕಾರಿ ಈಗ
ಮಾಡಿ ಪುನಃ ರಾತ್ರಿ ತನಕ ಅವರು ಕೆಲಸ ಮಾಡಿದ್ದಾರೆ. ಅದೇ ಹೇಗೆ ಕೆಲಸ ಮಾಡುದಲ್ಲಿ ನಗರಸಭೆಯನ್ನು ಸ್ಟೇ ಮಾಡಿದಿರಲ್ಲ, ಮತ್ತೆ ಹೇಗೆ ರಾತ್ರಿ ಕೆಲಸ ಮಾಡುದು? ಯಾರು ಶಾಮೀಲಾಗಿದ್ದಾರೆ? ಮತ್ತೆ ನೋಡಿ, ಯಾವುದೇ ಕಾರಣಕ್ಕೆ ಅಲ್ಲಿ ಟವರ್ ಮಾಡಲಿಕ್ಕೆ ಬಿಡುವುದಿಲ್ಲ. ಮೇಲೆ ಅವಲಂಬಿತವಾಗಿರ್ತದೆ. ನಾವು ಯಾವ ರೀತಿ ಅದಕ್ಕೆ ಒಂದು ಸ್ಪಾಟಿವ್ ಆಗಿ ನಾವು ಕೆಲಸ ಮಾಡ್ತೇವೆ, ಅದರ ಮೇಲೆ ಅವರು ಕೂಡ ನಮಗೆ ಸ್ಪಂದನ ಮಾಡ್ತಾರೆ. ಇವರು ಹೇಳುದು ಮಾಡಿದ್ರು ಕೂಡ ಅವರು ಕೆಲಸ ಮಾಡಿದ್ರು. ನಾನು ಹೇಳುದು ನಮಗೆ ಬಾಡಿ ನಿರ್ಣಯ ವೆರಿ ಇಂಪಾರ್ಟೆಂಟ್. ಅದರಿಂದ ಬಾಡಿಯಲ್ಲಿ ನಿರ್ಣಯ ಮಾಡಿಸಿ ಅದು ಯಾವ ರೀತಿ ನಿಮಗೆ ಬರೀಬೇಕಂತೇಳಿ ಬರೆಸಿ ಅದನ್ನು ಕ್ಲಿಯರ್ ಮಾಡಿಬಿಡಿ. ಅವ್ರು ಬೇಕಾದ್ರೆ ರೋಡಲ್ಲಿ ಅವರ ಸೈಟಲ್ಲಿ ಜಾಗದಲ್ಲಿ ಎಲ್ಲಿ ಬೇಕಾದ್ರೂ ಮಾಡಿ, ಆದ್ರೆ ನಮ್ಮದು ಆ ಬಿಲ್ಡಿಂಗ್ ನ ಮೇಲೆ ಖಂಡಿತ ಬೇಡ. ಅಷ್ಟೇ ನಾವು ನಿಮ್ಮನ್ನು ರಿಕ್ವೆಸ್ಟ್ ಮಾಡೋದು. ಅರ್ಜಿಗಳು ಬಂದ ಕೌನ್ಸಿಲ್ ಅಲ್ಲೇ ಇಟ್ಟು ಚರ್ಚೆ ಮಾಡಿ ಬೇಕು ಅಥವಾ ಕೊಡುವುದು ಅಥವಾ ರದ್ದುಪಡಿಸುವುದನ್ನು ನಾವು ನಿರ್ಣಯ ಮಾಡ್ತೀವಿ. ಯಾವುದು ಗೊತ್ತಾಗುದಿಲ್ಲ ಸರ್, ಎಂತ ಕೆಲಸ ಆ ಬಿಲ್ಡಿಂಗ್ ಅಲ್ಲಿ ಇರ್ಬೋದು ಹೇಳಿದ್ದಾರೆ. ಸ್ಪೀಕರ್ ಅವ್ರ ಹತ್ರ ಕೂಡ ಬಂದು ಹೇಳಿದ್ದಾರೆ, ಇವತ್ತೇ ನೀವು ಒಂದು ಕಾರ್ ಸುಮ್ಮನೆ ಕೂತ್ಕೊಂಡ್ರೆ ಅದನ್ನು ತೆಗೆದು ಬಿಸಾಡ್ತೇವೆ. ಅದಕ್ಕೆ ನಾವು ಹೇಳಿದ್ವಿ ಅದು ಕಾನೂನು ಪ್ರಕಾರ ಆಗಲಿ ಅಂತ ಹೇಳಿ. ಅದಕ್ಕಾಗಿ ಕಾನೂನನ್ನು ಕೈಗೆತ್ತಿಕೊಳ್ಳುವಂತ ಅವಕಾಶ ನಾವು ಮಾಡಬಾರ್ದು. ನೀವು ಏನುಂಟು ಆ ರೀತಿಯಲ್ಲಿ ಅದನ್ನು ನಿರ್ಣಯ ಮಾಡಿ ಅದನ್ನು ಕೆಲಸ ಮುಗಿಸಿ ಅಲ್ಲಿ. ಜನೆಲ್ಲ ಸೇರಿದ್ರೆ ನಾವೇ ಬಿಸಾಡ್ತೇವೆ, ಪ್ರಶ್ನೆ ಅಲ್ಲ. ಆದ್ರೆ ಕಾನೂನು ಪ್ರಕಾರ ನಾವು ಅದಕ್ಕೆ ಅವಕಾಶ ಕೊಡಬಾರ್ದು. ಅದಕ್ಕೆ ಬೇಕಾಗಿ ನ್ಯಾಯಯುತವಾಗಿ ನಿಮ್ಮ ಹತ್ರ ಕೇಳ್ತಾ ಇರೋದು. ಅದನ್ನು ಸರಿಯಾಗಿ ಇದು ಮಾಡಿ. ಎಂ ಅವರಿಗೆ ಕಾರಣಾಂತರದಿಂದ ಒಂದು ತಾಲೂಕಿನಲ್ಲಿ ಮೀಟಿಂಗ್ ಇರುವುದರಿಂದ ಅವರ ಪರವಾಗಿ ನಾನು ಮತ್ತು ನನ್ನ ಮೆಡಿಕಲ್ ಆಫೀಸರ್ ಡಾಕ್ಟರ್ ಸಲ್ಮಾನ್ ಅಟೆಂಡ್ ಆಗ್ತಾ ಇದ್ದೇವೆ. ಹಾಗೆ ನಾವು ಆ ಮಗುವನ್ನು ಕಲಿತೇವೆ, ಅಲ್ಲಿ ನಮಗೆ ಏನು ರೆಸ್ಪಾನ್ಸ್ ಸಿಗಲಿಲ್ಲ. ಅಲ್ಲಿಂದ ಬೆಳ್ಳಂಟಿ ಕರ್ಕೊಂಡೋದದ್ದು ನಾವು ಮಗುವನ್ನು. ನೋಡೋದಲ್ಲಿ ಮಲೇರಿಯಾ ಪ್ಲಸ್ ಡೆಂಗ್ಯೂ ಎರಡು ಒಟ್ಟಿಗೆ ಆಗಿದೆ ಮಗುವಿಗೆ. ಅಂದರೆ ಅರ್ಜೆಂಟಲ್ಲಿ ಏನು ಮ್ಯಾನೇಜ್ ಮಾಡಬೇಕಾದ್ರೆ ಮಾಡಿ ಕಳಿಸ್ತೇವೆ. ಅಂದರೆ ಅಲ್ಲಿ ಎಲ್ಲ ಹಾಗೆ ಎಲ್ಲ ಫೆಸಿಲಿಟಿ ಇರುವುದಿಲ್ಲ ಅಲ್ಲ. ಸರಿ ಸರಿ, ಎರಡು ಒಟ್ಟಿಗೆ ಆಗಿದೆ, ರೆಸ್ಪಾನ್ಸ್ ಸಿಗಲಿಲ್ಲ ಮಗುವಿಗೆ. ಅದಕ್ಕೆ ನೈಟ್ ಹೊತ್ತಿಗೆ ಎಮರ್ಜೆನ್ಸಿ ಸ್ಟಾಫ್ ಇರ್ತಾರೆ, ಅಲ್ಲಿ ಸ್ಟಾಫ್ ಇರ್ತಾರೆ. ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ ಅವರಿಗೆ ರಜೆ ಇದೆ. ಅಂದರೆ ಈ ಇಂಟರ್ನ್ಸ್ ಅಂತ ನೆನಪದಿಂದ ಬರ್ತಾರೆ, ಅವರು 8 to 8 ಇರ್ತಾರೆ ಮೆಡಿಕಲ್ ಡಾಕ್ಟರ್ಸ್. ಗವರ್ಮೆಂಟ್ ರಜೆ ಇರ್ತದಾ? ಗವರ್ಮೆಂಟ್ ರಜೆ ದಿನ ಹಾಫ್ ಡೇ ಆಗಿರ್ತದೆ, 9 ರಿಂದ 1. ನಿನ್ನೆ ಡೆಂಗ್ಯೂ ಕೇಸಿಂದಾಗಿ ಒಂದು ಡೆತ್ ಆಗಿದೆ, ಇದು ನಮ್ಮ ಗಮನಕ್ಕೆ ಬಂದಿದೆ. ಅದರ ಬಗ್ಗೆ ಫೀಲ್ಡ್ ಸ್ಟಾಫ್ಗೆ ಇನ್ಫಾರ್ಮ್ ಮಾಡಿದ್ದೇವೆ. ಸೊ ಫೀಲ್ಡ್ ಸ್ಟಾಫ್ ಅವರು ಹೋಗಿ ಅಲ್ಲಿ ವಿಸಿಟ್ ಕೊಡ್ತಾರೆ ಅವ್ರ ಮನೆಗೆ. ಡಯಾಲಿಸಿಸ್ ಮಿಷನ್ ಎಷ್ಟು ಉಂಟು ಮೇಡಮ್? 6 ಉಂಟು. 6. ಎಷ್ಟು ಪೇಷಂಟ್ ಇದ್ದಾರೆ ಇವಾಗ ಕರೆಂಟ್ಲಿ 8. ಡೈಲಿ 8 ಕೇಸ್ ಮಾಡ್ತಾ ಇದ್ದಾರೆ. ಈಗ 4 ಮಿಷನ್ ವರ್ಕ್ ಆಗ್ತವೆ. ಆದಿತ್ಯವಾರ ರಜೆ ಉಂಟಲ್ಲ ಮೇಡಮ್? ಮೇಡಮ್ ಇದು ಈಗ ಮೊದಲು 10 ರೂಪಾಯಿ ಚಾರ್ಜ್ ಕೊಡ್ತಾ ಇದ್ದದ್ದು ಎಲ್ಲ ಇದಕ್ಕೆ, ಈಗ ಚಾರ್ಜ್ ಎಲ್ಲ ಸ್ವಲ್ಪ ಜಾಸ್ತಿ ಆಗಿದೆ. ಅದ್ರ ವಿಷಯ ಸ್ವಲ್ಪ ಹೇಳ್ಬೋದಾ? ಅಲ್ಲ, ಅದು ಪ್ರಿಸ್ಕ್ರಿಪ್ಷನ್ 10 ರೂಪಾಯಿ ಚಾರ್ಜ್ ಅದೇ ತರ ಉಂಟು, ಅದು ಯಾವುದು ಜಾಸ್ತಿ ಮಾಡಲಿಲ್ಲ. ಅಲ್ಲ, ಎಲ್ಲದಕ್ಕೂ ಚಾರ್ಜ್ ಜಾಸ್ತಿ ಉಂಟು. ಮೊದಲು 10 ರೂಪಾಯಿ ರಿಸಿಪ್ಟ್ ಅನ್ನು ಎಲ್ಲ ನಾವು ತೋರಿಸಿ ಬರ್ತಾ ಇದ್ದೇವೆ. ಅಲ್ಲಲ್ಲ, 10 ರೂಪಾಯಿ ರಿಸಿಪ್ಟ್ ಅಲ್ಲಿ ಎಲ್ಲ ನಿಮಗೆ ಕನ್ಸಲ್ಟೇಷನ್ ಎಲ್ಲ ಫ್ರೀ ಉಂಟು, ಮೆಡಿಸಿನ್ಸ್ ಫ್ರೀ ಉಂಟು. ಪ್ಲಸ್ ಎಕ್ಸ್ಟ್ರಾ ಲ್ಯಾಬಲ್ಲಿ ಏನಾದರೂ ಟೆಸ್ಟ್ ಮಾಡಿದರೆ ಅದು ಅದಕ್ಕೊಂದು ಫೀಸ್ ಅಂತ ಸ್ವಲ್ಪ ಹಾಕಿದ್ದಾರೆ, 10 ರೂಪಾಯಿ 20 ರೂಪಾಯಿ. ಮತ್ತು ಸ್ಕ್ಯಾನಿಂಗ್ಗೆ 100 ರೂಪೀಸ್ ಉಂಟು. ಅದು ನಾವು ಡಾಕ್ಟರ್ಸ್ ಮಾಡಿದ್ದಲ್ಲ, ಅದು ಆರೋಗ್ಯ ಸಮಿತಿಯವ್ರ ಮೀಟಿಂಗ್ ಆಗಿ ಮಾಡಿದ್ದು. ಅದು ಬಶೀರಾಗ್ ಅವರಿಗೆ ಅಧ್ಯಕ್ಷತೆಯಲ್ಲಿ ಅವರ ಒಪ್ಪಿಗೆ ಮೂಲಕವೇ ಇದು ತೀರ್ಮಾನ ಕೈಗೊಂಡಿರುವುದು ಆರೋಗ್ಯ ರಕ್ಷಾ ಸಮಿತಿ ಮೀಟಿಂಗ್ ಅಲ್ಲಿ. ಉಳ್ಳಾಲ ಪೊಲೀಸ್ ಠಾಣೆ ವತಿಯಿಂದ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಬರಬೇಕಾಗಿತ್ತು, ಅವ್ರಿಗೆ ತನಿಖೆಯಲ್ಲಿದ್ದಾರೆ. ನಮ್ಮ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅಂದರೆ ದೇವರಕಟ್ಟೆಯಿಂದ ನೇತ್ರಾವತಿ ಇಲ್ಲಿವರೆಗೆ ನಮಗೆ ವಿಡಿಸೋ ಬರ್ತದೆ. ಸಂಬಂಧಪಟ್ಟ ಇಲ್ಲಿವರೆಗೆ ನಿಮ್ಮ ಉಳ್ಳಾಲ ವ್ಯಾಪ್ತಿಯಲ್ಲಿ ಎಲ್ಲ ನಾಗರಿಕರು ಅತ್ಯಂತ ಕೋಆಪರೇಟ್ ಮಾಡಿ ಪ್ರತಿಯೊಂದು ಸಣ್ಣ ವಿಷಯಗಳಲ್ಲಿ ಕೂಡ ಕೋಆಪರೇಟ್ ಮಾಡ್ತಾ ಇದ್ದೀವಿ. ಇನ್ನು ಮುಂದೆಯೂ ಕೂಡ ನಮ್ಮ ವ್ಯಾಪ್ತಿಯಲ್ಲಿ ಏನೇ ಸಮಸ್ಯೆಗಳು ಬಂದು ಕೂಡಲೇ ನಮ್ಮ ಗಮನಕ್ಕೆ ತರಬೇಕು. ಯಾವುದೇ ಸಣ್ಣ ಆಕ್ಸಿಡೆಂಟ್ ಆಗ್ಬೋದು, ಏನೇ ಆಗ್ಬೋದು, ಸಣ್ಣ ವಿಷಯಗಳನ್ನು ದೊಡ್ಡ ಮಟ್ಟಕ್ಕೆ ಹೋಗುವಂಥ ಸಂದರ್ಭದಲ್ಲಿ ನೀವು ನಮ್ಮ ಇಮಿಡಿಯೇಟಾಗಿ ನಮ್ಮ ಪೊಲೀಸ್ ಗಮನಕ್ಕೆ ತರಬೇಕು. ಯಾಕೆಂದರೆ ಸಣ್ಣ ವಿಷಯಗಳು ನೀವೆಲ್ಲ ಮಾತಾಡ್ಕೊಂಡ್ಬಿಟ್ರೆ ಅದು ದೊಡ್ಡ ಮಟ್ಟಕ್ಕೆ ಹೋಗ್ತದೆ. ಅದು ಏನೇ ವಿಷಯ ಬರಲಿ, ನಾವು ನೀವು ಕೇಸ್ ಬೇಕು ಅಂತ ಕೇಸ್ ಮಾಡ್ತೀವಿ, ಇಲ್ಲ ಬೇಡ ಅಂದರೆ ಇದು ಮಾಡ್ತೀವಿ. ಬಟ್ ಅಲ್ಲೆಲ್ಲ ಸರಿ ಮಾಡ್ಕೊಳ್ಳುವಂಥ ಇದು ಬೇಡ. ಯಾಕೆ ನಮ್ಮ ಗಮನಕ್ಕೆ ತಂದರೆ ನಾವು ನಮ್ಮ ಮಟ್ಟದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಅದು ಸರಿ ಮಾಡುವಂಥ ಇದು ಮಾಡ್ತೇವೆ. ಅದೇ ರೀತಿ ನಮ್ಮ ಇದರಿಂದ ನೀವು ಇತ್ತೀಚೆಗೆ ಸೈಬರ್ ಪಾಯಿಂಟ್ ಜಾಸ್ತಿ ಆಗ್ತದೆ. ಸೈಬರ್ ಪಾಯಿಂಟ್ ಸಂಬಂಧಪಟ್ಟಂತೆ ಯಾವುದೇ ಕಾರಣ OTP ಅಂತ ಕೊಡೋದಾಗಲಿ, ಇರೋದು ಯಾವುದೋ ವೆಬ್ಸೈಟ್ಲಿ ಕ್ಲಿಕ್ ಮಾಡೋದಾಗಲಿ, ಇದೆಲ್ಲ ಮಾಡ್ಬೋದು. ಯಾಕೆಂದರೆ ಎಲ್ಲರಿಗೂ ಗೊತ್ತಿದೆ ಈಗ ಆಲ್ರೆಡಿ ಏನಾಗ್ತಾ ಇದೆ ಅಂದರೆ ಎಲ್ಲ ಎಜುಕೇಟೆಡ್ ಕೂಡ ಏನಾಗ್ತಾ ಇರೋದು. ಹಳ್ಳಿಯಲ್ಲಿ ಕೆಲಸ ಮಾಡೋದು ಯಾವುದೇ ಕಾರಣಕ್ಕೂ ಪ್ರಾಣ ಆಗ್ತಾರೆ. ಇತ್ತೀಚೆಗೆ ಏನೋ ಹಿಂದಿಯಲ್ಲಿ ಮಾತಾಡ್ತಾರೆ, ಇನ್ನೊಂದು ಮಾತಾಡ್ತಾರೆ, ಈಗ ವೆಬ್ಸೈಟ್ ಕ್ಲಿಕ್ ಮಾಡಿ ಅಂತ ಹೇಳ್ತಾರೆ, OTP ಕೊಡಿ ಅಂತ ಹೇಳ್ತಾರೆ. OTP ಕೊಟ್ಟ ತಕ್ಷಣ ನಿಮ್ಮ ಅಮೌಂಟ್ ಕಟ್ ಆಗ್ತದೆ, ಲಕ್ಷಾಂತರ ರೂಪಾಯಿ ದುಡ್ಡು ಹೋಗ್ತಾ ಇದೆ. ಇದಕ್ಕೆ
ಇದಕ್ಕೆ ಸೈಬರ್ಗೆ ಇನ್ನು ಮೊದಲು ಏನಂದ್ರೆ ನಮ್ದು ಅವೇರ್ನೆಸ್ ಯಾವುದೇ ಕಾಲಕ್ಕೆ ಯಾವುದೋ ಕ್ಲಿಕ್ ಮಾಡಬಾರ್ದು. OTP ಕೊಡಿ ಅಂತ ಹೇಳ್ತಾರೆ. ಇನ್ನೊಂದು ಕೆಲವೊಂದು ಡಿಜಿಟಲ್ ಅರೆಸ್ಟ್ ಸ್ಟಾರ್ಟ್ ಆಗಿದೆ ಹೊಸದಾಗಿ. ಅದು ಏನು ಹೇಳ್ತಾರೆ, ನಾವು CBIಯಿಂದ ಫೋನ್ ಮಾಡ್ತೇವೆ, ನಾವು ಇದರಿಂದ NCB ನಾರ್ಕೋಟಿಕ್ ಸೆಲ್ಲಿಂದ ಫೋನ್ ಮಾಡ್ತೀವಿ ಅಂತ ಇದು ಮಾಡ್ತಾರೆ. ಆಮೇಲೆ ಪೊಲೀಸ್ ಯೂನಿಫಾರ್ಮಲ್ಲೇ ನಿಮಗೆ ಇದು ಮಾಡ್ತಾರೆ. ಯೂನಿಫಾರ್ಮಲ್ಲಿ ಫೋನ್ ನೀವು ಏನು ಮಾಡ್ತೀರಿ, ಪೊಲೀಸರು ಬಂದು ನಂಬ್ತೀರಿ. ಯಾವುದೇ ಕಾರಣಕ್ಕೂ ಯಾವುದೇ ಯೂನಿಫಾರ್ಮಲ್ಲಿ ಫೋನ್ ಮಾಡಿದ್ರು ಕೂಡ ನೀವು ನಂಬೇಡಿ. ನಮ್ಮ ಹತ್ತಿರದ ಪೊಲೀಸ್ ಠಾಣೆ ಉದಾಹರಣೆ ಪೊಲೀಸ್ ಸ್ಟೇಷನ್ಗೆ ಬನ್ನಿ, ಇಲ್ಲ ಸೈಬರ್ ಪೊಲೀಸ್ ಸ್ಟೇಷನ್ ಇದೆ, ಕನ್ಫರ್ಮ್ ಮಾಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಯಾವ ಬ್ಯಾಂಕ್ ಅಧಿಕಾರಿಗಳಂತ ಹೇಳಿ ಏನೇ ಹೇಳಿ ನಿಮ್ಮ ಫೋನಲ್ಲಿ ಯಾವುದೇ ಕಾರಣ ನಂಬಾರ್ದು. ದೇಶದಲ್ಲಿ ಕೂಡಿಸ್ಬಿಟ್ಟು ನಮ್ಮ ದೇಶದ ಅವರಿಂದ ನಮ್ಮ ದೇಶದಿಂದ ಅಮೌಂಟ್ ಹೋಗ್ತಾ ಇದೆ, ಕೋಟ್ಯಾಂತರ ರೂಪಾಯಿ ಬರ್ಡನ್ ಆಗ್ತಾ ಇದೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಯಾವುದೋ ನಿಮ್ಮ ಪಾರ್ಸಲ್ ಬಂದಿದೆ, ನೀವು ಡ್ರಗ್ ಕೇಸಸ್ ಹಾಕೊಂಡಿದ್ದೀರಿ ಇನ್ನೂ ಅಂತ ಹೇಳಿದ್ರೆ ಯಾವುದೇ ಕಾರಣ ದಯವಿಟ್ಟು ನೀವು ನಂಬಾರ್ದು. ಎಲ್ಲ ನೀವು ಯಾಕಂದರೆ ಎಲ್ಲರೂ ನೀವು ಜನಪ್ರತಿನಿಧಿ ಇರೋದ್ರಿಂದ ನಿಮ್ಮ ವ್ಯಾಪ್ತಿಯಲ್ಲಿ ಯಾವುದೋ ಮೀಟಿಂಗ್ ಕರೆದಾಗ ಸ್ವಲ್ಪ ಸೈಬರ್ ಬಗ್ಗೆ ನೀವು ನಮ್ಮ ಸೈಬರಿಂದ ಕಳಿಸ್ಬೇಕು. ನಾವಾದ್ರೂ ಗೊತ್ತೇವೆ, ನೀವಾದರೂ ಅವೇರ್ನೆಸ್ ಮಾಡಿ. ಯಾಕಂದರೆ ನಿಮ್ಮಿಂದ ಲಕ್ಷಾಂತರ ಮಂದಿ ಜನಗಳಿಗೆ ಈ ವಿಷಯ ಹೋಗ್ಬೇಕು. ಇದರಿಂದ ನಾವು ತಡೆಗಟ್ಟಬಹುದು. ಯಾಕಂದರೆ ಈ ಡಿಜಿಟಲ್ ಅರೆಸ್ಟ್ ಹೊಸ ಮಾಡ್ತಾರೆ. ಏನಂದರೆ ನಾವು ನಿಮ್ಮ ಪಾರ್ಸಲ್ ಬಂದಿದೆ, ಇನ್ನೊಂದು ಬಂದಿದೆ, ಇದು ಅರೆಸ್ಟ್ ಮಾಡಿದ್ದೀವಿ, ನಿಮಗೆ ನೀವು ಎಲ್ಲಿ ಹೋಗಬಾರ್ದು ಅಂತ ಹೇಳ್ತಾರೆ. ಇನ್ನು ಒಂದು ಕಡೆ ಕೂಡಿ ಅಂತ ಹೇಳ್ತಾರೆ. ಇದರಿಂದ ನಿಮ್ಮ ಅಕೌಂಟಲ್ಲಿ ಇಷ್ಟು ದುಡ್ಡು ಹಾಕಬೇಕು, 20,000 ಹಾಕಬೇಕು, 50,000 ಹಾಕಬೇಕು, ಲಕ್ಷ ಹಾಕಬೇಕು ಅಂತ ಹೇಳ್ತಾರೆ. ಆ ದುಡ್ಡು ನಾವು ಅಕೌಂಟ್ ಹೋಗ್ತದೆ. ಎಲ್ಲ ಆದಮೇಲೆ ಅಮೌಂಟ್ ಹೋದ್ಮೇಲೆ ಇದಾದರೆ ಏನೂ ಆಗೋದಿಲ್ಲ. ಸಪೋಸ್ ಹಂಗೆ ಏನಾದರೂ ಆಗಿ ಹೋದರೆ ಇಮಿಡಿಯೇಟಾಗಿ 1930 ಫೋನ್ ಮಾಡಬೇಕು. 1930 ಫೋನ್ ಮಾಡಿದರೆ ನಿಮ್ಗೆ ಕೆಲವೊಂದು ಮಾಹಿತಿ ಕೇಳ್ತಾರೆ ಅವರು. ನಿಮಗೆ ಮಾಹಿತಿ ಕೇಳಿದ್ಮೇಲೆ ಅದೆಲ್ಲ ಕೊಟ್ಟಾದ್ಮೇಲೆ ಅಕೌಂಟ್ ಫ್ರೀಸ್ ಆಗ್ತದೆ. ಅಟ್ಲೀಸ್ಟ್ ಅಮೌಂಟ್ ಇದ್ದರೆ ಇಮಿಡಿಯೇಟಾಗಿ ಅಮೌಂಟ್ ಇದ್ದರೆ ಅದು ಫ್ರೀಸ್ ಮಾಡಿ ನಿಮಗೆ ನಾವು ಬಿಡುಗಡೆ ಮಾಡಿದ್ರೆ ಕ್ರಮ ತಗೊಳ್ತೀವಿ. ಇಮಿಡಿಯೇಟಾಗಿ ಏನಾದರೂ ಆದರೆ 1930 ಫೋನ್ ಮಾಡಿದರೆ ಒಂದು ಅಮೌಂಟು ಅದರಲ್ಲಿ ಅಕೌಂಟ್ಲಿ ಆ ಟೈಮಲ್ಲಿ ಇದ್ದರೆ ಸೀಸ್ ಆಗ್ತದೆ, ಫ್ರೀಸ್ ಮಾಡ್ತಾರೆ. ಅದನ್ನು ದಯವಿಟ್ಟು ನಾನು ಇತ್ತೀಚೆಗೆ ನಡೀತಾ ಇರೋದು ಸೈಬರ್ ಅಫೆನ್ಸ್ ಬಗ್ಗೆ ಎಲ್ಲರೂ ಕೂಡ ಗಮನ ಹರಿಸಬೇಕು. ಯಾವುದೇ ಕಾರಣಕ್ಕೂ ಮೋಸ ಹೋಗಬಾರ್ದು. ಇದು ಬೇರೆ ವಿಷಯದಲ್ಲಿ ನಿಮ್ಮಿಂದ ಏನೋ ಸಂಬಂಧಪಟ್ಟದ್ದು ನಾವು ಹ್ಯಾಂಡಲ್ ಮಾಡ್ತೀವಿ. ದಯವಿಟ್ಟು ನಿಮ್ಮ ಎಲ್ಲ ಜನಪ್ರತಿನಿಧಿ ಇದ್ದರೆ, ಯಾಕಂದರೆ ನಿಮ್ಮಿಂದ ಅತ್ಯಂತ ವಿಸ್ತಾರವಾಗಿ ಹೋಗ್ತದೆ. ಯಾಕೆ ನೀವು ಹೇಳಿದ್ರೆ ಇನ್ನೂ ನಂಬ್ತಾರೆ ಜನಗಳು. ಯಾಕೆ ನೀವು ಪ್ರತಿನಿಧಿ ಆದ್ದರಿಂದ ನಿಮ್ಮ ಮಾತಿಗೆ ಅತ್ಯಂತ ಉತ್ತಮ ರೀತಿಯಲ್ಲಿ ಸ್ಪಂದನೆ ಮಾಡ್ತಾರೆ ಜನಗಳು. ನೀವು ಹೇಳಿದ್ರೆ ಇನ್ನೂ ಇದಂತೆ ನಾವು ಕೂಡ ಬರ್ತೇವೆ. ಒಳ್ಳೆ ರೀತಿಯ ಜನಗಳನ್ನು ನಾವು ಸೇವೆ ಮಾಡುವಂಥ ಕೆಲಸ ಮಾಡೋ. ನಿಮ್ಮಿಂದ ಏನೋ ನಮಗೆ ಸಂಬಂಧಪಟ್ಟ ಏನಾದರೂ ಮಾಹಿತಿ ಬೇಕು. ಮಾನ್ಯ ಅಧ್ಯಕ್ಷರೇ, ನಮಗೆ ಅದು ತುಂಬ ಪ್ರಾಬ್ಲಮ್ ಆಗ್ತದೆ. ಎಲ್ಲರ ಬೇಡವರು ಇವರೆಲ್ಲ ಕುಡಿದು ಎಲ್ಲ ಗಲಾಟೆ ಎಲ್ಲ ಮಾಡ್ತಾರೆ. ಯಾವಾಗ ನೋಡಿದ್ರು ಗಲಾಟೆಯಲ್ಲಿ ನಮ್ಮ ಒಂದು ಪೊಲೀಸ್ ಬೂತನಲ್ಲಿ ಒಂದು ಇಡಬೇಕು. ಎರಡನೇದು ಒಂದು ಆಂಬುಲೆನ್ಸ್, ಎರಡಿಗೆ ಒಂದು ವ್ಯವಸ್ಥೆ ನೀವು ಮಾಡಬೇಕು. ಈಗ ನೀವು ಬಂದಿದ್ದೀರಿ, ನಾನು ಇವರ ಹತ್ರ ಬಾಜಿಲ ಅವರ ಹತ್ರ ನಾನು ಇದರ ಬಗ್ಗೆ ಡಿಸ್ಕಸ್ ಮಾಡಿದ್ದೇನೆ. ಒಂದು ಮೇನ್ ನಮಗೆ ಪೊಲೀಸ್ ಬೂತ್ ಫ್ಲೈಓವರ್ ರೋಡಿಗೆ ಬೇಕೇ ಬೇಕು ಸರ್. ಅದರ ಒಂದು ನಮ್ಮ ಅಧ್ಯಕ್ಷರ ಮುಖಾಂತರ ಅಲ್ಲಿ ಒಂದು ಇರುವಂಥ ವ್ಯವಸ್ಥೆ ಮಾಡಬೇಕು. ಎರಡನೇದು ಆಂಬುಲೆನ್ಸ್, ಅದು ನಮಗೆ ತುರ್ತು ಬೇಕೇ ಬೇಕು. ನಾವು ಇಲ್ಲಿ ಎಲ್ಲೆಲ್ಲಿಗೆ ಫೋನ್ ಮಾಡಬೇಕು. ಒಂದು ಎರಡು ವ್ಯವಸ್ಥೆ ನೀವು ಮಾಡಿಬಿಡ್ಬೇಕು. ಅಲ್ಲಿ ಯಾವುದೇ ವ್ಯಾಪಾರ ಮಾಡಲ್ಲ, ಸಾಲಿಗೆ ಮಕ್ಕಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಆ್ಯಕ್ಷನ್ ಆಗ್ತದೆ. ಮೀನು ಮಾಡ್ತಾರೆ, ಮೀನು ಮಾರ್ಕೆಟ್ನಲ್ಲಿ ಮಾಡ್ತೀವಿ ನಾವು. ಮಾರುಕಟ್ಟೆ ಆ ಪ್ಲೇಸ್ನಲ್ಲಿ ಸಾರ್ವಜನಿಕ ತೊಂದರೆ ಮಾಡಬಾರ್ದು. ಸಾಲ ಇದು ಮಸೀದಿ ಉಂಟು, ಚರ್ಚ್ ಉಂಟು, ಇಕ್ಕಟ್ಟು ಪ್ಲೇಸ್, ಅಲ್ಲಿ ಆ್ಯಕ್ಷನ್ ಆಗ್ತದೆ. ಅಲ್ಲಿ ಆ್ಯಕ್ಷನ್ ಆಗ್ತದೆ. ಮೇಲಾಧಿಕಾರಿ ಕಷ್ಟಪಟ್ಟು ಈ ನಡವಳಿ ನಮ್ಮ ಕಳಿಸ್ಕೊಡಿ. ನಡವಳಿ ಕಳಿಸ್ತಾ ಹೇಳಿದಂತೆ ನಾವು ಇದ್ರ ಮೂಲಕ ನಾವು ನಮ್ಮ ಕಳಿಸ್ಕೊಡ್ತೀವಿ. ನಡವಳಿ ಕಳಿಸ್ಕೊಡಿ. ನಿರ್ಣಯ ಬರೀರಿ, ಒಂದು ಆಂಬುಲೆನ್ಸ್ ಅಲ್ಲಿ ಇಡುವಂತ ಹೇಳಿಬಿಡಿ. ಇದು ನಮ್ಮ ಇದರಲ್ಲಿ ನಮಗೆ ಸಹ ಮಾತಾಡ್ಲಿಕ್ಕೆ ಉಂಟು. ದಯವಿಟ್ಟು ಕಡೆ ನಿಲ್ತಾರೆ. ಅಲ್ಲಿ ದೊಡ್ಡ ಸಮಸ್ಯೆ ಏನಂತ ಹೇಳಿದ್ರೆ, ಎಷ್ಟು ಆಡು ದನಗಳನ್ನು ಕದ್ದುಕೊಂಡು ಹೋಗುವುದು. ಇದರ ವಿಷಯದಲ್ಲಿ ನಾವು 2-3 ಕೇಸನ್ನು ಹಿಡಿದು ಕೊಟ್ಟಿದ್ದೇವೆ. ನಾನು ಹೇಳುದು, ಪಬ್ಲಿಕ್ಕಿಗೆ ಯಾರಾದರೂ ರಾತ್ರಿ 2 ಗಂಟೆಗೆ ಬಂದು ಬಾಗಿಲು ಹೊಡೆಯುವುದು, ಈ ಏರಿಯಾದಲ್ಲಿ ಪೊಲೀಸ್ನವರು ಯಾರು ಸಹ ರೌಂಡ್ಸ್ಗೆ ಬರುವುದಿಲ್ಲ. ನಾನು ಕೇಳೋದು, ಇಷ್ಟೆಲ್ಲ ಉಳ್ಳಾಳ ಸ್ಟೇಷನಲ್ಲಿ ಗಾಡಿ ಇರುವಾಗ ಯಾಕೆ ನೀವು ಮಾಡೋದಿಲ್ಲ? ಇನ್ನೊಂದು, ನಮ್ಮ ತೊಕ್ಕೋಟೆ ಓವರ್ಬ್ರಿಡ್ಜ್ನಿಂದ ಅಬ್ಬಕ್ಕ ಸರ್ಕಲ್ ತನಕ ನಾವು ಗಾಡಿ ಪಾರ್ಕಿಂಗನ್ನು ನಾವು ಉಳ್ಳಾಳ ನಾಗರಿಕ ವೇದಿಕೆಯಿಂದ ಇಲ್ಲಿಟ್ಟೆಲ್ಲ ಗಾಡಿ ಎಲ್ಲ ತೆಗಿಸ್ತೇವೆ. ಈಗ ಅಗೇನ್ ಅಲ್ಲಿ ಒಂದು 5 ಶಾಲೆ ಉಂಟು. ಮಾಸ್ತಿಕಟ್ಟೆಯಿಂದ ಈ ಅಬ್ಬಕ್ಕ ಸರ್ಕಲ್ದ 5 ಶಾಲೆ ಉಂಟು. ಎಲ್ಲ ಮೀನಿನ ಗಾಡಿ ಅಂತಂದು ಅಲ್ಲಿ ಇಡ್ತಾರೆ. ಯಾಕೆ? ಅಲ್ಲಿ ಗಾಡಿಯನ್ನೇ ತೊಳೆಯುವುದಿಲ್ಲ. ಪಬ್ಲಿಕ್ಕಿಗೆ ಬೆಳಿಗ್ಗೆ ವಾಕಿಂಗ್ ಮಾಡಲಿಕ್ಕೆ ಆಗೋದಿಲ್ಲ. ಏನಂತ ಹೇಳಿದರೆ, ಅದನ್ನು ಕ್ಲೀನ್ ಮಾಡಿದರಲ್ಲ ಪಬ್ಲಿಕ್ ನಡೆಯುವುದು. ಅದು ನಾನು ಹೇಳಿದ್ರೆ ನಿಮ್ಮ ಮುಖಾಂತರ ನೀವು ಟ್ರಾಫಿಕ್ನವರಿಗೆ ಒಂದು ಎಂತ ಅರ್ಜಿ ನೀವು ಕೊಡಬೇಕು, ನೀವು ಇನ್ಫಾರ್ಮ್ ಮಾಡಿ. ಯಾಕೆಂದ್ರೆ ನಾವು ಲಾಸ್ಟ್ ಟೈಮ್ ಮಾಡಿದ್ದಕ್ಕೆಲ್ಲ ಕ್ಲಿಯರ್ ಮಾಡಿದ್ದೇವೆ. ಅದನ್ನು ಈಗ ಅಗೇನ್ ಮಾಡಿದಾರಲ್ಲ. ನೀವು ನೋಡಿ, ನೀವು ಹೋಗುವಾಗ ನಿಮ್ಮ ವೆಹಿಕಲಲ್ಲಿ ನೀವು ಅದು ಕೇಸ್ ಹಾಕಿ. 2-3 ಸಲ ಕೇಸ್ ಹಾಕಿದ ಮೇಲೆ ಅದು ಪಬ್ಲಿಕ್ ಗೊತ್ತಾಗ್ತದಲ್ಲ. ಇಲ್ಲದ್ರೆ ಆ ನಂಬರ್ನವರಿಗೆ ಫೋನ್ ಮಾಡಿ ಕರೆಸಿ ಸ್ಟೇಷನ್ಗೆ. ಮತ್ತೆ ಈ ಮನೆಗೆ ರಾತ್ರಿ ಹೋಗಿ ಗಾಂಜಾದವರು ಬಾಗಿಲು ತಟ್ಟುದು, ಕಲ್ಲು ಹೊಡೆಯುವುದು, ಅದೆಲ್ಲ ತುಂಬ ಸಮಸ್ಯೆ ಉಂಟು. ದಯವಿಟ್ಟು ನೀವು ಏನಾದರೂ ಅದಕ್ಕೊಂದು ವ್ಯವಸ್ಥೆ ಮಾಡಬೇಕು. ಮತ್ತೆ ವಾರ್ಡ್ ವೈಸಲ್ಲಿ ಎಲ್ಲಿ ಸಹ ಮೀಟಿಂಗ್ ಇಲ್ಲ. ಮೊದಲಾದರೂ ಆಗ್ತಾ ಇತ್ತು, ಅದು ಯಾಕೆ ಆಗೋದಿಲ್ಲ? ಅದಕ್ಕೊಂದು ಮಾಹಿತಿ ಕೊಡಿ. ನಮ್ಮ ಇಲಾಖೆಯಿಂದ
ತಾವು ಎಕ್ಸ್ಪೆಕ್ಟ್ ಮಾಡೋದು ಈಗ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆದರೆ ಅಭಿವೃದ್ಧಿ ಕಾರ್ಯ ರೋಡ್ ಆಗಬೇಕು, ನಮ್ಮಿಂದ ಏನು ಕೇಳ್ತೀವಿ, ಪ್ರೊಟೆಕ್ಷನ್ ಕೇಳ್ತೀವಿ, ಭದ್ರತೆ ಮಾತ್ರ ಕೇಳೋದು ನಮ್ಮಿಂದ. ಯಾಕೆ ಜನಗಳು ಏನು ಮಾಡ್ತಾರೆ, ಪೊಲೀಸ್ ಇಲಾಖೆಯಿಂದ ಭದ್ರತೆ ಬೇಕು ಅಂತೇಳಿ. ಯಾಕೆ ನಮ್ಮ ಜವಾಬ್ದಾರಿ ಕೂಡ ನಮ್ಮದು, ಪ್ರತಿಯೊಬ್ಬ ನಾಗರಿಕರಿಗೆ ಜವಾಬ್ದಾರಿ ಕೊಡುವಂಥ, ಭದ್ರತೆ ಕೊಡುವಂಥ ಜವಾಬ್ದಾರಿ ನಮ್ಮದು. ಅವ್ರು ಹೇಳಿದ್ರು, ಯಾಕಂದ್ರೆ ಪ್ರತಿ ಈಗ ನಮ್ಮ ಹೊಯ್ಸಳ ಇರ್ತಾರೆ 112 ಅಂತ ಮಾಡಿದ್ದಾರೆ, ಅವ್ರು ಪ್ರತಿ ಗಲ್ಲಿಗಳಲ್ಲಿ ಪ್ರತಿ ಇದರಲ್ಲಿ ರೌಂಡ್ಸ್ ಮಾಡಬೇಕು. ಮತ್ತು ಅಲ್ಲಿ ನಾವು ಬುಕ್ ಫೈಂಡ್ ಮಾಡಿದ್ವಿ. ಈಗ ಇನ್ನೊಂದು ಈಗ ಹೊಸದಾಗಿ ಸ್ಮಾರ್ಟ್ ಇ-ಬಿಟ್ ಅಂತ ಮಾಡಿದ್ವಿ ಮೊಬೈಲಲ್ಲಿ. ಮೊದಲು ಏನು ಸೈನ್ ಮಾಡ್ತಾ ಇದ್ರು, ಈಗ ಏನು ಮಾಡ್ತಾರೆ, ಈಗ ಬುಕ್ ಮೊಬೈಲಲ್ಲೇ ಅಲ್ಲಿ ಹೋಗಿ ಆ ಏರಿಯಾಗೆ ಹೋಗಿ ನಾವು ಆನ್ಲೈನಲ್ಲಿ ಕ್ಲಿಕ್ ಮಾಡ್ತಾರೆ, ಆಟೋಮೆಟಿಕ್ ಅವ್ರನ್ನ ಬೆಳಗ್ಗೆ ಸರ್ಚ್ ಮಾಡ್ತಾರೆ. ನಮ್ಮಲ್ಲಿ ಕಮಿಷನ್ ಆಫೀಸಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಹೋಗಿದ್ರು ಸರ್ಚ್ ಮಾಡ್ತಾರೆ. ಅದೆಲ್ಲ ಟೈಮ್ ಎಲ್ಲ ಕೌಂಟ್ ಆಗ್ತದೆ. ಬಟ್ ಜನಗಳಿಗೆ ನಿಮ್ಮ ತಮಗೆ ಗೊತ್ತಿರಲಿಕ್ಕಿಲ್ಲ, ಪ್ರತಿಯೊಂದು ಬೆಳಿಗ್ಗೆ ಅವ್ರು ಏನು ಡ್ಯೂಟಿ ಮಾಡಿದ್ದಾರೆ ಅಂತ ತಿಳ್ಕೊಂಡು ಬೆಳಿಗ್ಗೆ ನಮ್ಮ ಕಮಿಷನ್ ಆಫೀಸಲ್ಲಿ ಮೊಬೈಲಲ್ಲಿ ನಮ್ಮ ಮೊಬೈಲಲ್ಲಿ ನಮ್ಮ ಸಿಬ್ಬಂದಿಗಳು ಯಾರೇನು ಮಾಡಿದ್ರೆ ಗೊತ್ತಾಗ್ತದೆ. ಯಾಕೆ ಲಾಂಗ್ ಒಂದೇ ಕಡೆ ಇರಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ನಾವು ಇನ್ನೊಂದ್ಸರಿ ಹೆಚ್ಚಿಗೆ ಏನು ಮಾಡ್ತೀವಿ, ಬುಕ್ ಇಡ್ತಾ ಇದ್ದೀವಿ. ಈಗ ನಮ್ಮ ಸಾಫ್ಟ್ವೇರ್ ಇದೆ, ಸಾಫ್ಟ್ವೇರ್ ಬಿಟ್ಟು ನಾವು ಈಗ ಮ್ಯಾನ್ಯುವಲ್ ಆಗಿ ಬುಕ್ ಕೂಡ ಇಡ್ತಾ ಇದ್ದೀವಿ. ಸಾಫ್ಟ್ವೇರ್ ಲೆಕ್ಕ ತಪ್ಪಿಸ್ಕೊಳಕ್ಕೆ ಆಗೋದಿಲ್ಲ. ಮೊದಲೇನಿತ್ತು ಬುಕ್ಕಲ್ಲಿ ಸೈನ್ ಮಾಡ್ಬೋದು, ಈಗೇನಿದೆ ಸಾಫ್ಟ್ವೇರ್ ಇದೆ. ಈಗ ಯಾವ ಟೈಮ್ಗೆ ಹೋಗ್ತಾರೆ ಆ ಟೈಮ್ ನಮ್ಗೆ ಇಲ್ಲಿ ಬರ್ತದೆ ಇಲ್ಲಿಗೆ ಮತ್ತೆ ಆ ಥರ ಇದೆ. ಆದರೂ ಕೂಡ ಅದು ಬಿಟ್ಟು ನಾವು ಇನ್ನು ಮ್ಯಾನ್ಯುವಲ್ ಆಗಿ ಕೂಡ ಏನು ಇಂಪಾರ್ಟೆಂಟ್ ಈಗ ಆ ಪ್ಲೇಸ್ಗಳಲ್ಲಿ ಏನು ಮಾಡ್ತಾ ಇದ್ದೀವಿ, ಬುಕ್ ಇಡ್ತಾ ಇದ್ದೀವಿ. ಮತ್ತು ಇನ್ನೊಂದು ಈಗ ಗಾಂಜಾದ ಬಗ್ಗೆ ತುಂಬ ಕೇಸ್ ಮಾಡಿದ್ವಿ. ಈ ವರ್ಷ ನಾವು ಸುಮಾರು ಒಂದು ಪೆಡ್ಲಿಂಗ್ ಕೇಸ್ಗಳಾಗಿರ್ಬೋದು, ಇನ್ನೊಂದು ಸುಮಾರು ಒಂದು ಕನ್ಜಂಪ್ಷನ್ ಕೇಸೇ ಒಂದು 100 ಆಗಿದೆ, ಪೆಡ್ಲಿಂಗ್ ಕೇಸ್ ಒಂದು 50 ಆಗಿದೆ. ಕೇಸ್ ತುಂಬ ಕೇಸ್ ಮಾಡ್ತಾ ಇದ್ದೀವಿ. ನಿಮ್ಗೆ ಇನ್ನೂ ಸಾರ್ವಜನಿಕರಿಗೆ ಮಾಹಿತಿ ಬಂದ ಗಾಂಜಾದ ಬಗ್ಗೆ ಮಾಹಿತಿ ಬಂದರೆ ದೊಡ್ಡ ಪಿಡುಗು. ದಯವಿಟ್ಟು ನಿಮ್ಮ ಯಾರೇ ಇರಲಿ, ನಿಮ್ಮ ಮನೆಯವರೇ ಇರಲಿ, ಯಾರೇ ಇರಲಿ, ಏನೇ ಸಮಸ್ಯೆ ಬಂದರೂ ನಮ್ಮ ಗಮನಕ್ಕೆ ತಗೊಂಬನ್ನಿ. ಅವನು ನಿಮ್ಮ ಕೇಸ್ ಬೇಡದ ಅಟ್ಲೀಸ್ಟ್ ನಾವು ಹೋಗಿ ಅಲ್ಲಿ ಕೌನ್ಸಿಲಿಂಗ್ ಸೆಂಟರ್ ಇದೆ, ಅಲ್ಲಿ ಹೋಗಿ ಸೇರಿಸ್ಬಿಟ್ಟು ಸರಿ ಮಾಡುವಂಥ ಕ್ರಮ ತೊಗೊಳ್ತೀವಿ. ನಾವೇನು ಕೇಸ್ ಮಾಡಬೇಕು ಅಂತಿಲ್ಲ. ಒಬ್ಬ ಎಡಿಕ್ಟ್ ಆಗಿದ್ದಾನೆ ಅಂತಕೊಂಡು ನಿಮ್ಮ ಮನೆಯವರು ಯಾರೇ ಬಂದರೆ ಅವ್ನು ತಗೊಂಡು ಹೋಗಿ ಅಂತ ಸೇರಿಸಿದ್ರೆ ಆಗ್ತದೆ. ಅವ್ನು ಅಟ್ಲೀಸ್ಟ್ ಒಂದು ಕೌನ್ಸಿಲಿಂಗ್ ಆದರೂ ಮಾಡ್ತೇವೆ. ಯಾವುದೇ ಕಾರಣಕ್ಕೆ ಅಲ್ಲೆಲ್ಲ ಹೈಟ್ ಮಾಡಿಬಿಡಿ, ಒಬ್ಬನಿಂದ ಹೋಗಿ ಅವ್ನ ಫ್ಯಾಮಿಲಿ ಹಾಳಾಗ್ತಿದೆ. ಆ ಥರ ಆಗೋದು ಬೇಡ. ಯಾರೇ ಇಲ್ಲಿ ನಿಮ್ಮ ಗಮನಕ್ಕೆ ಬಂದರೆ ಸರ್ ಈ ಥರ ಇದೆ ಅಂತೇಳಿ ಅವ್ನು ತಗೊಂಬಂದು ನಾವು ಸೇರಿಸಿ ಕೇಸ್ ಮಾಡುವಂಥ ಇದ್ರೆ ಕೇಸ್ ಮಾಡ್ತೇವೆ. ಕೇಸ್ ಬೇಡ ಅಂದರೆ ಅಟ್ಲೀಸ್ಟ್ ಕೌನ್ಸಿಲಿಂಗ್ ಮಾಡಿ ಅವ್ನಿಗೆ ತಿಳುವಳಿಕೆ ಹೇಳುವಂಥ ಕ್ರಮ ಆದರೂ ಮಾಡ್ತೇವೆ. ಸಪೋಸ್ ಈಗ ಮಾರಾಟ ಮಾಡ್ತಾರೆ ಅಂದರೆ ಅದು ನಾವು ಕ್ಷಮಿಸ್ಲಿಕ್ಕಾಗಲ್ಲ, ಕೇಸ್ ಮಾಡಲೇಬೇಕು. ಸೊ ಈ ಕೆಲವೊಂದು ಏನಾಗ್ತದೆ, ಸೇವನೆ ಮಾಡ್ತಾರೆ, ಅಂಥವ್ರಿಗೆ ನಾವೇನು ಮಾಡಬೇಕು, ಕೇಸ್ಗಿಂತಲೂ ನಾವು ಕೌನ್ಸಿಲಿಂಗ್ ಮಾಡ್ತೇವೆ. ಇಲ್ಲಾಂದ್ರೆ ಮನೆಯವ್ರು ಒಪ್ಪಿಕೊಟ್ರೆ ಅಲ್ಲಿ ಹಾಸ್ಪಿಟಲ್ ತೊಗೊಂಡೋದ್ರೆ ನಮ್ಮವ್ರು ಸಪೋರ್ಟ್ ಮಾಡ್ತೀವಿ, ಹಾಸ್ಪಿಟಲ್ ಸೇರಿ ಒಳ್ಳೆಯವನಾಗ್ತಾನೆ. ದಯವಿಟ್ಟು ಗಾಂಜಾ ವಿಷಯದಲ್ಲಿ ನೀವು ಸಹಕಾರ ಮಾಡಿ. ಇಲ್ಲಿವರೆಗೆ ಆಲ್ಮೋಸ್ಟ್ ಈಗ ಮಾಹಿತಿ ಕೊಟ್ಟಿದ್ದೀರಿ. ಆ ಥರ ಸಮಸ್ಯೆಗಳು ಬಂದರೆ ಇಮಿಡಿಯೇಟಾಗಿ ಫೋನ್ ಮಾಡ್ತೀರಿ, ಅದ್ರ ಬಗ್ಗೆ ಏನಿಲ್ಲ. ಯಾವುದೇ ಗಾಂಜಾ ಸರ್ ಈ ಥರ ಗಲಾಟೆ ಮಾಡ್ತಾರೆ ನೋಡಿ ತೊಗೊಂಡೋಗಿ ಅಂತ ಹೇಳ್ತೀರಿ. ತುಂಬ ಕೇಸ್ಗಳನ್ನು ಅದರಿಂದ ಮಾಹಿತಿ ಸೋರಿಕೆ ಆಗ್ತವೆ. ಗಾಂಜಾದವರ ಮಾಹಿತಿ ಪೊಲೀಸ್ನವರಿಗೆ ಕೊಟ್ಟರೆ ಪೊಲೀಸ್ನವರೇ ಅಲ್ಲಿ ಅದೊಂದು ಹೇಳ್ತಾರೆ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ದಿನದಿಂದ ದಿನಕ್ಕೆ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಉಂಟು. ಇಲ್ಲಿ ಆಲಿಯಾ ಕಾಲೇಜಲ್ಲಿ ಸುಮಾರು 1000ಕ್ಕಿಂತ ಜಾಸ್ತಿ ವಿದ್ಯಾರ್ಥಿಗಳಿದ್ದಾರೆ. ಅಲ್ಲಿ ಪಾಂಡರಾಜ್ ಬಲ್ಲಾಲ್ ಉಂಟು, ಅಲ್ಲಿ ಮತ್ತೊಂದು ಉಂಟು, ನಮ್ಮ ಇಂಡಿಯಾನ ಉಂಟು. ತುಂಬ ನೀವು ಆದಿತ್ಯವಾರ ನೋಡಿದರೆ ಇಲ್ಲಿ ಒಂಥರ ಮಿನಿ ಮಣಿಪಾಲ್ ಅಂತ ಹೇಳ್ಬೋದು. ಆ ರೀತಿ ಉಂಟು. ಗಾಂಜಾದ ಹಾವಳಿ ಕೂಡ ಜಾಸ್ತಿ ಆಗ್ತಾ ಉಂಟು. ಗಾಂಜಾ ಮಾರಾಟಗಾರರ ಸಂಖ್ಯೆ ಜಾಸ್ತಿ ಆಗ್ತಾ ಉಂಟು. ಗಾಂಜಾ ಎಲ್ಲಿಯವರು ಕೂಡ ಜಾಸ್ತಿ ಆಗ್ತಾ ಇದ್ದಾರೆ. ಜನ ಪೊಲೀಸರಿಗೆ ಮಾಹಿತಿ ಕೊಡಲಿಕ್ಕೆ ಹೆದರ್ತಾ ಇದ್ದಾರೆ. ಇದರ ಬಗ್ಗೆ ನೀವು ಏನು ಹೇಳ್ತೀರಿ ಸರ್? ವಿಷಯ ಏನಂದರೆ, ಈ ಗಾಂಜಾದವ್ರು ಏನಂದರೆ ಅವ್ರು ಏನು ಮಾಡ್ಲಿಕ್ಕೆ ರೆಡಿ ಇರ್ತಾರೆ. ಯಾಕೆ ನಶೆಯಲ್ಲಿ ಇರ್ತಾರೆ. ಯಾಕಂದ್ರೆ ನೀವು ಮಾಹಿತಿ ಕೊಟ್ಟರು ಕೂಡ ಈಗ ನಮಗೆ ಯೂನಿಫಾರ್ಮಲ್ಲಿ ಇರ್ತೀವಿ, ನಮಗೆ ಇದಿಲ್ಲ. ಬಟ್ ಪಬ್ಲಿಕ್ಗೆ ಮಾಹಿತಿ ಪಬ್ಲಿಕ್ಕಾಗಿ ಮಾಹಿತಿ ಕೊಟ್ಟರೆ ತಾವುಗಳು ಸತ್ಯ ಇದೆ. ಯಾಕೆ ಯಾವ ರೀತಿಯಿಂದ ಯಾವುದೇ ಧೈರ್ಯದ ಮೇಲೆ ಕೊಡಬೇಕು. ಸಪೋಸ್ ಅವ್ನು ಗಾಂಜಾ ಎಳೆಯೋನು ಗೊತ್ತಾಗ್ಬಿಟ್ರೆ ಸಮಸ್ಯೆ ಆಗ್ತದೆ ಸರ್. 100% ಅದು. ಯಾಕೆ ಏನು ಬೇಕಾದ್ರೂ ಮಾಡ್ಲಿಕ್ಕೆ ರೆಡಿ ಇರ್ತಾರೆ. ಯಾಕಂದ್ರೆ ಅವ್ನಿಗೆ ಅದನ್ನು ಬಿಟ್ಟರೆ ಅವ್ನಿಗೆ ಬದುಕಲಿಕ್ಕಾಗಲ್ಲ. ಯಾಕಂದ್ರೆ ನಮ್ಮ ನಂಬರ್ ಗುಪ್ತ ನೋಡಿ, ಅಟ್ಲೀಸ್ಟ್ ಫೋನ್ ಮಾಡಿ, ಅಟ್ಲೀಸ್ಟ್ ಚಿಕ್ಕ ಸಲ ಈಗ ನಡೀತಾ ಇದೆ ಅಂತ ಹೇಳಿದ್ರೆ ಸಾಕು. ಡೈರೆಕ್ಟಾಗಿ ನಿಮ್ಮ ನಂಬರ್ ಅವ್ರಿಗೆ ದಯವಿಟ್ಟು ಯಾರಿಗೆ ಗೊತ್ತಾಗ್ಬೋದು. ಯಾಕೆ ಬೇರೆ ಕೇಸಲ್ಲಿ ನಡೀತಿದೆ, ಗಾಂಜಾ ಕೇಸಲ್ಲಿ ಡೈರೆಕ್ಟಾಗಿ ನೀವೇನು ಗೊತ್ತಾಗ್ಬಿಟ್ರೆ ನಸೆಯಲ್ಲಿ ಇರ್ತಾರೆ ಅವರು. ಸರಿ, ಕರೆಕ್ಟಾಗಿದೆ. ಯಾವುದೇ ನಮಗೆ ಗುಪ್ತವಾಗಿ ಮಾಹಿತಿ ಕೊಡಿ. ನಾವು ನಮ್ಮಿಂದ ಯಾವುದೇ ಕಾರಣ ಲೀಕ್ ಆಗಲ್ಲ, ನಾವು ಮ್ಯಾಗ್ಜಿನ್ ಮಾಡ್ತೀವಿ, ಆಗೋದಿಲ್ಲ. ನಮ್ಮ ತಪ್ಪು ನಗರದ ತಪ್ಪಿದೆ. ಏನು ಗೊತ್ತಾ, ರೋಡ್ ಬದಿಗೆಲ್ಲ ಬಿಲ್ಡಿಂಗ್ ಕಟ್ಟಿದ್ದು, ರೋಡ್ ಬದಿ ವ್ಯಾಪಾರ ಮಾಡ್ತಾರೆ. ತರಕಾರಿ ವ್ಯಾಪಾರ ಅವರು, ಎಣ್ಣಿನ ವ್ಯಾಪಾರ ಅವರು. ಈಗ ಚಕ್ಕೆ ಬದಿಯಲ್ಲಿ ರೋಡಿಗೆ ಪಾಂಪುಗೆ ಇದು ಗೋಡೆ ಕಟ್ಟಿದ್ದಾರೆ. ಪಾಂಪುಗೆ ಯಾರು ಕೇಳಿ ಯಾವ ಆಫೀಸರ್ ಹೋಗ್ತಾರೆ ಅಂತ ಖರ್ಚು ಆಫೀಸರ್ ಇಲ್ಲ. ಏನು ಇಂಟ್ರೆಸ್ಟ್ ಹೋಗ್ತಾರೆ. ದಯವಿಟ್ಟು ಜನರಿಗೆ ನಮಗೆ ಬೇಕಾಗಿಲ್ಲ. ಉಳ್ಳಾಲ ಪೊಲೀಸ್ ಸ್ಟೇಷನ್ಗೆ ಮೊದಲ ತರ ನಮ್ಮಲ್ಲಿ ವೆಹಿಕಲ್ ಸಮಸ್ಯೆ ಏನಿಲ್ಲ. ವೆಹಿಕಲ್ ಇದೆ, ಕೂಡ ಇದ್ದಾರೆ. ನಾವು ಕೂಡ ರೌಂಡ್ಸ್ ಅಲ್ಲಿ ಇರ್ತೀವಿ. ಸಬ್ ಇನ್ಸ್ಪೆಕ್ಟರ್ 2-3 ಜನ ಇದೆ, ರೌಂಡ್ಸ್ ಅಲ್ಲಿ ಇರ್ತೀವಿ. ಏನೇ ಸಮಸ್ಯೆಗಳು ಬಂದು ನಮ್ಮ ಗಮನಿಸ್ತಾರೆ. ಆಲ್ಮೋಸ್ಟ್ ಏನಂದ್ರೆ ನಿಮ್ಮ ಸಹಕಾರ ಬೇಕಾಗುತ್ತೆ. ನಮ್ಮ ಉಳ್ಳಾಲ ಪ್ರದೇಶ ದೊಡ್ಡ ವ್ಯಾಪ್ತಿ ಇದೆ. ನಿಮಗೆ ನೋಡಿದ್ರೆ ಅಲ್ಲಿಂದ ನಮ್ಮ ತಲಪಾಡಿಂದ ಸ್ಟಾರ್ಟ್ ಆಗ್ತದೆ, ಅಲ್ಲಿ ಹೋಗಿ ದೇವರಕಟ್ಟೆ ಇದೆ. ಜನಸಂಖ್ಯೆ ತುಂಬ ಇದೆ ನಮ್ಮಲ್ಲಿ. ತುಂಬ ಮಾರ್ಗದಲ್ಲಿ ವಲಯದಲ್ಲಿ ಒಂದು 4 ದನವನ್ನು ಕಟ್ಟಿಕೊಂಡು ಹೋಗಿದ್ದಾರೆ. ಅದರ ಕಂಪ್ಲೇಂಟ್ ಕೊಟ್ಟಿದ್ದಾರೆ, DC ತನಕ ಹೋಗಿದ್ದಾರೆ ಕಂಪ್ಲೇಂಟ್. ಆದರೆ ಇಷ್ಟುವರೆಗೆ ಆ ಕಲ್ಲರನ್ನು ಇಡಲೇ ಇಲ್ಲ ಮಾರ್ಗದಲ್ಲಿ. ಅದು ಮೊಬೈಲ್ ಟ್ರ್ಯಾಕ್ ಮಾಡ್ತಾರೆ ಅಂತ ಹೇಳ್ತೀವಿ. ಮೊಬೈಲ್ ಟ್ರ್ಯಾಕ್ ಮಾಡಿದ್ರೆ ನೀವು ಅಲ್ಲ, CC ಕ್ಯಾಮ್ರಾ ಎಲ್ಲಿ ಅದನ್ನು ನೋಡಿದ್ರಾ? ಏನಾಗಿದೆ ಅಂತ ಒಂದು ಮಾಹಿತಿ ಕೊಡಿ. CC ಕ್ಯಾಮ್ರಾ ಚೆಕ್ ಮಾಡಿ. CC ಕ್ಯಾಮ್ರಾ ಜಾಸ್ತಿ ಇಲ್ಲ ಅನ್ಕೊಟ್ಟೆ ನಾವು ಮೊಬೈಲ್ ನೋಡಿ. ನಮ್ಗೆ ಎಲ್ಲ CC ಕ್ಯಾಮ್ರಾ ರೆಕಾರ್ಡ್ಸ್ ಉಂಟು ನಮ್ಮ ಹತ್ರ. ಅವ್ನು ಕೂಡ ಇನ್ನೊಂದು ಹೇಳೋದು ನಾವೇನು ಮಾಡ್ತೇವೆ ಸರ್, ಎಲ್ಲಿಂದ ನೀವು ಮಾತ್ರ ಸಂಬಂಧ ಇಲ್ಲ ಅದಕ್ಕೆ.
ನಿಮ್ಮ ಹತ್ರ ದಯವಿಟ್ಟು ಏನಾಗ್ತದೆ, ಕೆಲವೊಂದು ವಿಷಯ ಕೇಸ್ ತುಂಬ ಕೇಸ್ ಆದಾಗ, ಒಂದೊಂದು ಕೇಸ್ 80 ಒಟ್ಟಿಗೆ ಕೇಸ್ ಆದಾಗ ಒಂದು ಕೇಸ್ ಬಗ್ಗೆ ನಾವು ಪ್ರಾಧಾನ್ಯತೆ ಕೊಟ್ಟಿರದೇ ಇರ್ಬೋದು. ದಯವಿಟ್ಟು ನಿಮ್ಮ ಹತ್ರ ಮಾಹಿತಿ ಇದ್ರೆ ಕೊಡಿ. ಈಗ ಏನು ಕಾಲ ಮಿಂಚಲ್ಲ ನಿಮ್ಮ ಹತ್ರ ಮಾಹಿತಿ ಕೊಡ್ಲಿಕ್ಕೆ ಏನಾಗ್ತದೆ, ಹಳೆ ಕಳ್ಳರು ಇರ್ತಾರೆ, ಮೂವ್ ಬೇಸ್ ಮಾಡ್ತೀವಿ ನಮ್ಮಲ್ಲಿ. ಹಳೆ ಕಳ್ಳರ ಬಗ್ಗೆ ನಾವು ಇನ್ನೂ ಕೂಡ ಈಗ ಈಗ ಟ್ರ್ಯಾಕ್ ಮಾಡ್ತೀವಿ. ಹಳೆ ಕಳ್ಳರ ಬಗ್ಗೆ ಯಾರೋ ಇನ್ವಾಲ್ವ್ಮೆಂಟ್ ಇದೆಯಾ ಏನು ಅಂತ ಮಾಡಿ ಖಂಡಿತವಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡೋದು. ಯಾಕಂದ್ರೆ ಕಳ್ಳತನಗಳನ್ನು ನಾವು ಪತ್ತೆ ಮಾಡೋದು ನಮ್ಮ ಕರ್ತವ್ಯ. ನಿಮ್ಮ ಹತ್ರ ಮಾಹಿತಿ ಕೊಟ್ಟಿದ್ರೆ ಓಕೆ, ಕೊಡದೇ ಇದ್ರೆ ಕೊಡಿ. ಇನ್ನು ನಮ್ಮ ಸಿಬ್ಬಂದಿಗಳಿದ್ದಾರೆ, ನಾವೇನೋ ಪ್ರಯತ್ನ ಮಾಡ್ತೀವಿ. ಎಲ್ಲ ನಾವು ನೀವು ಸೇರಿ ಪತ್ತೆ ಆದರೂ ಒಳ್ಳೆಯದು. ಯಾಕಂದ್ರೆ ನಿಮ್ಮ ಹತ್ರ ಮಾಹಿತಿ ಇದ್ರು ಕೂಡ ಗುಡ್. ಹೀಗಾಗಿ ನಿಮ್ಮ ಪಾಪ ನಿಮ್ಮ ಹತ್ರ CC ಕ್ಯಾಮ್ರಾ ಫುಟೇಜ್ ಇದೆ, ಇನ್ನೊಂದು ಇದೆಯಲ್ಲ, ನಮ್ಮ ಹತ್ರ ಒಂದು ಕೊಟ್ಟರೆ ನಾವು ಇನ್ನೂ ಹೆಲ್ಪ್ ಆಗ್ತದೆ. ನಾವು ಪ್ರಯತ್ನ ಮಾಡಿ ಕಳ್ಳರು ಇರ್ಲಿಕ್ಕೆ ಸರಿ ಅಲ್ಲಿಲ್ಲ ಸರ್. ಇದು ಗಾಂಜಾವನ್ನು ನಿಲ್ಲಿಸಲಿಕ್ಕೆ ನಿಮ್ಮಿಂದ ಒಂದು ದಿವಸ ಸಾಕು ಸರ್. ಗಾಂಜಾವನ್ನು ನಿಲ್ಲಿಸಲಿಕ್ಕೆ ನಿಮಗೆ ಯಾರು ಗಾಂಜಿ ಎಳಿತಾರೆ ಅಂತ ನಿಮಗೆ ಗೊತ್ತುಂಟು. ಅದು ನಮಗಿಂತ ಜಾಸ್ತಿ ನಿಮಗೆ ಗೊತ್ತಿರುತ್ತದೆ. ಅದು ಒಂದು ದಿವಸ ಸಾಕು. ಅದೇನು ಕೆಲಸ ಮಾಡಲ್ಲ ನಮಗೆ. ಸುಮಾರು ವರ್ಷಗಳಿಂದ ಈಗ ಹೊಸದಾಗಿ ಸುಮಾರು ವರ್ಷ ನಡೀತಾ ಬಂದಿದೆ. ಮೊದಲಿಷ್ಟು ಈಗ ಇರಲಿಲ್ಲ. ಈಗ MDMA ಬಂದಿದೆ, ಮೆಥಾಂಫೆಟಮಿನ್, MDMA ಮೊದಲು ಇರಲಿಲ್ಲ. ಮೊದಲು ಬರೀ ಗಾಂಜಾ ಮಾತ್ರ ಇತ್ತು. ಈಗೆಲ್ಲ ಬೇರೆ ಆಗಿದೆ. ಈಗೇನು ಗಾಂಜಾ ಮಾತ್ರ ಎಲ್ಲ ಬೇರೆ ಕೆಮಿಕಲ್ ಇಟ್ಟಿದ್ದಾರೆ. ಸುಮಾರು ಕೌನ್ಸಿಲಿಂಗ್ ಮಾಡ್ತಾ ಇದೀವಿ. ಕೆಲವೊಂದು ಸ್ಕೂಲ್ ಕಾಲೇಜ್ ಹೋಗುವ ಸೆಮಿನಾರ್ ಮಾಡ್ತಾ ಇದೀವಿ, ಅವೇರ್ನೆಸ್ ಮಾಡ್ತಾ ಇದೀವಿ. ಬರೀ ನಾವು ಒಂದು ಬಿಡುಗಡೆ ನಾವು ಮಟ್ಟ ಹಾಕ್ತಾರೆ. ಬರೀ ಕೇಸ್ ಮಾಡೋದ್ರಿಂದ ಮಾತ್ರ ಆಗೋದಿಲ್ಲ, ನಾವು ಅವೇರ್ನೆಸ್ ಕೂಡ ಮಾಡ್ತಾ ಇದೀವಿ. ಈ ಕೇಸ್ ದೊಡ್ಡ ಕೇಸ್ಗಳು ಮಾಡ್ತಾ ಇದೀವಿ. ಮೇನ್ ಬೆಳ್ಳಿಗೆ ನೋಡಿ, ನಾವು ಸುಮಾರು ಲಾಸ್ಟ್ ಟೈಮ್ ಒಂದು 200 ಗ್ರಾಮ್ 300 ಗ್ರಾಮ್ಗೆ ಹಿಡಿದಿದ್ದೀವಿ. ಅದಾದ್ಮೇಲೆ ಯಾರು ಸೇವನೆ ಮಾಡ್ತಾರೆ ಅವ್ರಿಗೆ ಜಾಸ್ತಿ ಕೌನ್ಸಿಲಿಂಗ್ ಮಾಡುವಂಥ ಕೆಲಸ ಮಾಡಿದ್ದೀವಿ. ಎಲ್ಲ ಸ್ಕೂಲ್ ಕಾಲೇಜ್ಗೆ ಹೋಗಿ ಇದು ಮಾಡ್ತಾ ಇದೀವಿ. ನಿಮ್ಮ ಸಹಕಾರ ಇರಲಿ. ಇನ್ನೂ ಕೂಡ ನಮ್ಮ ಮುಂದೆ ಕೂಡ ಎಲ್ಲ ಪ್ರತಿಯೊಂದು ಎಲ್ಲಿಂದ ಸ್ಟಾರ್ಟ್ ಆಗ್ತದೆ, ಸ್ಕೂಲ್ ಕಾಲೇಜ್ ಮಕ್ಕಳಿಗೆ ಟಾರ್ಗೆಟ್ ಆಗ್ತದೆ. ನಾವು ಏನು ಮೇನ್ ಬೇರೆ ಸ್ಕೂಲ್ ಕಾಲೇಜ್ ಮಕ್ಕಳಿಗೆ ಅವೇರ್ನೆಸ್ ಕೊಡ್ತಾ ಇದೀವಿ. ಮಾದಕ ವ್ಯಸನಕ್ಕೆ ಬಲಿಯಾಗುವ ಉದ್ದೇಶ ಅಷ್ಟೇ. ತಾವು ಆಯ್ತು ಮಾಹಿತಿ ಕೊಟ್ಟಿದ್ದೀರಿ, ಧನ್ಯವಾದ ಎಲ್ಲರಿಗೂ. ಸರ್, ಒಂದೊಂದು ವಾರ್ಡಿಗೆ ಒಂದೊಂದು ಸ್ಥಳಕ್ಕೆ ಎಲ್ಲ ನಿಯಾಮಕ ಮಾಡಿದ್ದಾರೆ ಪೊಲೀಸ್ನ ಮಾಹಿತಿ ಕೇಳಲಿಕ್ಕೆ, ಇದಕ್ಕೆಲ್ಲ. ಸರ್, ನಮ್ಮ ಹತ್ರ ಮಾಹಿತಿ ಕೇಳ್ತಾರೆ ಎಂತ ಗೊತ್ತುಂಟಾ, ಅವನೆಲ್ಲಿದ್ದಾನೆ ಇವನೆಲ್ಲಿದ್ದಾನೆ ಅಂತ ಮಾಹಿತಿ ನಾವು ಕೊಡ್ತಾ ಇದ್ದೇವೆ. ಮಾತ್ರಲ್ಲ, ಮೀಟಿಂಗ್ ಮಾಡಿ, ವಾರ್ಡ್ನಲ್ಲಿ ಮೀಟಿಂಗ್ ಮಾಡಿ ಎಲ್ಲ ಹೇಳ್ತಾ ಇದ್ದಾರೆ. ನಾವೇನಾದ್ರೂ ಒಂದು ಕೇಳಿಕೊಂಡಲ್ಲ ಅವರಿಗೆ ಆನ್ಸರ್ ಇರುವುದಿಲ್ಲ. ಅಲ್ಲಿ ಕೇಳಿ ಅಂತ, ಸರ್ಕಲ್ ಹತ್ರ ಕೇಳಿ, ಅವರ ಹತ್ರ ಕೇಳಿ, ಇವರ ಹತ್ರ ಕೇಳಿ ಅಂತ. ಅಧ್ಯಕ್ಷರ ಮುಡಿಕೋಡಿ ಗಂಡಿ ರಸ್ತೆ ನೋಡಿ, ಈಗ ಇವರು ಒಳಸಾರಿ ಕರಡಿಯವರು ಮಾಡಿದ ರಸ್ತೆ ಅದು. ಅಲ್ಲಿ ಈಗ ಸಹ ಪೈಪ್ ಹಾಕಿ ಈಗ ರಸ್ತೆ ರಿಪೇರ್ ಮಾಡಿ ಇಷ್ಟು ವರ್ಷ ಆಯ್ತು. ಎಲ್ಲ ನೀವು ಮಾಡಿದ್ರೆ ಗೊತ್ತು ನನಗೆ. ಯಾಕಂದ್ರೆ ಅದಕ್ಕೆ ನಾನು ಇವಾಗ ಹೇಳಿದ್ರೆ ಪ್ರತ್ಯೇಕವಾಗಿದ್ರೆ ಬೇಕಾದ್ರೆ ನೋಟ್ ಮಾಡಿದ್ರೆ 10 ವರ್ಷ ಮಾಡ್ತಾರೆ, ನೀವು ಮಾಡಿಲ್ಲ. ಶುಗರ್ ಅವ್ರಿಗೆ ಗೊತ್ತುಂಟು. ಈಗ ಸಹ ಅಲ್ಲಿ ರಸ್ತೆಗೆ ಆಗಿದೆ ಅಂತ ಹೇಳಿ ನೀರು ಬರ್ತದೆ. ಅದೇನಕ್ಕಂದ್ರೆ ಸರ್, ನಮ್ಮ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಮತ್ತೆ ಟ್ಯಾಂಕ್ಗಳು ಕಟ್ಟೋದು ಬಾಕಿ. ಈಗ ತಾತ್ಕಾಲಿಕವಾಗಿ ನೀರಿನ ಬಳಕೆ ಆಗಿಬಿಟ್ಟು ಸೊ ಅದನ್ನು ಹಾಕಿದ ಮೇಲೆ ನಾವು ಸ್ಕೀಮನ್ನು ಚಾಲು ಮಾಡ್ತೇವೆ ಅಂತ ಹೇಳಿದ್ದದ್ದು. ಸೊ ಅದರ ಪ್ರಕಾರ ಈಗ ಎಲ್ಲವೂ ಅದು ಸುಸೂತ್ರವಾಗಿ ಆ ಕೆಲಸ ನಡೀತು. ನಮ್ಮ WTPಗೆ ನೀರು ಬಂತು. WTPಯಿಂದ ಈಗ ನಾವು ಚಂಬುಗುಡ್ಡಕ್ಕೆ ನೀರು ತುಂಬಿಸಿ, ಚಂಬುಗುಡ್ಡದಿಂದ ನಮಗೆ ಈ ಒಂದು ಟೆಂಡರ್ನಲ್ಲಿ ಪ್ರೊವಿಷನ್ ಏನಿದ್ದದ್ದು ಅಂತ ಹೇಳಿದ್ರೆ, ನಮಗೆ ಮಂಗಳೂರು ಪಡೀಲಿಂದ ಬಂದ ಪೈಪ್ಲೈನ್ ಹೇಗೆ ಬಂದಿದೆ ಅಂತ ಹೇಳಿದ್ರೆ, ಪಡೀಲ್ ಟ್ರೀಟ್ಮೆಂಟ್ ಪ್ಲಾಂಟಿಂದ ಪೈಪ್ಲೈನ್ ಸೀದಾ ಕಲ್ಲಾಪು ಆಗಿ ಯಾಕಂದ್ರೆ ಅದೆಲ್ಲ ಫಸ್ಟ್ ಇದೊಂದು 2.3 ಕಿಲೋಮೀಟರ್ ಅಲ್ಲಿ ಮಂಗಳೂರು ಪಡೀಲಿಂದ ಬಂದ ಪೈಪ್ಲೈನ್ ಅದೇ ಪಡೀಲಿಂದ ಹಾಗೆ ಕಲ್ಲಾಪು ಹತ್ರ ಬಂದು, ಕಲ್ಲಾಪು ಹತ್ರ ಸೇವಂತಿಗುಡ್ಡಕ್ಕೆ ಹೋಗ್ತದೆ. ಸೇವಂತಿಗುಡ್ಡದಲ್ಲಿ 5 ಲಕ್ಷ ಲೀಟರ್ ಟ್ಯಾಂಕ್ ಇದೆ. ಆ ಟ್ಯಾಂಕಿಗೆ ತುಂಬಿ ಅಲ್ಲಿಂದ ಮತ್ತೆ ಪುನಃ ಪಂಪ್ ಮಾಡಿ ಗಂಡಿ ಮತ್ತೆ ಇನ್ನಿತರ ಎತ್ತರ ಪ್ರದೇಶಗಳಿಗೆ ನೀರನ್ನು ತುಂಬಿಸೋದು ಸರ್. ಅದು ಒಂದು. ಅದೇ ಪೈಪ್ಲೈನ್ ಹಾಗೆ ಮುಂದೆ ಬಂದು ತೊಕ್ಕೊಟ್ಟು ಜಂಕ್ಷನ್ ಹತ್ರದಲ್ಲಿ ಪುನಃ ಲೆಫ್ಟಿಗೆ ಹೋಗಿದೆ. ಚೆಂಬುಗುಡ್ಡ ಮೆಸ್ಕಾಂ ಆಫೀಸ್ ಆಗಿ ಚೆಂಬುಗುಡ್ಡ ಸ್ಮಶಾನದಿಂದ ಚೂರು ಕೆಳಗಡೆ ಇನ್ನೊಂದು 5 ಲಕ್ಷದ ಟ್ಯಾಂಕ್ ಇದೆ, ಅದು ಚೆಂಬುಗುಡ್ಡ ಟ್ಯಾಂಕ್, ಅಲ್ಲಿಗೆ ಹೋಗಿ ತುಂಬುತ್ತದೆ. ಅದೇ ಪೈಪ್ಲೈನ್ ಮತ್ತೆ ಪುನಃ ಮುಂದೆ ಬಂದು ರೈಟ್ ತಗೊಂಡು ನಮ್ಮ ರೈಲ್ವೆ ಟ್ರ್ಯಾಕ್ ಹತ್ರದಿಂದಾಗಿ ನಮ್ಮ ಓವರ್ ಬ್ರಿಡ್ಜ್ ಇದೆಲ್ಲ ಸರ್, ಅಲ್ಲಿಂದ ಸೀದಾ ಒಳಪೇಟೆಯಾಗಿ ಬಂದು ಸೆಬೆಸ್ಟಿಯನ್ ಕಾಲೇಜ್ ಹತ್ರ ಇರುವಂತಹ 15 ಲಕ್ಷ ಲೀಟರ್ ಟ್ಯಾಂಕ್ ಮುಳಿಗುಡ್ಡ ಅಂದ್ರೆ ನಮ್ಮ ಸೆಬೆಸ್ಟಿಯನ್ ಕಾಲೇಜ್ ಅಲ್ಲಿಗೆ ತುಂಬುವಂಥದ್ದು. ಇಷ್ಟು ಇರೋದು ನಮ್ಮ KADBಯಲ್ಲಿ ಮಾಡಿದಂತ KUIDFC ಅವರು ಮಾಡಿದಂತ ಪ್ರಾಜೆಕ್ಟ್. ನಮ್ಮದು ಎಸ್ಟಿಮೇಟ್ ಅಲ್ಲಿ ಕೂಡ ಇದ್ದದ್ದು ಫಸ್ಟಿಗೆ ಇದ್ದದ್ದು, ಯಾಕಂದ್ರೆ ಅದರಲ್ಲಿ ಪ್ರೊವಿಷನ್ ಇದ್ದದ್ದು ಬಲ್ಕ್ ಅಂತ ಹೇಳಿದ್ರೆ ಸಗಟು ಅಂತ ಅರ್ಥ. ಸಗಟು ಅಂತ ಹೇಳಿದ್ರೆ ಸರ್ ಅದರಲ್ಲಿ ಡಿಸ್ಟ್ರಿಬ್ಯೂಷನ್ ಬರುವುದಿಲ್ಲ, ಓನ್ಲಿ ಬಟ್ ನಮ್ಮದು ಟ್ಯಾಂಕ್ ಅನ್ನು ತುಂಬಿಸುವುದೇ ಅದರಲ್ಲಿ ಮೇನ್ ಉದ್ದೇಶ. ಹಾಗಾಗಿ ಆ ಪ್ರಾಜೆಕ್ಟ್ ಅಲ್ಲಿ ಇದ್ದದ್ದು ಇರುವ ಟ್ಯಾಂಕ್ಗಳಿಗೆ ತುಂಬಿಸ್ಲಿಕ್ಕೆ ಅಂತ. ಸೊ ಹಾಗಾಗಿ KUIDFC ಅವರು ಆ 3 ಟ್ಯಾಂಕ್ ಅನ್ನು ಮೇಜರ್ ಆಗಿ ಏನು ಕನ್ಸಿಡರ್ ಮಾಡಿದ್ರು, ಆ 3 ಟ್ಯಾಂಕಿಗೆ ಸಹ ಈಗ ನಾವು ನೀರು ತುಂಬಿಸ್ತಾ ಇದ್ದೇವೆ ಸರ್. ಈಗ
ಸ್ಪೀಕರ್ ಬಂದು ನೀರೆಲ್ಲ ಬರ್ತದೆ. ಓಕೆ, ನೀರು ಬಂದು ಬೇರೆ ಸೈಡ್ಗೆ ಹೋಗ್ಲಿಕ್ಕೆ ಅವ್ರು ಹೇಳ್ತಾರೆ ಯಾರೋ ಹಾಕದೆ ನೀರು ಸಪ್ಲೈ ಆಗುತ್ತೆ. ಸರ್ ಆರ್ವೋಲ್ ತಮ್ಮ ಕಡೆಯಿಂದ ಹಾಕ್ಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ನೋಡಿ ಸರ್, ಅಲ್ಲ ಸರ್, ನಮ್ಮ ಸ್ಕೋಪ್ ನಾನು ಹೇಳ್ತೇನೆ, ನಮ್ಮ ಸ್ಕೋಪ್ ಇರುವ ಲೈನಿಗೆ ಲಿಂಕ್ ಮಾಡುವಂಥದ್ದು. ಡೆಲಿವರಿಯಲ್ಲಿ ಈಗ ಅಫ್ಕೋರ್ಸ್ ಈಗ ಮುಂಚೆ ಎಲ್ಲ ನಿಮಗೆ ನೀರು ಕಮ್ಮಿ ಬರ್ತಾ ಇತ್ತು, ಈಗ ನೀರು ಜಾಸ್ತಿ ಬರ್ತಾ ಇದೆ ಸರ್. ಈಗ ನೀರು ಜಾಸ್ತಿ ಬರುವಾಗ ಸಿಸ್ಟಮಿಗೆ ಸೆಟ್ರೇಟ್ ಆಗ್ಲಿಕ್ಕೋಸ್ಕರ ಆ ಆರ್ವೋಲ್ ನಿಮ್ಮನ್ನು ಆಗಾಗ ಎಚ್ಚರಿಸ್ತಾ ಇರ್ತದೆ. ಆರ್ವೋಲ್ ಹಾಕೋ ಪ್ರೊವಿಷನ್ ನಮ್ಮಲ್ಲಿ ಇಲ್ಲ ಸರ್. ನೀರೆಲ್ಲ ಬಂದಿದೆ, ಡೈಲಿ ನೀರು ಬರ್ತದೆ, ಆ ಯಾರೋ ಹಾಕುದು ಸರ್ ಆರ್ವೋಲ್ ನಮ್ಮಲ್ಲಿ ಪ್ರೊವಿಷನ್ ಇಲ್ಲ ಸರ್. ಆರ್ವೋಲ್ ನಮ್ಮಲ್ಲಿ ಪ್ರೊವಿಷನ್ ಇಲ್ಲ. ಮುನ್ಸಿಪಲ್ ಮೇಡಮ್ ಆರ್ವೋಲ್ ನಮ್ಮ ಟೆಂಡರ್ ಪ್ರೊವಿಷನ್ ಇನ್ಸಿ ಅಚ್ಚಾಗ ನೋಡಿ ಮಾಡ್ರ ಓಲ್ಡ್ ನಿಮಗೆ ದುಮ್ಮದ ಲೈನ್ ಉಂಟದೆ, ದುಮ್ಮದ ಲೈನ್ ನಮ್ಮ ಬಲ್ಕ್ ಸ್ಕೀಮ್. ಈಗ ನೆಕ್ಸ್ಟ್ ಈಗ ಅಮೃತದ ಹೊಸ ಸ್ಕೀಮ್ ಇಂಪ್ಲಿಮೆಂಟ್ ಆಗ್ತಾ ಇದೆ. ಅದರಲ್ಲಿ ಎಂಟೈರ್ ಪ್ರೊಸೀಜರ್ ಹೊಸದು ಬರ್ತಾ ಇದೆ. ಅದರಲ್ಲಿ ನಾನು ಕ್ಲಾರಿಟಿ ಕೊಟ್ಬಿಡ್ತೀನಿ. ಈಗ ಏನು ನಾನು ಹೇಳ್ಬಿಡ್ತೀನಿ ಸರ್. ಈಗ ಒಂದು ನಿಮಿಷ ಸರ್, ಆಮೇಲೆ ಕೇಳಿ. ಈಗ ನಮ್ದೇನು ಬಲ್ಕ್ ವಾಟರ್ ಸಪ್ಲೈ ಸ್ಕೀಮ್ ಕಮಿಷನ್ ಆಗಿದೆಯಲ್ಲ, ಆ ಸಂದರ್ಭದಲ್ಲಿ ಅಮೃತ್ ಅನ್ನೋದು ಇರಲಿಲ್ಲ. ಸೊ ಆವಾಗ ಕೇವಲ ಪ್ರಾವಿಷನ್ ಇದ್ದು ಏನಂದರೆ ಸಗಟು ನೀರನ್ನು ಮಾತ್ರ ಉಳ್ಳಾಳ ಸಿಟಿ ಕೊಡಬೇಕು, ಅಲ್ಲಿಂದ ಡಿಸ್ಟ್ರಿಬ್ಯೂಷನ್ ಅದಕ್ಕೆ ಬೇರೆ ಇನ್ನೊಂದು ಸ್ಕೀಮ್ ಮಾಡಬೇಕು ಅನ್ನೋದು ಇದ್ದಿದ್ದು ಪ್ಲಾನ್ ಬರೀ. ಸೊ ಲಿಂಕಿಂಗ್ ಮಾತ್ರ ಪ್ರಾವಿಷನ್ ಇದ್ದಿದ್ದು. ಈಗ ಏರ್ವೇರೆಲ್ಲ ಕೇಳಿದ್ರೆ ಸರ್ ಪ್ರಾವಿಷನ್ ಇರಲಿಲ್ಲ. ಈಗ ಏನಾಗಿದೆ ಸರ್, ಲಕ್ಕಿಲಿ ಆ ಪ್ರಾಜೆಕ್ಟ್ ಕಮಿಷನ್ ಆದಷ್ಟು ಹಂತದಲ್ಲಿ ಇರುವಾಗಲೇ ಅಮೃತ್ ಅನ್ನೋದು ನಮಗೆ ಬಂದಿರೋದ್ರಿಂದ, ಹಣ ಅದು ಆ ಸ್ಕೀಮ್ ಬಂದಿರೋದ್ರಿಂದ ಮನೆಗಳಿಗೆ ನೀರನ್ನ ನಾವೀಗ ಸರಬರಾಜು ಮಾಡೋದು ವ್ಯವಸ್ಥೆ ಕಲ್ಪಿಸೋಕ್ಕೆ ಅವಕಾಶ ಸಿಕ್ಕಿದೆ. ಸೊ ಈ ಸ್ಕೀಮ್ ಕಂಪ್ಲೀಟ್ ಆಗ್ತಿದೆ ಸರ್. ಬಲ್ಕ್ ವಾಟರ್ ಅಂತ ಹೇಗಿದ್ದು ಇದ್ದೇ ಇದೆ, ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಕೂಡ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಬೋದು. ಈಗ ನಿಮ್ಮ ಕೆಲಸ ಸೋಮೇಶ್ವರದಲ್ಲೆಲ್ಲ ನಡೀತಾ ಇದೆ. ಈಗ ಉಳ್ಳಾಲದಲ್ಲಿ ಏನು ನೀವು ಸ್ಟಾರ್ಟ್ ಮಾಡಿ ಸರ್? ಸ್ಟಾರ್ಟ್ ಮಾಡಿ ಮೊದಲ ಬಾರಿಗೆ ನಾವು ಈಗ ನೀರು ಇಲ್ಲಿ ಬರುವಾಗ ಮಾಡ್ತೀವಿ. ನಮಗೆ ನೀವು ಹಿಡಿಬೇಕಿತ್ತು ಸರ್. ಅದೇನಾಗಿದೆ, 3 ಟೋಕೆ ಸೇರಿಸಿ ನಮ್ಮ ಅನೇಕ ಪ್ರದೇಶ ಇದೆ, ಅಲ್ಲಿ ಕೆಂಪು ನೀರು ಒಂದು ಪ್ರದೇಶ, ಕರೆಕ್ಟ್ ಪ್ರದೇಶ, ಹೊಳೆದ ನೀರು ಕರೆಕ್ಟ್ ಸರ್. ಕೋಟೆ ಕೂಡ ಹಾಗೆ ಕರೆಕ್ಟ್ ನೀರಿಲ್ಲ, ಎಲ್ಲ ಕೆಂಪು ನೀರು. ಅಂತ ಕಡೆಗೆಲ್ಲ ನೀವು ಮೊದಲು ಮಾಡಬೇಕು. ಹೌದು ಹೇಳಿ. ಅದು ತೊಂದರೆ ಇಲ್ಲ, ಆಗಲಿ. ಈಗ ನಾನು ಹೇಳುದು, ಈಗ 20% 15% 25% ಸ್ಥಳಗಳಿಗೆ ನಿಮ್ಮ ನಿಯಮ ಪ್ರಕಾರ ನೀರು ಹೋಗ್ತಾ ಇಲ್ಲಲ್ಲ, ಅದೇ ಅದನ್ನೇ ಹೇಳ್ತಾರೆ. ಈಗ ನಮ್ಗೇನಾಗಿದೆ ನೋಡಿ, ಒಂದು ನಿಮಿಷ, ನಾನು ಬೇರೆ ಮಾತಾಡಲಿಕ್ಕೆ ನನಗೆ ಇದು ನಂಬರ್ ಇಲ್ಲ, ಅವರಿಗೆ ಫೋನ್ ಮಾಡಿದ್ದೆ. ನನ್ನ ಓಡಲ್ಲಿ 5 ದಿನ ನೀರಿರಲಿಲ್ಲ. ಮೇಡಮ್ ಅಂತ ಕೇಳುವ ಇಲ್ಲವ ನಾಚಲಿಕ್ಕೆ ಔಷಧ ನಕ್ಕಕ್ಕೆ ನಾನು ಅಲ್ಲಿಗೆ ಸ್ವಲ್ಪ ಸುಸ್ತಾಗಿಲ್ಲ. ಮೇಡಮ್ಗೆ ಫೋನ್ ಮಾಡಿದೆ. ಫೋನ್ ಮಾಡಿ ಮೇಡಮ್ ಅದರ ಯಾರ ನಂಬರ್ ಬರಲಿಲ್ಲ. ನಾನು ಕೇಳಿದ ಅಷ್ಟೇ, ಏನಾದ್ರು ಇಲ್ಲಿ ಲೋಕಲ್ ಏನಾದ್ರು ನೀರು ಸಮಸ್ಯೆ ಆದಾಗ ನಿಮ್ಮ ಲೋಕಲ್ ಮ್ಯಾನ್ ಯಾರು? ನಮಗೇನು ಕೇಳುವುದಿಲ್ಲ, ನೀವು ಮಾತನಾಡೋದು. ಲೋಕಲ್ ಮ್ಯಾನ್ ಯಾರು? ಸರ್ ಒಂದು ನಿಮಿಷ ಸರ್, ನೀವು ನನಗೆ ಮಾಡಿದ್ದು ಹೌದು. ಇದೇ ತರ ಕೆಲವು ನನಗೆ ಲೋಕಲ್ ಆಗಿ ವಾಲ್ಮೆನ್ ಲೆವೆಲ್ ನಲ್ಲಿ ಮತ್ತೆ ಸಫಾನ್ ಅಂತ ಹೇಳಿ ನಮ್ಮ ಹುಡುಗ ಒಬ್ಬ ಇದ್ದಾನೆ. ಈಗ ನೀವು ಹೇಳಿದ ಅದನ್ನು ಕೇಳುವುದು ಬೇಡ. ಅದು ಉದ್ಘಾಟನೆ ಆಗಿ 1-1.5 ತಿಂಗಳು ಸಾಧಾರಣ ಆಯಿತು. ನೀರು ಟೆಸ್ಟ್ಗೆ ಹೋಗ್ತದೆ ಅಂತ ಹೇಳಿ ತಾವು ಹೇಳ್ತೀವಿ ಅಲ್ವಾ? ಆಮೇಲೆ ಮಧ್ಯದಲ್ಲಿ ಇಲ್ಲಿ ಮೀಟಿಂಗ್ ಅಲ್ಲಿ ಶ್ರೀಕಾಂತ್ ಒಬ್ಬ ಬರ್ತಾ ಇದ್ದ ಅಲ್ವಾ? ಆ ಶ್ರೀಕಾಂತ್ ಏನ್ ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ಉಲ್ಲಾಲದಲ್ಲಿ ಎಲ್ಲ ಕೌನ್ಸಿಲರ್ಗಳ ವಾರ್ಡ್ಗೆ ಹೋಗಿ ಪೈಪ್ ಲೈನ್ ಎಲ್ಲಿ ಆಗಬೇಕು ಅಂತ ಹೇಳಿ ನಾನು ನೋಡ್ತೇನೆ ಅಂತ ಹೇಳಿ ಪ್ರತಿ ಮೀಟಿಂಗ್ ಅಲ್ಲಿ ಒಂದು ಉತ್ತರ ಬಂತು. ಈಗ ನನ್ನದೊಂದು ಸಮಸ್ಯೆ ಅಂತ ಹೇಳಿದ್ರೆ, ಇಲ್ಲಿ ನಗರೋತ್ಥಾನದವರಿಂದ ಅನೇಕ ರಸ್ತೆಗಳು ಮಂಜೂರಾತಿ ಆಗಿದೆ. ಅದು ಇವತ್ತು ನಾಳೆ ಕಾಂಕ್ರೀಟೀಕರಣಕ್ಕೆ ಹೋಗ್ತದೆ. ನಿಮ್ಮ ಪೈಪ್ ಲೈನು ಇದರ ಮಧ್ಯೆ ಇನ್ನು ಆ ರಸ್ತೆಗಳೆಲ್ಲ ಆದ ಮೇಲೆ ಬಂದು ಪುನಃ ಅಗೆಯುವುದಾ? ಅಲ್ಲ, ಈಗಲೇ ನೀವು ಒಡಂಬಡಿಕೆ ಮಾಡಿಕೊಂಡಿದ್ದೀರಾ? ಅದು ಹೇಗೆ? ಈಗ MLA ಬಂದು ಹೇಳುವುದು, ಕೆಲವು ಕಡೆ ಇನಾಗ್ಯುರೇಷನ್ ಮಾಡ್ತಾರೆ, ಆಗ ಅಲ್ಲಿ ನೀವು ಇರುವುದಿಲ್ಲ, ಈ ಸಬ್ಜೆಕ್ಟ್ ಇರುವುದಿಲ್ಲ. ಆಗ ಸರ್ಕಾರಕ್ಕೆ ಮತ್ತು ನಗರಸಭೆಗೆ ಡಬಲ್ ಹಣ ವೇಸ್ಟ್ ಆಗ್ತದೆ. ಈ ಹಿಂದೆ ಅಜೀಜ್ ಎಂಬವರು ಇಲ್ಲಿ ಕೌನ್ಸಿಲರ್ ಆಗಿದ್ದರು. ಆಗ ಆಜಾದ್ ನಗರದಲ್ಲಿ ಒಂದು ರೋಡ್ ಆಗಿತ್ತು. ಆ ರೋಡ್ ಆಗಿ 3 ತಿಂಗಳಾದ್ಮೇಲೆ ಒಳ್ಳೆಯ ರೋಡ್ UGD ಅವರು ಬಂದು ಮಧ್ಯದಿಂದ ಹೊಡೆದು ಹಾಕಿದ್ರು. ಆಮೇಲೆ ಸಾರ್ವಜನಿಕ ಎಷ್ಟು ಅದಕ್ಕೆ ನೀವೊಂದು
ಈಗ ದಿನಕರುಲ್ಲಾದವರು ಪೈಪ್ ಲೈನ್ ವಿಷಯ ಹೇಳಿದರು. ADB ಅದು ನಾವು ಟೆಸ್ಟ್ ಮಾಡಿದ್ದೇವೆ ಅಂತ ಹೇಳಿ. ಎಲ್ಲಿ ಟೆಸ್ಟ್ ಮಾಡಿದ್ದೀವಿ? ನಾನು ಅನೇಕ ಕಡೆ ನೋಡಿದ್ದೇನೆ, ನೋಡ್ತಾ ಇದ್ದೇನೆ. ಅದರ ಗೆಲ್ಲುಗಳು ಆವತ್ತಾಗಿದ್ದ ಗೆಲ್ಲುಗಳು ಇವತ್ತು ಕಾಣ್ತಾ ಉಂಟು. ಇದಕ್ಕೆ ನಿಮ್ಮಲ್ಲಿ ಒಂದು ಕ್ಲಾರಿಟಿ ಇಲ್ಲ. ಒಮ್ಮೆ ಶ್ರೀಕಾಂತ್ ಬರೋದು, ಮತ್ತೊಮ್ಮೆ ನೀವು ಬರೋದು, ಬರುವ ಮೀಟಿಂಗಿಗೆ ಬೇರೆ ಒಬ್ಬರು ಕ್ಯಾಲೆಂಡರ್ ಶೋಭಾ, ಯು ಹ್ಯಾವ್ ಟೇಕ್ ಆಲ್ ದಿ ಸಬ್ಜೆಕ್ಟ್. ನೋ ಸರ್, ಒನ್ ಥಿಂಗ್ ನೋಡಿ, ಅವರು ಇವರು ಬರುದಲ್ಲ, ವಿಷಯ ಹೇಳ್ತೇನೆ. ಅವತ್ತು ಅದು ನಾನು ನಿಮ್ಗೆ ಎರಡು ಸ್ಕೀಮಿನ ಬಗ್ಗೆ ಡಿಫರೆನ್ಶಿಯೇಟ್ ಮಾಡಿದೆ ಸರ್. ವಿತರಣೆ ಸಗಟು ಅಂತ ಹೇಳುವ ವರ್ಕಿಗೆ ಶೋಭಲಕ್ಷ್ಮಿ ಇಂಜಿನಿಯರ್ ಸರ್, ಒಂದ್ ನಿಮಿಷ ಸರ್, ಎಸ್ ಕಮ್ಮ ಅವ್ರು ಬಂದಿದ್ದಾರೆ, ಕೋಪ ಮಾಡ್ಬಿಡಿ, ಬಂದಿದ್ದಾರೆ ಅವರು, ಅವರಿಗೆ ನಿಮ್ಗೆ ಹೇಳ್ತಾರೆ. ಆಯ್ತು ಸರ್, ಸಬ್ಜೆಕ್ಟ್ ಅದನ್ನೇ ಹೇಳ್ತಾರೆ. ಸೊ ಅವರೇ ಬರ್ತಾರೆ ವಿತರಣೆ ವ್ಯವಸ್ಥೆ ಆಗುವವರಿಗೆ. ಅವತ್ತಿಂದ ಸಹ ಬಂದದ್ದು ಅವರೇ ಸರ್, ಇಂದು ಕೂಡ ಅವರೇ ಬರ್ತಾರೆ, ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಎಸ್ ಕಮ್ ಟು ಎಕ್ಸ್ಪ್ಲೇನ್ ಎವ್ರಿಥಿಂಗ್. ಸರ್ ಅವತ್ತು ಸರ್, ಒಂದು ನಿಮಿಷ, ಅವತ್ತು ನೀವು ನನಗೆ ಫೋನ್ ಮಾಡಿದ್ರಿ ತಾನೇ ಸರ್. ಈಗ ನಾವು ನೋಡಿ, ಈಗ ಮುನ್ಸಿಪಾಲಿಟಿಗೆ ಸಹ ಚೆನ್ನಾಗಿ ಗೊತ್ತಿದೆ, ನಮ್ಮ ಪೈಪ್ ಲೈನ್ ಅಂತ ತುಳಸಿದ ಸರ್. ಯಾವುದೇ ಸರ್, ನೀವು ಯಾವುದೇ ರೋಡ್ ಅಥವಾ ಏನೇ ಕೆಲಸ ಮಾಡೋದಿದ್ರೆ ಸರ್, ಫಸ್ಟ್ ನಮ್ಮಲ್ಲಿ ಇಲ್ಲ ಸರ್, ಅವರಿದ್ದಾರೆ ತುಳಸಿದ ಸರ್ ಇದ್ದಾರೆ. ಅಲ್ಲ ಸರ್, ನಾನು ಅದೇ ಹೇಳಿದ್ದು ಸರ್, ದಯಮಾಡಿ ಒಂದು ರಿಕ್ವೆಸ್ಟ್ ಸರ್, ಒಂದೇ ನಿಮಿಷ. ಅದಕ್ಕೆ ಇಲ್ಲ ಸರ್, ಇಲ್ಲ, ನೀವು ಫಸ್ಟ್, ನಾನು ಅದಕ್ಕೆ ತುಳಸಿದ ಸರಿಗೆ ಹೇಳಿರೋದು, ಮೇಡಮ್ ಇಲ್ಲಿ ಬೋರ್ಡ್ ಮಾಡ್ತಾ ಇರೋದು, ಯಾವುದೇ ನೀವು ಮಾಡ್ತಿರೋದ್ರೆ ಪೈಪ್ ಲೈನ್ ಆದ್ರೆ ಬ್ಯಾಲೆನ್ಸ್ ತಪ್ಪುದೇನು ಗೊತ್ತಾ? ಯಾರ ಮೇಲೆ ಜವಾಬ್ದಾರಿ ಹೋಗುವಂತ ಕೆಲಸ ಬೇಡ ಇಲ್ಲಿ ಆಗಲ್ಲ. ಯಾಕಂದ್ರೆ ಹೇಳಿದ್ರಿ, ಇವ್ರು ಹೇಳಿದ ಕರೆಕ್ಟ್. ಈಗ ವರ್ಕ್ ಈಗ ಸ್ಟಾರ್ಟ್ ಆಗಿದೆ. ಅದೇ ರೀತಿ ಆ ಸ್ಟಾರ್ಟ್ ಆಗೋದು ಬಹಳ ಕಷ್ಟದಲ್ಲಿ ಆದ. ಪ್ರತಿಯೊಂದು ಹೇಳಿದ್ರು ಸ್ಟಾರ್ಟ್ ಆದ ನಂತರ ನೀವು ಬಂದವರು ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ರೆ ಅಲ್ಲ. ನಾನು ಹೇಳುದು, ನೀವು ಇದನ್ನು ಕ್ಲಾರಿಫಿಕೇಶನ್ ಕೊಡ್ಲಿಕ್ಕೆ ಯಾರ ಮೇಲೆ ಅವಲಂಬಿತರಾಗಿದ್ದೀರಿ ಸರ್? ಕ್ಲಾರಿಫಿಕೇಶನ್ ನೀವೀಗ ಏನಾದ್ರೂ ಕೆಲಸ ಆಗ್ತದೆ, ಏನಾದ್ರೂ ಬ್ಯಾಲೆನ್ಸ್ ಅದನ್ನು ಸರಿಪಡಿಸಲಿಕ್ಕೆ ನಮ್ಮ ನಗರಸಭೆಯಲ್ಲಿ ಯಾರು ನಿಮಗೆ ಕೋಆರ್ಡಿನೇಟರ್ ಮಾಡುವಂಥದ್ದು? ಸರ್, ಕೋಆರ್ಡಿನೇಷನ್ ತುಳಿಸಿದೆ ಸರ್, ನಮಗೆ ಮಾಡಿ 100% ತುಳಸಿ ಅವರಿಗೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರಿಗೆ ಮೆಸ್ಕಾಂ ಪವರ್ದವರು, ನೀರಿದವರು, ಆ ಬಿಲ್ಡಿಂಗ್ ಲೈಸೆನ್ಸ್ದವರು, ಡೋರ್ ನಂಬರ್ದವರು, ಮತ್ತೆ ಬೇರೆ ಕಾಮಗ, ಅದರಿಂದ ಅವರಿಗೆ ಹೆಜ್ಜೆ ಉಂಟು. ಅದು ಅಷ್ಟು ಸುಲಭ ಅಲ್ಲ. ನಾನು ಹೇಳುದು ಕೇಳಿ, ಅಷ್ಟು ಸುಲಭವಾಗಿ ಅವರು ಯಾಕೆಂದ್ರೆ ಒಬ್ಬರು 3 ಜನರ ಕೆಲಸ ಅವರ ತಲೆಯಲ್ಲಿ ಉಂಟು. ಅದರಿಂದ ನಾನು ಹೇಳುದು ಬಹಳ ಕಷ್ಟ. ನಾನು ಅವರ ಪರವಾಗಿ ಮಾತಾಡುವುದಲ್ಲ. ಒಬ್ಬ ಮನುಷ್ಯನಿಗೆ 25 ಕೆಜಿ ಹಾಕ್ಬಹುದು ತಲೆಯಲ್ಲಿ, 50 ಈಗ ಅವರು 150 ಕೆಜಿಯಷ್ಟು ಹೊರ್ತಾ ಇದ್ದಾರೆ. ಆದ್ರಿಂದ ಈ ವಿಷಯದಲ್ಲಿ ನೀವು ತುಳಸಿ ಅವರನ್ನು ಕೋಆರ್ಡಿನೇಟ್ ಮಾಡುವುದಾದ್ರೆ ನನ್ನ 100 ಕೆಜಿ ಒಪ್ಪಿಗಿಲ್ಲ. ಯಾಕಂದ್ರೆ ಆಗುವಂತ ಪ್ರಶ್ನೆ ಅಲ್ಲ. ನಾನು ಬಹಳ ಗರ್ವದಿಂದ ಹೇಳ್ತಾ ಇದ್ದೇನೆ. ಯಾಕೆ ಗೊತ್ತಾ, ನಮ್ಗೆ ನೋಡಿ, ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನೋಡಿ, 6 ತಿಂಗಳ 7 ತಿಂಗಳ ಒಳಗೆ ಎಲೆಕ್ಷನ್ ಬರ್ಬೋದು. ಅದು ನಾವು ನಿಂತವರು ಇನ್ನೊಂದು ಗೊತ್ತಿಲ್ಲ, ಅದು ಬೇರೆ ವಿಷಯ. ಆದ್ರೆ ಆ ಟೈಮ್ಗಳಿಗೆ ನಾವೆಲ್ಲಾದ್ರೂ ನಾವು ಗೆದ್ದವರಲ್ಲಿ ಕೆಲಸ ಮಾಡಿಬಿಡುವಂತ ಒಂದು ವ್ಯವಸ್ಥೆ ಮಾಡಬೇಕು. ಅದರಿಂದ ನಾನು ಹೇಳುದು, ದಯವಿಟ್ಟು ತುಳಸಿ ಅವರಿಗೆ ಅವರು ಹೇಳ್ತಾರೆ, ಅವ್ರು ಹೇಳ್ತಾರೆ, ಅವರು ಹೇಳ್ತಾರೆ. ಅಧ್ಯಕ್ಷರೇ, ದಯಮಾಡಿ ಅಧ್ಯಕ್ಷರೇ, ಈಗ ನೀವು ಕಳಿಸ್ಕೊಡಿ ಅವರನ್ನು, ನೀವೆಲ್ಲ ಸಹಕಾರ ಕಳಿಸ್ಕೊಡಿ. ತುಳಸಿಯನ್ನು ಏನು ಬೇಡ, ಬೇರೆ ಬರ್ಲಿಕ್ಕೆ ಇಲ್ಲಿ ಅಧ್ಯಕ್ಷರೇ, ನೀವೀಗ ಆಲೋಚನೆ ಮಾಡುದು. ನಾನು ನಿಮ್ಮವರಿಗೆ ಹೆವಿ ವರ್ಕ್ ಇದ್ರಿಂದ ಈ ಒಂದು ಕೆಲಸದಲ್ಲಿ ಕೋಆರ್ಡಿನೇಟ್ ಮಾಡ್ಲಿಕ್ಕೆ ಬಹಳ ಕಷ್ಟ ಆಗ್ಬಹುದು ಅಂತ ನಾನು ಹೇಳಿದ್ದು. ಆದ್ರಿಂದ ಮಾನ್ಯ ಅಧ್ಯಕ್ಷರೇ, ಈ ವಿಚಾರದಲ್ಲಿ ಒಂದು ತೀರ್ಮಾನ ತಗೊಳ್ಳಿ. ಯಾಕಂತ ಹೇಳಿದ್ರೆ ನೋಡಿ, ಒಂದು ರೀತಿಯಲ್ಲಿ ನಮ್ಮ ನಗರದ ಕೆಲಸ ಸ್ಟಾರ್ಟ್ ಆಗಿದೆ. ಈಗ ಒಂದು 4-5 ಕಡೆಗೆ ಸ್ಟಾರ್ಟ್ ಆಗ್ತದೆ, ಬೇರೆ ಬೇರೆ ಕಡೆ ಸ್ಟಾರ್ಟ್ ಆಗ್ತದೆ. ಅಂತಹ ಸಂದರ್ಭದಲ್ಲಿ ರೋಡ್ ಚರಂಡಿ ಆಗುವ ಸಂದರ್ಭದಲ್ಲಿ ಆ ಪೈಪ್ ಲೈನ್ ಹಾಕುವಾಗ ಅದೇನಾದ್ರೂ ಹೊಡೆದು ಹೋದ್ರೆ ನಮಗೆ ಬಹಳ ಕಷ್ಟ ಆಗ್ತದೆ. ಆದ್ರಿಂದ ನಾನು ಹೇಳಿದ್ದು, ಅವರಿಗೆ ಇಷ್ಟು ಹೆವಿ ವರ್ಕ್ ಇರುವಾಗ ಇದನ್ನು ಕೋಆರ್ಡಿನೇಷನ್ ಮಾಡ್ಲಿಕ್ಕೆ ಅವರಿಗೆ ಕಷ್ಟ ಆಗ್ಬೋದು. ಯಾಕಂದ್ರೆ ಅವ್ರ ಹತ್ರ ಹೇಳಿದ್ರೆ ಆಗ್ತದೆ ಹೇಳ್ತಾರೆ ಅವರು. ಅದನ್ನು ಜಾಗ್ರತೆ ಮಾಡಿ ಅಂತ ಹೇಳಿದ್ರು, ನನಗೇನಿಲ್ಲ. ಸರ್, ಒಂದೇ ನಿಮಿಷ ಸರ್, ಸರ್ ಈಗ ನಗರೋತ್ಥಾನ ವರ್ಕ್ ಈಗಾಗಲೇ ವರ್ಕ್ ಆರ್ಡರ್ ಕೊಟ್ಟಿದ್ದೀವಿ. ಅಗ್ರಿಮೆಂಟ್ ಆಗಿದೆ. ಅಗ್ರಿಮೆಂಟ್ ಆಗಿ 6 ತಿಂಗಳಾಗಿದೆ. ಇನ್ನು ಅವ್ರಿಗೆ 3 ತಿಂಗಳು ಟೈಮ್ ಇದೆ. ಅಷ್ಟರಲ್ಲಿ ಅವರು ವರ್ಕ್ ಕಂಪ್ಲೀಟ್ ಮಾಡಬೇಕು ನಗರೋತ್ಥಾನ. ಈಗ ಕೆಲವು ಕಡೆ ವರ್ಕ್ ಕಂಪ್ಲೀಟ್ ಮಾಡೋ ಪ್ರಶ್ನೆ ಅಲ್ಲ. ಒಂದು ನಿಮಿಷ, ಅಲ್ಲ ಸರ್, ವರ್ಕ್ ಮಾಡಬೇಡಿ. ಅದಕ್ಕೆ ನಾನು ಬರ್ತಾ ಇದ್ದೇನೆ. ಈಗ ನಾವು ವರ್ಕ್ ಮಾಡಲಿಲ್ಲ ಅಂದರೆ ಅಗ್ರಿಮೆಂಟ್ ಕ್ಲೋಸ್ ಆಗುತ್ತೆ, ಫಂಡ್ ವಾಪಸ್ ಹೋಗ್ತದೆ.
ಯಾವುದು ನಗರೋತ್ಥಾನದ್ದು. ನಮ್ಮ ಪ್ರಶ್ನೆ ಅದಲ್ಲ ಸರ್. ಇರಿ ಸರ್, ಈಗ ಇವು ಪೈಪ್ಲೈನ್ ಯಾವ್ಯಾವ ರಸ್ತೆಯಲ್ಲಿ ಬರುತ್ತೆ, ಎಲ್ಲೆಲ್ಲಿ ಬರುತ್ತೆ ಅಂತೇಳಿ ಒಂದು ಲೀಸ್ಟ್ ಕೊಟ್ರೆ, ಆ ಲೀಸ್ಟ್ ಕೊಟ್ರೆ ಆ ವರ್ಕ್ನ ನೋಡ್ಕೊಂಡು ಯಾವ ರಸ್ತೆಯಲ್ಲಿ ಇಲ್ವೋ ಅಲ್ಲಿ ಸ್ಟಾರ್ಟ್ ಮಾಡೋಕೆ ನಾವು ಪ್ರಯತ್ನ ಮಾಡ್ತೀವಿ. ಸರ್ ಇಲ್ಲಿ ಪ್ರಶ್ನೆ ಏನು ಗೊತ್ತು ಸರ್, ಅವ್ರು ಹೇಳಿದ್ರು ಪೈಪ್ ಲೈನ್ ಬಗ್ಗೆ ಹೇಳಿದ್ರು ಇದು ಸಮಸ್ಯೆ 10-15 ವರ್ಷದಿಂದ ನಡೀತಾ ಇದೆ. ಇಲ್ಲ ಸರ್, ಈಗ ನೋಡಿ ಅವರು 4 ರಸ್ತೆ ಅಂತ ಹೇಳಿ ನೀವು ಒಂದು ತೀರ್ಮಾನಕ್ಕೆ ಬನ್ನಿ ಅಧ್ಯಕ್ಷರೇ, ಒಂದು ತೀರ್ಮಾನಕ್ಕೆ ಬಂದ್ರೆ ನೀವು ಪೈಪ್ ಒಂದು ನಿಮಿಷ ಶೋಭಾ ಮೇಡಮ್ ಒಂದು ನಿಮಿಷ, ನೀವು ಫಸ್ಟಿಗೆ ಒಂದು ತೀರ್ಮಾನಕ್ಕೆ ಬನ್ನಿ. ನೀವು ಪೈಪ್ಲೈನ್ ನೀರಿನ ಪೈಪ್ಲೈನ್ ಕೆಲಸ ಮಾಡಿ ಅರ್ಜೆಂಟ್ ಆಗಿ, ಮತ್ತೆ ನಗರೋತ್ಥಾನ ಮಾಡಿ, ಅದನ್ನು ನೀವು ಒಪ್ತೀರಾ ಸರ್? ಅದೇ ಇವಾಗ ಯಾವ ರಸ್ತೆಯಲ್ಲಿ ನೀವು ಪೈಪ್ ನಗರೋತ್ಥಾನ ಇದೆ ಅಂತ ಹೇಳಿದ್ರೆ ನಾಳೆಯಿಂದನೇ ನಾವು 3-4 ಡೇಸ್ ಅಲ್ಲಿ ಮಾಡಿ. ನಿಮ್ಮ ಅಭಿಪ್ರಾಯಕ್ಕೆ ನಾನು ಹೇಳಿದ ಒಂದು ಒಳ್ಳೆಯ ಅಭಿಪ್ರಾಯ. ಯಾಕೆ ಅಂತ ಹೇಳಿದ್ರೆ ಈಗ ನಗರೋತ್ಥಾನ ಮಾಡುವಂತ ಕೆಲಸದ ಜಾಗದಲ್ಲಿ ನಮಗೆ ಪೈಪ್ಲೈನ್ ಅವಶ್ಯಕತೆ ಇಲ್ಲದಿದ್ರೆ ನಗರೋತ್ಥಾನ ಕೆಲಸ ಮಾಡಬಹುದು. ಆ ಜಾಗದಲ್ಲಿ ನಿಮ್ಮ ಕೆಲಸ ಆಗಿ ನಗರೋತ್ಥಾನ ಆಗುದಾದ್ರೆ ನಾವು ಫೈನ್ ಔಟ್ ಮಾಡಿಕೊಟ್ರೆ ಒಂದು ಪೈಪ್ಲೈನ್ ಕೆಲಸ ಮಾಡಿಬಿಟ್ರೆ ನಮ್ಗೆ ಆಗ್ತದಲ್ಲ. ಅದೇ ನಾವು ಹೇಳುದು ನಿಮಗೆ. ಆ ರಸ್ತೆ ಯಾವ್ದಂತೇಳಿ ನಮ್ಗೆ ಇದು ಮಾಡಿದ್ರೆ ನಾವು ಇಮಿಡಿಯೇಟ್ ಪೈಪ್ ಹಾಕೋದಿದ್ರೆ ಅಲ್ಲಿ ಹಾಕ್ಸ್ತೀವಿ. ಅದೇ ನಾನು ಹೇಳುದು, ನಗರೋತ್ಥಾನ ಕೆಲಸ ಯಾವ ರಸ್ತೆಗೆ ಆಗ್ತದೆ ಅಲ್ಲಿ ಪೈಪ್ಲೈನ್ ಬಾಕಿ ಇದ್ರೆ ಮೊದಲು ಪೈಪ್ಲೈನ್ ಮಾಡಬೇಕು, ನಂತರ ಈ ಕೆಲಸ ಆಗ್ಬೋದಲ್ಲ. ಸರ್ ಒಂದು ನಿಮಿಷ, ಆ ರೋಡ್ಗಳಲ್ಲಿ ಆದ್ಯತೆ ಮೇರೆಗೆ ನಾವು ಪೈಪ್ಲೈನ್ ಕೆಲಸ ಮುಗಿಸ್ತೀವಿ ಫಸ್ಟ್. ಸರ್ ಏನಾಗುತ್ತೆ ಕರೆಕ್ಟ್ ಸರ್, ಒಂದು ನಿಮಿಷ ಸರ್, ಇದಕ್ಕೂ ಆನ್ಸರ್. ತಲಪಾಡಿ ಪಂಚಾಯತ್ ಎಲ್ಲ ಮನೆ ಮನೆಗೆ ಮೀಟರ್ ಹಾಕಿದ್ದಾರೆ. ಇಲ್ಲಿ ಏನು ಹಾಕಲಿಲ್ಲ ಮೀಟ್ರು, ಇಲ್ಲಿ ಏನು ಪೈಪ್ ಲೈನ್ ಬರಲಿಲ್ಲ. ಹಾಗಾದ್ರೆ ನಗರಸಭೆ ನಿಮಗೆ ಬೇಡವಾ ಸರ್? ಅದನ್ನೇ ಹೇಳ್ತಾ ಇರೋದು. ಅಲ್ಲ, ನಗರಸಭೆ ನಿಮಗೆ ಬೇಡವಾ? ಫಸ್ಟ್ ಆಫ್ ಆಲ್ ನಗರಸಭೆ ಮಾಡಬೇಕು ನೀವು. ನಗರಸಭೆ ಮಾಡಿ ಆದ ನಂತರ ಬೇರೆ ಕಡೆ ಹೋಗ್ಬೇಕು ನೀವು. ಕರೆಕ್ಟ್ ಸರ್. ಈಗ ನಗರಸಭೆ ಟಾಂಕಿ ಮಾಡ್ಲಿಕ್ಕೆ ಜಾಗ ಕೊಟ್ಟದ್ದು ನಗರಸಭೆ, ಎಲ್ಲ ಸಹಕಾರ ಕೊಟ್ಟದ್ದು ನಗರಸಭೆ. ಆದ್ರೆ ನಗರಸಭೆಯನ್ನು ಮರೆತು ನೀವು ಕೆಲಸ ಮಾಡ್ತಾ ಇದ್ದೀರಿ ಸರ್. ಎಲ್ಲದಕ್ಕಿಂತ ಫಸ್ಟ್ ನೀರು ಕುಡಿತಿರುವುದೇ ಈಗ ನಗರಸಭೆ. ಯಾರ ನೀರು ಕುಡಿ ಸರ್ ಮೇಡಮ್, ಯಾರ ನೀರು ಎಡಿಪಿನ ನೀರು ಫಸ್ಟ್ ನನಗೆ ಬರ್ತದೆ. ಅದೇ ಕೆಲಸ ನನಗೆ ಗೊತ್ತದ್ದು. ನೀವು ಕೊಟ್ಟ ಕನೆಕ್ಷನ್ ಯಾವುದು? ಎಡಿಪಿನ ನೀರಿಗೆ ಪೈಪ್ ಲೈನ್ ಗೊತ್ತದ್ದು. ನೀವು ಸ್ವಂತವಾಗಿ ಪೈಪ್ ಲೈನ್ ಮಾಡಿದ್ರಾ? ಎಡಿಪಿನ ನೀರೆಲ್ಲ ಗೊತ್ತದ್ದು ನನಗೆ. ಎಡಿಪಿನ ಕನೆಕ್ಷನ್ಗೆ ನೀರು ಗೊತ್ತದ್ದು ನೀವು ಸ್ವಂತವಾಗಿ ಗೊತ್ತಿಲ್ಲ ನಮಗೆ. ಸರ್, ಈಗ ಎಲ್ಲರೂ ನಮ್ಮಲ್ಲಿ ಎರಡೂ ಕೆಲಸಗಳು ಇಲ್ಲಿ ಒಟ್ಟೊಟ್ಟಿಗೆ ನಿಮ್ಮೆಲ್ಲರೂ ನೀವೆಲ್ಲ ಹೇಳಿದ್ದನ್ನೇ. ಒಂದು ADP ವರ್ಕ್ ಎಲ್ಲಿ ಬರ್ತದೆ ಅವತ್ತು ನಾವು ಚರ್ಚೆ ಮಾಡ್ತೇವೆ. ಅಲ್ಲಿ ನಮ್ಮ ADP ಬರೋದು, ಅವರ ಪೈಪ್ಲೈನ್ ಅಲ್ಲಿ ಬರೋದ್ರೆ ಫಸ್ಟ್ ಅದನ್ನು ಮಾಡಲಿ. ಆನಂತರ ನಮ್ಮ ADP ಏನಿಲ್ಲ ನಮ್ಮಲ್ಲಿ ನಗರೋತ್ಥಾನ ಕೆಲಸಗಳಾಗ್ತದೆ ಅದು ಮಾಡ. ಮತ್ತೆ ಎಲ್ಲೆಲ್ಲಿ ಪೈಪ್ಲೈನ್ ಬರ್ತದೆ ಅಂತ ನಮ್ಮ ಎಲ್ಲಾ ಮೆಂಬರ್ಗಳಿಗೆ ಕೂಡ ಆ ವಾರ್ಡ್ ಇದೆ ನಾವು ಲಿಸ್ಟ್ ಕೊಡಿ. ನಾವು ಅವ್ರ ಹತ್ರ ಮೊದಲೇ ಅದು ವಿತ್ ಡಾಕ್ಯುಮೆಂಟ್ ಏನೋ ನಕ್ಷೆ ಪ್ರಕಾರ ಕೊಡ್ತೇವೆ. ಸರಿ, ಯಾಕಂದ್ರೆ ನೀರು ಕೊಟ್ಟಿದೆ, ಅವ್ರು ಹೇಳಿದ್ದು ಆ ಇರುವ ಪೈಪ್ಲೈನ್ಗೆ ನೀರು ಕೊಟ್ಟಿದೆ ಅಂತ. ಓಕೆ, ತೊಂದರೆ ಇಲ್ಲ. ಯಾಕಂದ್ರೆ ಅಲ್ಲಿಗೆ ಕಟ್ಟುವಾದ್ರೆ ಹಣ ಕಡಿಮೆ ಆಯಿತು. ಮತ್ತೆ ಇಲ್ಲಿ ಏನಾದರೂ ನಾವೇ ಈಗ ಯಾವುದು ನಗರಸಭೆಯಲ್ಲಿ ಭರಿಸ್ತಾ ಇರೋದು. ಈಗ ಪ್ರಶ್ನೆ ಏನಂತ ಕೇಳಿದ್ರೆ ನೋಡಿ, ಸೋಮೇಶ್ವರದಲ್ಲಿ ಆಲ್ರೆಡಿ ನಗರೋತ್ಥಾನ ವರ್ಕ್ ಆಗಿದೆ ಅಲ್ವಾ? ಆಗಿದಾ? ಕಂಪ್ಲೀಟ್ ಆಗಿದೆ. ಅದರಿಂದ ಅವರಿಗೆ ದೊಡ್ಡ ಪ್ರಶ್ನೆ ಇಲ್ಲ. ಯಾಕೆಂತ ಹೇಳಿದ್ರೆ ನಮಗೆ ದೊಡ್ಡ ಪ್ರಶ್ನೆ ಉಂಟು. ಯಾಕೆಂದ್ರೆ ನಮ್ಮ ಏರಿಯಾದಲ್ಲಿ ಬಹಳಷ್ಟು ಏರಿಯಾಗಳಲ್ಲಿ ಕೆಲಸ ಆಗಲಿಲ್ಲ. ಅದು ಕೆಲಸ ಆಗೋದೇ ಬಹಳ ಕಷ್ಟದಲ್ಲಿ. ಅಂತ ವಾತಾವರಣಕ್ಕೆ ನಾಳೆ ಸಮಸ್ಯೆ ಆಗ್ಬಾರ್ದು ಅಂತ ಹೇಳಿ ಮಾನ್ಯ ಅಧ್ಯಕ್ಷರ ಹತ್ರ ನಾನು ಕೇಳಿಕೊಂಡು ಅದಕ್ಕೊಂದು ಕೋಆರ್ಡಿನೇಷನ್ ಮಾಡಿ ಈಗ ಒಂದು ಒಳ್ಳೆ ಅಭಿಪ್ರಾಯ ಹೇಳಿದ್ರು ಅಧ್ಯಕ್ಷರು. ಯಾಕೆಂದ್ರೆ ನೀವು ಅದರ ಲೀಸ್ಟ್ ಅನ್ನು ನಮಗೆ ಕೊಟ್ಟರೆ ನಾವು ಒಂದು ಫೈಂಡ್ ಔಟ್ ಮಾಡಿ ಆ ಸ್ಥಳದಲ್ಲಿ ಮಾಡ್ಬೋದು ಅಂತ ಹೇಳಿ. ಅದನ್ನು ತೊಂದರೆ ಇಲ್ಲ, ಹಿಂದಿನವರು ಅದನ್ನು ತೋರಿಸಬಹುದು, ಮಾಡ್ಬೋದು. ಮತ್ತೆ ಬೇರೆ ಬೇರೆ ಮಾಡ್ಲಿಕ್ಕೆ ನಾನು ಅವರ ಬಗ್ಗೆ ನಾನು ಹೇಳಿದ್ದು ಬಹಳ ಕಷ್ಟ. ಯಾಕಂದ್ರೆ ಅಷ್ಟು ಒತ್ತಡ ಉಂಟು ಅವರಿಗೆ ಕೆಲಸದಲ್ಲಿ. ಅದರಿಂದ ನಾನು ಹೇಳಿದ್ರೆ ಬೇರೆ ಏನಲ್ಲ. ಆದ್ರೆ ಆದಷ್ಟು ಬೇಗ, ಯಾಕೆಂದ್ರೆ ನೀವು ನಗರಸಭೆಗೆ ಆದಷ್ಟು ಬೇಗ ಈ ಕೆಲಸಗಳನ್ನು ಮಾಡಿ ಸ್ಪೀಡ್ ಆಗಿ ಅದರ ಕೆಲಸ ಮುಗಿಸ್ಬಿಡಿ. ಯಾಕೆಂತ ಹೇಳಿದ್ರೆ ನಾಳೆ ನೀವು ಇಷ್ಟು ಕೆಲಸ ಮಾಡಿ ಶೋಭಾ ಅವರನ್ನು ಕಂಡಾಗ ಅವ್ರು ಹಾಗೆ ಮಾಡಿದ್ರೆ ಹೀಗೆ ಮಾಡಿದ್ರೆ ಅಂತ ಹೇಳಿ ಹೇಳುವವರಿಲ್ಲ, ಬಹಳ ಕಡಿಮೆ. ಆದ್ರೆ ಹೇಳಿದ ರೀತಿಯಲ್ಲಿ ತುಂಬಾ ಚೆನ್ನಾಗಿ ಮಾಡಿಬಿಡಿ, ಅಷ್ಟೇ ನಾನು ಹೇಳಿ. ಎಲ್ಲ ಮನೆ ಮನೆಗೆ ನೀರು ಅಂತ ಹೇಳಿ ಹೋಗೋದು ನೀವಲ್ಲ. ಪೈಪ್ ಆಗಲಿಲ್ಲ, ನೀರು ಎಂದು ಹೋದ್ರು ನೀವು. ನಗರಸಭೆಯಲ್ಲಿ ಮನೆ ಮನೆಗೆ ಪೈಪ್ ಬರ್ತೇವೆ, ನಾವು ಸರ್ವೆ ಹೋಗ್ತೇವೆ, ಮನೆ ಮನೆಗೆ ಪೈಪ್ ಮಾಡಿ ಕೊಡ್ತೇವೆ, ಮೀಟರ್ ಮಾಡಿ ಕೊಡ್ತೇವೆ, ಎಲ್ಲವನ್ನು ಹೇಳಿ ಒತ್ತ ಜಾಗಕ್ಕೆ ಹೇಳಿ ಹೋದ್ರು ನೀವು, ನಾವಲ್ಲ. ಸರ್, ನೀವೊಬ್ಬರೇ ಹೇಳೋದಾಗೆ ಯಾರು ಹೇಳ್ತಾ ಇಲ್ಲ, ನೀವೊಬ್ಬರೇ ಹೇಳ್ತಾ ಇದ್ದೀರಿ. ನಾನು ಎಲ್ಲಿಂದ ಕೊಡುದು ಸರ್? ಆಗ ಯಾವಾಗ ಎಲ್ಲಿಂದ ಕೊಡ್ಲಿಕ್ಕಾದ್ರೂ ಆಗ್ಬೇಕಲ್ಲ ಆ ವರ್ಕ್. ಮೇಡಮ್, ಇದೇ ಸಾರಿ 31 ಕೌನ್ಸಿಲರ್ ಇದ್ದಾರೆ, ಕೇಳಿ. 31 ಕೌನ್ಸಿಲರ್ ಕೇಳಿ, ಕೊಡ್ತೀವಿ ಅಂತ ಹೇಳಿದ್ರೆ 15 ದಿವಸದಲ್ಲಿ ಕೊಡ್ತೀವಿ ಅಂತ ಹೇಳಿದ್ರಿ ನೀವು. ಕೆಲಸ ಮುಗಿಸೋಕೆ 18 ತಿಂಗಳು ಕಾಲಾವಧಿ ಇದೆ. ಅಷ್ಟೊಂದು ಟೈಮ್ ತಗೊಳ್ಳೋದಿಲ್ಲ. ಆದಷ್ಟು ಬೇಗ ಕ್ಲೋಸ್ ಮಾಡ್ತೀವಿ. 15 ದಿವಸದಲ್ಲಿ ಮ್ಯಾಜಿಕ್ ಆಗಲ್ಲ, ಯಾರು ಮಾಡೋಕ್ಕಾಗಲ್ಲ. ಪೈಪ್ಲೈನ್ ಮಾಡಿ ಕೊಡ್ತೀವಿ ಅಂತ ಅವರೇ ಹೇಳಿದ್ರು, ನಾವೇ ಹೇಳಿದ್ದು. ಪೈಪ್ಲೈನ್ ಎಲ್ಲ ಮನೆಗೆ ಮನೆಗೆ ಪೈಪ್ಲೈನ್ ಮಾಡ್ತೇವೆ, ನಾವು ಸರ್ವೆಗೆ ಬರ್ತೇವೆ, ಅದಕ್ಕೆ ಬರ್ತೇವೆ. ಸರ್ವೆ ಸಮೇತ ಬಂದಿದ್ದಾರೆ, ಕೇಳಿ, ಸರ್ವೆಗೆ ಬಂದಿದ್ದಾರೆ. ಆದ್ರೆ ಪೈಪ್ಲೈನ್ ಮಾಡಲಿಲ್ಲ ಮಾತ್ರ. ಸತೀಶ್ ಅವರು ಸುಮ್ಮನೆ ಮಾತ್ರ ನಿಮ್ಗೆ ಮಾತನಾಡಿದೆ, ಬೇರೆಯವರಿಗೆ ಮಾತನಾಡಲಿಕ್ಕೆ ಅನುಚಯ ತಗೊಳ್ಳಿ. ನಮ್ಮ ಉಳ್ಳಾಲ ನಗರಸಭೆ ಏನೆಲ್ಲ ಸಮಸ್ಯೆ ಅಂತ ಹೇಳಿಕೊಡಿ. ಸಮಸ್ಯೆ ಇದ್ದವರನ್ನು ಹೇಳಿದ್ದಾರೆ, ನಿಮಗೆ ಮಾತನಾಡಲಿಕ್ಕೆ 4 ಗಂಟೆ ಮಾತ್ರ. ಎಲ್ಲರ ಅವರು ಇಷ್ಟವರೆಗೆ ಮಾತಾಡಿದ್ದಾರೆ, ನನಗೆ
ನಗರಸಭೆಯ ಕಮಿಷನರ್ ಒಂದು ನಿಮಿಷ ಅವ್ರು ಹೇಳಿ, ಯಾಕಂತ ಹೇಳಿದ್ರೆ ದಯಮಾಡಿ ಒಳಚರಂಡಿ ಬಗ್ಗೆ ಮಾತಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಕೊಡಿ. ಅಧ್ಯಕ್ಷರೇ ಮತ್ತೆ ಕಮಿಷನರ್ 48 ಕೋಟಿಯಷ್ಟು ಕಾಮಗಾರಿಯನ್ನು ಮಾಡಿ ಇವತ್ತು 70 ಕೋಟಿಯಲ್ಲಿ 48 ಕೋಟಿಯಷ್ಟು ಕಾಮಗಾರಿಯನ್ನು ಮಾಡಿ ಇವತ್ತು 12 ವರ್ಷ ಆಯ್ತು. ಕಮಿಷನರ್ ದಯಮಾಡಿ ಕೇಳಿ, ಈ ವಾಟರ್ ಸಪ್ಲೈ ಇದು ಒಳಚರಂಡಿ ವಿಷಯದಲ್ಲಿ ಪ್ರಪ್ರಥಮ ಮೀಟಿಂಗ್ ಅಲ್ಲಿ ಶೋಭಾ ಮೇಡಮ್ ಇದ್ರು. ನಾನು ಹೇಳಿದ್ದೇನೆ ಇನ್ನು 10 ವರ್ಷದಲ್ಲಿ ನಿಮಗೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಇವತ್ತು 5 ವರ್ಷ ಮುಗೀತು, ಇನ್ನು ಎಷ್ಟು ವರ್ಷ ಆಗ್ತದೆ ಕೇಳಿ, ಅಷ್ಟೇ ಪ್ರಶ್ನೆ, ಆಗ್ತದೆ ಇಲ್ವಾ ಅಂತ ಹೇಳಿ ಅಷ್ಟೇ. ಹೇಳಿದಾಗೆ ಆವತ್ತಿಂದ ನಾನು ಹೇಳ್ತಾ ಇದ್ದೇನೆ, 2 ಇಶ್ಯೂಗಳು, 2 ಕಾಂಪೊನೆಂಟ್ಗಳು ಆಗ್ಬೇಕಾದ ಜಾಗವು ಇನ್ನೂ ಕೂಡ ಕೋರ್ಟಲ್ಲಿದೆ. ಅದು ಒಮ್ಮೆ ಡಿಸ್ಪೋಸ್ ಆಗ್ತದೆ, ಪುನಃ ಅಪೀಲ್ ಹೋಗ್ತೇವೆ, ಡಿಸ್ಪೋಸ್ ಆಗ್ತದೆ, ಅಪೀಲ್ ಆಗ್ತದೆ ಅಂತೇಳಿ ಈ ಥರ ನಾವು 2 ವಿಷಯದಲ್ಲಿ ಸಮಸ್ಯೆ ಅನುಭವಿಸ್ತಾ ಇದ್ದೇವೆ ಸರ್. ಅದು ಒಂದು ಮೇಯ್ನ್ ಇರೋದು STP2 ಅಂತ ಹೇಳಿದ್ರೆ ಅಲ್ಲಿ ಕಲ್ಲಾಪು ಅಲ್ಲಿ ಬರುವಂಥದ್ದು. ಆ ಕಲ್ಲಾಪಿಗೆ ಸಂಬಂಧಪಟ್ಟ ಹಾಗೆಯೇ ನಮಗೆ ಇನ್ನೊಂದು ಅಲ್ಲಿ ಹೊಸಗದ್ದೆಯಲ್ಲಿ ಒಂದು ವೆಟ್ವೆಲ್ ಇದೆ, ಅವರು ಕೂಡ ಹಾಗೆಯೇ ಕೋರ್ಟಿಗೆ ಹೋಗಿದ್ದಾರೆ. ಇನ್ನು 2 ಕಾಂಪೊನೆಂಟ್ಗಳು ಪುರಸಭೆಯಿಂದ ನಮಗೆ ಮಂಡಳಿಗೆ ಬರಲಿಕ್ಕೆ ಬಾಕಿ ಇದೆ ಸರ್. ಯಾಕಂತ ಹೇಳಿದ್ರೆ ಅಲ್ಲಿ ಮೆಜರ್ಮೆಂಟ್ ಮಾಡಲಿಕ್ಕೆ ಹೋದಾಗ ಪಬ್ಲಿಕ್ ಅದನ್ನು ಅಪೋಸ್ ಮಾಡಿದ್ದಾರೆ. ಸೊ ಹಾಗಾಗಿ 8 ವೆಟ್ವೆಲ್ ಆಗಬೇಕಾದ ಜಾಗದಲ್ಲಿ 4ರದ್ದು ಮಾತ್ರ ನಮಗೆ ಲ್ಯಾಂಡ್ ಕ್ಲಿಯರ್ ಇರೋದು. ಆ 4ರಲ್ಲಿ ಸರ್ ಒಂದು ಲ್ಯಾಂಡ್ ಇಲ್ಲಿ ನಮ್ಮ ಸುಭಾಷ್ ನಗರದ್ದು ಲ್ಯಾಂಡ್ ಮುನ್ಸಿಪಾಲಿಟಿಯಿಂದ ನಮಗೆ ಹ್ಯಾಂಡ್ ಓವರ್ ಆಗಿ ನಾವು ಅಲ್ಲಿ ಕೆಲಸ ಮಾಡಬೇಕು ಅಂತ ಹೋದ್ರೂ ನಮಗೆ ಅಲ್ಲಿ ಮಾಡಲಿಕ್ಕೆ ಆಗಿಲ್ಲ ಸರ್. ಆಯ್ತಲ್ಲ, ಈಗ ಕೈಯಲ್ಲಿ ಇರೋದು ಖಾಲಿ ವಿರೋಧ. ಸೊ ಇನ್ನು ಹಾಗಾಗಿ ಸರ್ ಇನ್ನು ಇರೋದು 3. ಆ 3ರಲ್ಲಿ ಒಂದರಲ್ಲಿ ಈಗ ಬಂಡಿಕೊಟ್ಟಿದ್ದಲ್ಲಿ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ದೇವೆ. ಪ್ಯಾರ್ನಲ್ಲಿ ಈಗ ತೊಕ್ಕೊಟ್ಟು ಜಂಕ್ಷನ್ ಅಲ್ಲೂ ಸ್ಟಾರ್ಟ್ ಆಗ್ತಾ ಉಂಟು. ಮತ್ತು ಕೋಟೆಪುರದಲ್ಲಿ ನಾವು ಮೇಜರ್ ಆಗಿ ಮಾಡಬೇಕಾದದ್ದು STP ಮತ್ತೆ ವೆಟ್ವೆಲ್ ಸರ್. ಅದು ಅಷ್ಟನ್ನು ಕಂಪ್ಲೀಟ್ ಆಗಿ ನಾವು ಟ್ರಯಲ್ ರನ್ ಕೂಡ ಮಾಡಿ ಆಗಿದೆ. ನಮ್ಮ ಈ ದುಸ್ಥಿತಿಗೆ ಯಾರ ಕೌನ್ಸಿಲ್ ಅಲ್ಲಿ ಇದೇ ರೀತಿಯಲ್ಲಿ 12 ವರ್ಷ 13 ವರ್ಷ 14 ವರ್ಷ ಆಯ್ತು. ಈಗ ಈ ಒಳಚರಂಡಿ ಬಗ್ಗೆ ಏನು ಅದಕ್ಕೆ ಒಂದು ಅಂತಿಮ ಹಂತ ಇಲ್ವಾ, ಇಲ್ವಾ? ಯಾಕೆ ಪೈಪ್ಲೈನ್ ಹಾಕಿ 42 ಕೋಟಿ ರೂಪಾಯಿ ನಾನು RTAದಲ್ಲಿ ತಿಳ್ಕೊಂಡಿದ್ದೇನೆ. ಇಷ್ಟು ಕೋಟಿ ಖರ್ಚು ಮಾಡಿಕೊಂಡು ಈ ಉಳ್ಳಾಲಕ್ಕೆ ಇಷ್ಟು ಅನ್ಯಾಯ ಮಾಡುವಂತ ಕೆಲಸವನ್ನು ಯಾರು ಮಾಡಬೇಕು? ಯಾಕೆ ಇದಕ್ಕೆಲ್ಲ ಆಗ್ತದೆ? ಯಾರು ಹೊಣೆ ಸರ್? ಈಗ ನಾನು ಹೊಣೆ ಬಗ್ಗೆ ಈ ತರ ಹ್ಯಾಂಪರ್ ಆಗ್ತಾ ಇದೆ. ಈ ಕಾರಣ ಇಟ್ಕೊಂಡು ನಾವು ಈ ಕಾರಣ ಇಟ್ಕೊಂಡು ಅಭಿವೃದ್ಧಿ ಅಂತ ಹೇಳೋ ವಿಚಾರ ಎಷ್ಟು ಸಲ ನಾವು ಇದು ಮಾಡಬೇಕು. 13 ವರ್ಷದಿಂದ ಈ ಕಾಮಗಾರಿ ಆಗಿಲ್ಲ ಅಂತ ಹೇಳಿದ್ರೆ ಯಾರು ನಗಲಿಕ್ಕಿಲ್ಲ ಮೇಡಮ್. ಅದು ಕೋರ್ಟ್ ಡೈರೆಕ್ಷನ್ ನೀವು ಮಾಡಿದ್ರಿ ಕಾಮಗಾರಿಯನ್ನು. ಇಲ್ಲಿ ಒಳಚರಂಡಿ ಆಗ್ಬೇಕಂತೇಳಿ ನಮ್ಮ 9 ಕೆರೆಯವರು ಅವರು ಹೋಗಿ ಕೋರ್ಟಿಗೆ ಹೋಗಿ ಇಲ್ಲಿ ಒಳಚರಂಡಿ ಆಗ್ಬೇಕಂತೇಳಿ ನಾವೆಲ್ಲ ಅದ್ರಲ್ಲಿ ಭಾಗಿ ಹಾಕಿದ್ದೆವು. ಅದಕ್ಕೆ ಯಾರು ಮಾಡ್ಲಿಕ್ಕೆ ಆಗ್ತಾ ಅಂತ ಹೇಳಿ ಈ ವಿಚಾರದಲ್ಲಿ ಯಾಕೆ ನಾವು 42 ಕೋಟಿ ಇಂಟ್ರೆಸ್ಟ್ ಎಷ್ಟಾಗ್ತದೆ? ಇಷ್ಟು ಕಾಮಗಾರಿ ಮಾಡಿದ್ದಾರೆ. ಆ ಕಾಮಗಾರಿ ಪೈಪ್ಲೈನ್ ಕಲ್ಲು ಮಣ್ಣು ಅದು ಇದು ಆ 42 ಕೋಟಿಗೆ ಪೈಪ್ಲೈನ್ ಎಲ್ಲ ಹೋಗಿರ್ಬೋದು, ಎಲ್ಲ ಹೋಗಿದೆ ನೋಡಿ. ಯಾವುದೇ ವಿಚಾರದಲ್ಲಿ ಅದಕ್ಕೆ ಉಪಯೋಗ ಆಗಿಲ್ಲ. ಇನ್ನು ಪುನಃ ನೀವು ಆಗಿದ್ದೀರಿ ಅದಕ್ಕೆ ಉಂಟು ಅದೆಲ್ಲ ಇದಾಗಿದೆ, ಅಲ್ಲಿ ಪುನಃ ಆಗಿದ್ದೀರಿ. ಪುನಃ ನಮ್ಮ ಇದು ರೋಡ್ ಆಗ್ತದೆ. ಇದು ಯಾವಾಗ ಆಗ್ತದೆ? ಒಂದು 8 ಸರ್ ಯಾವಾಗ ಮಾಡ್ತದೆ? ನೀವು 5 ವರ್ಷ 10 ವರ್ಷ ಗ್ಯಾರಂಟಿ ಆಗುದಿಲ್ಲ. ನಾನು ಹೇಳ್ತೇನೆ, ಅದರ ಒಳಗಿನೆಲ್ಲ ನನಗೆ ಗೊತ್ತುಂಟು, ಅದು ಆಗುದಿಲ್ಲ. ಸುಮ್ಮನೆ ಎಂದೇ ಚರ್ಚೆ ನಾವು ಅದರ ಬಗ್ಗೆ ಅವ್ರು ಏನು ಬೇಕಾದರೆ ಮಾಡಲಿ. ಚರ್ಚೆಗೆ ಬೇರೆ ನಮಗೆ ಕೆಲಸ ಉಂಟು, ಕೆಲವು ವಿಚಾರ ಮಾಡುವ ಈಗ ಕೋಟೆಪುರ ಇದೆಯಲ್ಲ, ಕೋಟೆಪುರದಲ್ಲಿ ಮೆಟ್ರೋಲ್ ಮಾಡ್ತಾನೆ ಇದ್ದೇವೆ ಮೇಡಮ್. ಶೋಭಾ ಮೇಡಮ್, ನೀವು ಹೋದರೆ ಸಹಿ ಅದು ಅಲ್ಲಿ ಜನ ಬಂದ್ರಲ್ಲ, ಜೀವ ಹೋದ್ರೆ ಸಹಿ ನಾವು ಅಲ್ಲಿ ಮಾಡ್ಲಿಕ್ಕೆ ಬಿಡುವುದು. ಸಮಸ್ಯೆ ಕೇಳಿದ್ರೆ ಅದೇ ಕೈಗಳಲ್ಲಿ ನೀವು ಒಂದರ ವ್ಯವಸ್ಥೆ ಮಾಡ್ತಾರೆ, ಆಮೇಲೆ ಹೇಳ್ತಾರೆ ನೀವು ಒಂದು ಕೆಲಸ ಮಾಡಿ ಸರ್, ಪ್ರಾಜೆಕ್ಟ್ ಅನ್ನು ರದ್ದು ಮಾಡ್ಬೇಕಂತ ಹೇಳಿ ಆಗುದಿಲ್ಲ. ಉಳ್ಳಾಲಕ್ಕೆ ಸಿಟಿಗೆ ಯಾವುದೇ ಅಭಿವೃದ್ಧಿಯ ಸೂಚನೆಯಲ್ಲಿ ಬೇಡ. ಅಲ್ಲ ಕಮಿಷನರ್ ಇದು PW ಯಾರು ಬರಲಿಲ್ಲ. ಸರ್ ಕಮಿಷನರ್
ನಾನು ಕ್ಲಾರಿಫಿಕೇಶನ್ ಕೊಡ್ತೇನೆ. ಸರ್ ನೋಡಿ, ನೀವು ಒಂದು ಕ್ಲಾರಿಫಿಕೇಶನ್ ಕೊಡು ನೀವೇ. ಬರ್ಬೇಕಲ್ಲ, ನೀವು ಬರ್ತಾನ ಆ ಜಾಗಕ್ಕೆ ಒಂದು ಸೋಮವಾರ ಬರ್ತಾರೆ, ಮಂಗಳವಾರ ಬರ್ತೀವಿ, ಬರ್ತೀರಾ? ನೀವು ಬಂದಿದ್ದೀರಾ ಅಂತ ಹೇಳಿದೆ. ನಂಗೆ ನಾನು ಬಯಸಬೇಕು ಇಲ್ಲಿಂದ ನಾನು ಅಂತ ಹೇಳಿದ್ರು, ಅದು ಏನಾಗ ಟೆಂಡರ್ ಆಗಬೇಕಂತ ಪಾಕಿಸ್ತ ತಕಾಶಿ ಹೋಗುವಾಗ ಟೆಂಡರ್ ನನಗೆ ನಾನು ಕಬ್ಬಿಣದ್ದು ಹೊರಬೇಕಿತ್ತು ಬೋರ್ವೆಲ್ಗೆ. ಹೇಳಿದೆ ನಾನು ಹಾಗೆ ಅಂತ ಹೇಳಿದ್ದು ಇಲ್ಲಿ ಅದು ಹಾಗೆಲ್ಲ ಕೊಟ್ಟಿಗೆ ಆಗುದಿಲ್ಲ ಮೇಡಮ್, ಟೆಂಡರ್ ಆಗ್ಬೇಕಂತ ಹೇಳಿದ್ರು. ಈಗ ಯಾವ ಟೆಂಡರ್ ಅಲ್ಲಿ ಕೊಂಡೋಗಿದ್ರಿ ತಕಾಶಿ? ಮೇಡಮ್ ನಾನು ಮಾತಾಡ್ತೇನೆ. ಈಗ ಮೇಡಮ್ ಇವರೊಂದು ನೋಡ್ಬೇಡಿ, ಅಲ್ಲ ವಿಷಯ ಈಗ ಒಂದು ಚರ್ಚೆಗೆ ಅವರು ಉತ್ತರ ಕೊಟ್ಟ ಅನಂತರ ಅಥವಾ ತಿಂಗಳಿಗೊಮ್ಮೆ ಪ್ರತಿ ಸ್ಲ್ಯಾಬ್ ಹೋಗ್ತಾನೆ ಉಂಟು. ಸರಿಯಾ ಮೇಡಮ್? ಅಲ್ಲ, ಸ್ಲ್ಯಾಬ್ ಹೋಗ್ತಾನೆ ಉಂಟು ಹೇಳುದು ನಾನು. ಸೊ ನಾನು ನಿಮಗೆ ಲಾಸ್ಟ್ ಒಂದು 3 months ಬ್ಯಾಕ್ ಹೇಳಿದೆ, ಅದಕ್ಕೆ ನಾನು ಆ್ಯಕ್ಷನ್ ಪ್ಲಾನ್ ಇಟ್ಟಿದ್ದೇನೆ. ಅಲ್ಲ, ನಾನು ಹೇಳ್ತೇನೆ 40 days ಏನಿತ್ತು 40 ಅಲ್ಲ, ನಾನು ಉತ್ತರ ಕೊಟ್ಕೊಳ್ತೇನೆ ಮೇಡಮ್. ನಾನು ನಂದು ಮುಗಿಸ್ತೇನೆ ಮೇಡಮ್. ಮತ್ತೆ ಏನಂತ ಹೇಳಿದ್ರೆ ನಾನು 3 months ಬ್ಯಾಕ್ ನಿಮಗೆ ಹೇಳಿದ್ದೇನೆ ಅಂತ ಹೇಳಿದರೆ ನಾನು ಆ್ಯಕ್ಷನ್ ಪ್ಲಾನ್ ಇಡ್ತೇನೆ ಅಂತ ಹೇಳಿ ಆ್ಯಕ್ಷನ್ ಪ್ಲಾನ್ ಇಟ್ಟಿದ್ದೇನೆ. ಸೊ ಈಗೇನಾಗಿದೆ ಅಂತ ಹೇಳಿದ್ರೆ ನೀತಿ ಸಂಹಿತೆ ಬಂತು, ನಾನು ಅದನ್ನು ನಿಮ್ಮ ಹತ್ರ ಹೇಳಿದ್ದೇನೆ. ಈಗ ಟೆಂಡರ್ ಈಗ 1 week ಆಯ್ತಲ್ಲ, 10 ದಿವಸ ಆಯ್ತು ಓಪನ್ ಆಗಿ. ಅಲ್ಲ, ಈಗ ನಾನು ಹೇಳಿದಲ್ಲ, ಈಗ ನಾವು ಆ್ಯಕ್ಷನ್ ಟೆಂಡರ್ ಓಪನ್ ಆಗಿದೆ. ಅಲ್ಲ, ನಾನು ಹೇಳಿದ್ರೆ ಕೇಳಿ ಮೇಡಮ್, ನಾನು ಮಾತಾಡ್ತೇನೆ ಮತ್ತೆ ನೀವು ಮಾತಾಡಿ. ಅಲ್ಲ, ನಾನು ಮಾತಾಡ್ತೇನೆ ಮತ್ತೆ ನೀವು ಮಾತಾಡಿ ಮೇಡಮ್. ಅಲ್ಲ, ನನ್ನನ್ನು ಮಾತಾಡ್ಲಿಕ್ಕೆ ಬಿಡಿ ಅಂತ ನಾನು ಹೇಳುದು. ಈಗ ಏನಂತ ಹೇಳಿ ಸರ್, ಈಗ ನಮ್ಮದು ಈ ಪ್ರೊಕ್ಯೂರ್ಮೆಂಟು ಕೀ ಏನಾಗ್ತದೆ ಅಂತ ಹೇಳಿದ್ರೆ ಸೋರಿದ ಕೀಯಲ್ಲಿ ಎಲ್ಲ ಓಪನ್ ಮಾಡೋದು. ಸರ್ ಯಾವಾಗ ಬರ್ತಾರೆ ಆವಾಗ ಮಾತ್ರ ನಮಗೆ ಕೀ ಸಿಗ್ತದೆ. ಯಾಕಂದ್ರೆ ಅವ್ರು ಸೋಮೇಶ್ವರದಲ್ಲಿ ಕೆಲಸ ಉಂಟು, ಸೋಮೇಶ್ವರಿ ಮಾಡಿ. ಈಗ ಈ ಪ್ರೊಕ್ಯೂರ್ಮೆಂಟ್ ಕೀ ಹೇಗೆ ಅಂತ ಹೇಳಿದರೆ ಅದು ಕೀ ಇಟ್ಕೊಂಡು ನಾನು ಕೆಲಸ ಮಾಡಬೇಕು. ಈಗ ಅವ್ರು ಬರ್ತಾರೆ, ಖಾತಕ್ಕೆ ಅದೇ ಕೀ, ಬಿಲ್ಡಿಂಗ್ ಲೈಸೆನ್ಸ್ಗೂ ಅದೇ ಕೀ. ಸೊ ನನಗೆ ದಿವಸದಲ್ಲಿ ಅರ್ಧ ಗಂಟೆ ಮಾತ್ರ ಕೀ ಸಿಗೋದು. ನಾನು ಒಂದು ಕೆಲಸಕ್ಕೆ ಅರ್ಧ ಗಂಟೆ ಬೇಕು, ಬಟ್ ನನಗೆ 40 ಕೆಲಸ ಮಾಡಲಿಕ್ಕೆ 20 ಗಂಟೆ ಬೇಕು. ಆ 20 ಗಂಟೆ ಮಾಡಲಿಕ್ಕೆ ನನಗೆ 2 ತಿಂಗಳು ಬೇಕು. ಅವರು ಇಂಜಿನಿಯರ್ ಸೋಮೇಶ್ವರ ಹೋಗ್ತೀರಿ, ಇವರು ನಮ್ಮ ಕಸ ಗುಡಿಸಿದವರು ಅಲ್ಲಿರ್ತಾರೆ. ಈ ನಗರಸಭೆಯಲ್ಲಿ ಈ ರೀತಿಯಲ್ಲಿ ಆಗ್ಲಿಕ್ಕೆ ಯಾವ ರೀತಿ ಸಮಸ್ಯೆ ಮಾಡ್ಬೇಕು ಹೇಳಿ? ಯಾಕೆ ಕೌನ್ಸಿಲ್ ಮೀಟಿಂಗ್ ಮಾಡಿದ್ರು ಇವತ್ತು? ಈಗ ಇಲ್ಲಿ ಎಲ್ಲ ಮಾತಾಡ್ಲಿಕ್ಕೆ ಮೈಕ್ ಕೂಡ ಇಲ್ಲ ಇವತ್ತು ಮಾತಾಡ್ಲಿಕ್ಕೆ ಯಾರಿಗೆ ಸರ್? ನಾವು ಅಲ್ಲಿಂದ ಇಲ್ಲಿ ಮಾತಾಡುವಾಗ ಏನು ಸಮಸ್ಯೆ ಪರಿಹಾರ ಆಗ್ತದೆ? ನಾವು ಹೇಗೆ ಯಾವ ರೀತಿಯಲ್ಲಿ ಆಗ್ತದೆ ಹೇಳಿ? ಒಂದು ಕೆಲಸವನ್ನು ಮಾಡ್ಲಿಕ್ಕೆ ಆಗಿದ್ರೆ ನಾವು ಏನು ಮಾಡ್ಲಿಕ್ಕೆ ಆಗ್ತದೆ ಹೇಳಿ? ಒಂದು ಚರಂಡಿಯ ಬಗ್ಗೆ ಸ್ಲ್ಯಾಬ್ ಹಾಕಲಿಕ್ಕೆ ನಿಮ್ಮ ಹತ್ರ 3 ವರ್ಷ ಆಯ್ತು. ಎಷ್ಟಕ್ಕೆ 2,000 ರೂಪಾಯಿ ಹಾಕಿದ್ದೀರಾ ನೀವು? ಇಲ್ಲ ಅಲ್ಲ. ಆಗ ಇದರಲ್ಲಿ ನಮ್ಮ ಇವರ ಹತ್ರ ಭಂಡಾರಿ ಅವರ ಮನೆ ಹತ್ರ ಹಾಕಿದ್ದೀರಾ? ಒಂದು ಇಂಟರ್ವ್ಯೂ ಹೋಗಿ ಆಗಿತ್ತಾ? ನಿಮ್ಗೆ 3 ವರ್ಷದಿಂದ ಕೀಯೇ ಸಿಗಲಿಲ್ವಾ? ಇದು ಅವಸ್ಥೆ, ಇದು ನಮ್ಮ ಗೊತ್ತುಂಟು ಎಲ್ಲರಿಗೂ ಸಹ. ಆದ್ರೆ ಓಪನ್ ಆಗಿ ಯಾರು ಹೇಳುದಿಲ್ಲ. ಎಷ್ಟು ಜನ ಇಲ್ಲಿ ಸ್ಟಾಫ್ ಕೊಡ್ತಾ ಇದ್ದಾರೆ, ಎಷ್ಟು ಜನ ಇದ್ದಾರೆ? ಕೀ ಕೊಡೋ ಪ್ರಶ್ನೆ ಇಲ್ಲ. ಆ ಕೀಗೆ 4 ಸೆಕ್ಷನ್ಗೆ ಕೀ ಹೋಗ್ತದೆ. ಅಲ್ಲ, ಕೀ ಕೊಡೋದೇ ಪ್ರಶ್ನೆ ಇಲ್ಲ ಸರ್. ಕೀ ನಮ್ಗೆ ಸಿಗೋದು ದಿವಸಕ್ಕೆ 1 ಗಂಟೆ ಅರ್ಧ ಗಂಟೆ ಅಷ್ಟೇ. ನಿಮ್ಮ ಅಧಿಕಾರಿಗಳೊಂದು ಮೀಟಿಂಗ್ ಹೇಗೂ ಆಗ್ತದೆ ಅಲ್ವಾ? ಆಗ ಈ ಸಮಸ್ಯೆಯನ್ನು ಹೇಳಿ ನೋಡಿ. ಈ ಸಮಸ್ಯೆ ಇಂಟರ್ ಡಿಪಾರ್ಟ್ಮೆಂಟ್ ಮೀಟಿಂಗ್ ಅಂತ ಉಂಟು. ಎಲ್ಲ ವಿಷಯವನ್ನು ಅಲ್ಲಿ ನಿಮಗೆ ಡಿಸ್ಕಸ್ ಮಾಡಿ ಆ ಈ ವಿಷಯ ನೀವು ಅಧಿಕಾರಿ ವಲಯದಲ್ಲಿ ಯಾಕೆ ಇದಕ್ಕೆ ಕಮಿಷನರ್ ಅವರನ್ನು ಅವರು ಹೊಣೆ ಮಾಡಿದ್ರು ನೋಡಿ. ನೀವು ಅದಕ್ಕೆ ಕರೆಕ್ಟ್ ಉತ್ತರ ಅವರು ತಪ್ಪಿಸಲಿಕ್ಕೆ ನೋಡ್ತಾರೆ. ಉದಾಹರಣೆಗೆ ನನ್ನದೇ ಒಂದು ವೈರಿಂಗ್ ಒಂದು 10,000 ರೂಪಾಯಿ ಕೆಲಸದ್ದು 3 ವರ್ಷ ಆಯಿತು. ನಾನು ಮೊನ್ನೆ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟೆ.
ಲೋಕಾಯುಕ್ತ ಕಂಪ್ಲೇಂಟ್ ಜನಸಂಪರ್ಕ ಸಭೆ ಸ್ವಲ್ಪ ಪ್ರೋಗ್ರೆಸ್ ಉಂಟು ಲೋಕಾಯುಕ್ತದಲ್ಲಿ. ಹೀಗೆ ನುಡಿಸಿಕೊಂಡ್ರೆ ಕರೆಕ್ಟ್ ಅಂತ ಆ ಮಹಿಳೆಗೆ ಇದು ಆದ ಅನ್ಯಾಯ ಕರೆಕ್ಟ್ ಉತ್ತರ ಕೊಡಬೇಕು. ಹಾಗೆ ಎಲ್ಲ ಮಹಿಳೆಯರು ಅವರಿಗೆ ಸ್ವಲ್ಪ ಮಾತಾಡುವ ಇದುಂಟು, ಮಾತಾಡ್ಲಿಕ್ಕೆ ಗೊತ್ತಿಲ್ಲದವರು ಎಂತ ಮಾಡುದು? ಇದು ಪಕ್ಷಭೇದ ಅಲ್ಲ, ಜನಸಾಮಾನ್ಯರ ಕಾಳಜಿ. ನೋಡಿ, ಪಂಪ್ಗೆ ಪರ್ಮಿಷನ್ ಕೊಡ್ಲಿಕ್ಕೆ ಉಂಟಾ ಕೇಳಿ, ಪಂಪ್ಗೆ ಪರ್ಮಿಷನ್ ಕೊಡ್ಲಿಕ್ಕೆ ಉಂಟಾ ಹೇಳಿ ಕೇಳಿ. ಸರಿ, ನಾವು ಒಂದ್ಸಲ ನಿಮ್ಮ ಏರಿಯಾಕ್ಕೆ ಬಂದಿದ್ದೇವೆ, ಅದು ನೀವು ಹೇಳಿದ್ದ ಹೋದದ್ದ ಅದು ಪ್ಲೇಸ್ ಚೇಂಜ್ ಆಯ್ತು ಅಂತೇಳಿ ಆನಂತರ ಬರ್ಲಿಕ್ಕೆ ಆಗಿಲ್ಲ. ಆದರೂ ಆದ್ಯತೆ ಮೇರೆಗೆ ಅಂತ ವಿಚಾರಗಳನ್ನು ಈಗ ಅಧ್ಯಕ್ಷರಿದ್ದಾರೆ, ನಮ್ಮ ಅಧ್ಯಕ್ಷರ ಮೂಲಕ ನೀವು ನಮ್ಮ ಹತ್ರ ನಾವು ಎಷ್ಟು ಸಾಧ್ಯ ಇದೆಯಾ ಸರಿ ಸರಿ ಇಲ್ಲ, ಮೊನ್ನೆ ತನಕ ನಮಗೆ ನೀತಿ ಸಮಿತಿ ಇರುವುದರಿಂದ ಜಾಸ್ತಿ ಆದರೆ ಆನಂತರದ ಎಲ್ಲ ನಮ್ಮದು ಟೆಂಡರ್ ಪ್ರಕ್ರಿಯೆಗಳು ಎಲ್ಲ ಆಗ್ತಾ ಇದೆ ಮೇಡಮ್. ಹಾಗೆ ಈ ಕೆಲಸಗಳು ಈಗ ನಮ್ಮಲ್ಲಿ ಸ್ಕೀಮ್ ಅಲ್ಲ ಒಂದು ನಿಮಿಷ, ನಮ್ಮ ಸ್ಕೀಮ್ ವರ್ಕ್ ಏನೆಲ್ಲಿದೆ ಅದೆಲ್ಲ ನಾವು ಫಾಸ್ಟ್ ಆಗ್ತಾ ಇದೆ. ನಮ್ಮ ನಗರಸಭೆ ನಿಧಿಗಳಲ್ಲಿ ನಿಮಗೆ ಎಲ್ಲರಿಗೂ ಗೊತ್ತಿದೆ, ಈಗ ನಾವು ನೆಕ್ಸ್ಟ್ ಎಜೆಂಡಾದಲ್ಲೆಲ್ಲ 3 ದಿವಸಕ್ಕೆ ಇಲ್ಲಿ ಹಾಕಿದ್ದಾರೆ. ದಿನೇಶ್ ಅವರಿಗೆ ಹೌದು ಸರಿ ಹೌದು ಸರಿ ಆಯ್ತು. ಒಂದು ನಿರ್ಣಯ ಮಾಡಿ, ಸ್ಲಾಬ್ ತುಂಡಾಗಿದೆ ಅದೊಂದು ನಿರ್ಣಯ ಮಾಡಿ. ಎಲ್ಲರ ಇದರ ವಾರ್ಡಲ್ಲಿ ಸ್ಲಾಬ್ ತುಂಡಾಗ ಇದುಂಟು, ಅದನ್ನು ನಿರ್ಣಯ ಮಾಡಿ. ಸ್ಲಾಬ್ ತುರ್ತು ಕಾಮಗಾರಿ ಗೊತ್ತಿದೆ ಮೇಡಮ್. ನಾನು ಈಗ ಮೇಡಮ್ ಅದು ಇದು ನಗರೋತ್ಥಾನದಲ್ಲಿ ಸರಿ ಈಗ ಸರಿ ಉಳ್ಳಾಲ ನಗರಸಭೆ ಸೀಮಿತವಾದಂತಹ ಕಟ್ಟಡ ಉಂಟಲ್ಲ ಸರ್, ಅದರ ತಗಡಿಸಿಟ್ಟು ಕಾಣೆಯಾಗಿದೆ ಇಲ್ಲಿ. ಅದು ನೀವೇ ಕೊಂಡೋಗ್ಲಿಕ್ಕೆ ಹೇಳಿದ್ದಾರೆ ಅಂತ ಎಲ್ಲ ಇಲ್ಲಿ ಮಾಹಿತಿ ಬಂದಿದೆ, ಹೌದಾ ಅಲ್ವಾ? ಈಗ ನಾವು ಬಾರಿ ಇಲ್ಲ, ಈ ವಿಷಯದ ಬಗ್ಗೆ ಅಧ್ಯಕ್ಷರು ಹೇಳಿದ್ದಾರೆ ನನ್ನ ಹತ್ರ ಮಾತಾಡಿ ಅಂತ. ಅದು ಅಧ್ಯಕ್ಷರ ಅನುಮತಿ ಮೇರೆಗೆ ನಗರೋತ್ಥಾನದಲ್ಲಿ ಲೈಬ್ರರಿಯನ್ನು ಡೆಮಾಲಿಷ್ ಮಾಡುವಂಥದ್ದು ಅವರಿಗೆ ಟೆಂಡರ್ ಆಗಿದೆ, ಕೆಲಸ ಶುರು ಮಾಡಿದ್ದಾರೆ ವರ್ಕ್ ಆರ್ಡರ್ ಬೇಸಲ್ಲಿ. ಅವರು ಅದಕ್ಕೆ ಅಟ್ಯಾಚ್ ಆಗಿ ನಮ್ಮದೇನು ಇಲ್ಲಿ ಕಾರು 2 ವೀಲರ್ ಶೆಡ್ ಎಲ್ಲ ಇತ್ತಲ್ಲ, ಶೀಟ್ ಹಾಕಿದ್ದು ಅದನ್ನು ತೆಗೆದಿಟ್ಟಿದ್ರು. ನಾವು ಪರ್ಟಿಕ್ಯುಲರ್ಲಿ ಹೇಳಿದ್ದೇವೆ ಅದು ಕೊಂಡೋಗ್ಲಿಕ್ಕಿಲ್ಲ, ನೀವು ಅಲ್ಲಿ ಏನು ಲೈಬ್ರರಿ ಒಂದು ನಿಮಿಷ ಕೇಳಿಸ್ಕೊಳ್ಳಿ ಸರ್, ಒಂದು ನಿಮಿಷ ಸರ್, ನೀವು ಕೇಳಿಸ್ಕೊಳ್ಳಿ. ಅದೇ ರೀತಿ ನೋಡಿ ನಗರೋತ್ಥಾನದ ಕಾಂಟ್ರಾಕ್ಟ್ ಒಂದು ನಿಮಿಷ ಈಗ ನಾನು ಹೇಳೋದನ್ನು ಸ್ವಲ್ಪ ಕೇಳಬೇಕಲ್ಲ. ಅಲ್ಲ ಒಂದು ನಿಮಿಷ, ನಾನು ಹೇಳೋದನ್ನು ಸ್ವಲ್ಪ ಕೇಳಿ. ಇಲ್ಲ ಸರ್, ನೀವು ಹೇಳಿದ್ರೆ ಇಲ್ಲ, ಕೇಳಿಸ್ಕೊಳ್ಳಿ ಸರ್. ಲೆಟ್ರ್ ಓಕೆ, ನಾನು ಓದ್ತೇನೆ. ಈಗ ಅಲ್ಲ ಒಂದು ನಿಮಿಷ ಸರ್, ನಾವು ಹೇಳೋದನ್ನು ಸ್ವಲ್ಪ ಕೇಳಿ ಸರ್. ನೀವು ಇಲ್ಲ ನೀವು
ಕಸ್ಟಡಿಗೆ ತಕೊಂಡು ಈಗ ರಿಟರ್ನ್ ಮಾಡಿದ ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ಕೊಂಡೋದವರು ಯಾರ ಗುತ್ತಿಗೆದಾರರಿದ್ದಾರಲ್ಲ, ಯಾರು ಕಾಂಟ್ರಾಕ್ಟ್ ಮಾಡಿದ್ದಾರೆ ಅಲ್ಲ, ಒಂದು ಕೊಂಡೋಗಿದ್ದಾರೆ ಅವರು ಇಲ್ಲಿ ಇಟ್ಟರೆ ಯಾರಾದ್ರೂ ನಮಗೆ ರೈಟಿಂಗ್ ಅಲ್ಲಿ ಕೊಟ್ಟರು, ಇಲ್ಲಿ ಇಟ್ಟರೆ ಯಾರಾದ್ರೂ ಕೊಂಡ್ರೆ ನನ್ನ ಮೇಲೆ ಬರ್ತದೆ ಅಂತ ಹೇಳಿ ಇವತ್ತು ವಿತ್ ಆಲ್ ಅವ್ರು ಏನ್ ಕೊಂಡಿದ್ದಾರೆ ಅದನ್ನೆಲ್ಲ ರಿಟರ್ನ್ ಮಾಡಿದ್ದಾರೆ. ಈಗ ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ, ನಾವು ಇನ್ನು ಒಪ್ಪಿಸ್ತಾ ಇದ್ದೇವೆ ಅಂತ ಹೇಳಿ. ಇವತ್ತು ಇರಿ ಮೇಡಮ್, ಏನಾಗಿದೆ ಅಂತ ಹೇಳಿ ಮಾಹಿತಿ ಕೊಡ್ತೇನೆ. ನಗರೋತ್ಥಾನ ನಾನು ಕೊಡ್ತೇನೆ ಸರ್. ನಾನು ಹೇಳ್ತಾ ಇದ್ದೇನೆ, ನಗರೋತ್ಥಾನ ಯೋಜನೆ ಇಲ್ಲಿಂದ ಟೆಂಡರ್ ಆಗಿಲ್ಲ, DC ಆಫೀಸಿಂದ ಟೆಂಡರ್ ಆಗಿದೆ. ವರ್ಕ್ ಆರ್ಡರ್ ಕೊಟ್ಟಿರೋದು ನಮ್ಮ ಆಫೀಸಿಂದಲೇ DUDCಯಿಂದ ಕೊಟ್ಟಿದ್ದಾರೆ. ಕಾಂಟ್ರಾಕ್ಟ್ರು TR ರಾಜೇಶ್ ಅಂತ, ಅವ್ರಿಗೆ ಸೈಟ್ ಹ್ಯಾಂಡ್ ಓವರ್ ಮಾಡಿ ಅಂತ ನಮ್ಮ ಆಫೀಸಿಂದ ಇವ್ರಿಗೆ ಕೇಳಿದ್ದಕ್ಕೆ ಸೈಟ್ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಸೆಕ್ಯೂರಿಟಿ ಅವರು ಕಾಂಟ್ರಾಕ್ಟರ್ ಬಂದು ಡೆಮಾಲಿಷ್ ಮಾಡಿದ್ದಾರೆ. ಅದರಲ್ಲಿ ವರ್ಕ್ ಆರ್ಡ್ರಲ್ಲೇ ಇದೆ ಅವ್ರಿಗೆ. ಇರೋ ಬಿಲ್ಡಿಂಗ್ನ ಕೆಡವಿ ಹೊಸದಾಗಿ 3 ಬಿಲ್ಡಿಂಗ್ ಕಟ್ಟೋದು ಅಂತ. ಒಂದು ಫಿಸಿಯೋಥೆರಪಿ ಸೆಂಟರ್, ಒಂದು ಲೈಬ್ರರಿ ಕಮ್ ಬಿಲ್ಡಿಂಗು, ಇನ್ನೊಂದು ಪೌರ ಕಾರ್ಮಿಕರ ಗೆಸ್ಟ್ ಹೌಸು, ಇನ್ನೊಂದು ಅಂಗವಿಕಲರಿಗೆ ಒಂದು 25 ಲಕ್ಷದ್ದು ಒಂದು ಶಾಪು, ಅಷ್ಟು ಇದೆ. TR ರಾಜೇಶ್ ಅನ್ನೋರಿಗೆ ಇದಾಗಿತ್ತು. ಇವರು ಇದಾಗ್ತಿದ್ದಂಗೆ 8/11ಕ್ಕೆ ನಮ್ಮ ಆಫೀಸ್ಗೆ ಲೆಟ್ರ್ ಬರೆದಿದ್ದಾರೆ ಕಮಿಷನರು. ಸರ್ ಈ ಥರ ಅನಧಿಕೃತವಾಗಿ ರಾಜೇಶ್ ಅನ್ನೋರು ತೊಗೊಂಡೋಗಿದಾರಂತ. ಅವ್ರದ್ದು ಡೆಪಾಸಿಟ್ ಇದೆ, EMD ಕಟ್ಸ್ಕೊಂಡಿದ್ದೀವಿ, BG ಕಟ್ಟಿಸ್ಕೊಂಡಿದ್ದೀವಿ. ಈಗ ನಮ್ಮ ಆಫೀಸಿಂದ ಅವ್ರಿಗೆ ನೋಟಿಸ್ ಕೊಡ್ತಾ ಇದ್ದೀವಿ. DC ಆಫೀಸಿಂದಲೇ ಒಂದು ನಿಮಿಷ ದಯಮಾಡಿ ರಾಜೇಶ್ ನೋಡಿ, 2-3 ವರ್ಷ ಮೊದಲು 6 ಲಕ್ಷ ರೂಪಾಯಿ ಟೆಂಡರ್ ಕಳಿಸಿ ನಮ್ಮ ಮುನ್ಸಿಪಾಲಿಟಿ ಅವ್ರು ಮಾಡಿದ್ರೆ ಕಟ್ಟಡ ಯಾವುದು ಈ ಶೀಟ್ನ ಬಗ್ಗೆ ಒಂದು ತೆಗೆಯುವಾಗ ನಿಮ್ಮ ಒಂದು ಎಸ್ಟಿಮೇಟ್ ಅಲ್ಲಿ ಇರಬೇಕು, ಅದು ತೆಗಿಸ್ಲಿಕ್ಕೆ ಅವ್ರಿಗೆ ದುಡ್ಡು ಕೊಡ್ಬೇಕಂತ. ಇರೋ ಕಟ್ಟಡನ ಕೆಡವಿ ಈಗ ಒಂದು ಸೊತ್ತು ಯಾವುದೇ ಪಂಚಾಯತಿನ ಸೊತ್ತಿನ ಬಗ್ಗೆ ಹಾಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗ್ತದ? ಈಗ ಒಂದು ಅವರು ವಾಪಸ್ ತಂದು ಬಿಟ್ರು, ಅದು ತಪ್ಪಲ್ವಾ? ಒಂದು ಅಧಿಕೃತವಾಗಿ ಅವರು ಕೊಂಡೋಗಿದ್ರೆ ಈಗ ತಪ್ಪು ಮಾಡಿದ್ರೆ ಶಿಕ್ಷೆ ಬೇಡವಾ ಸರ್? ಅದಕ್ಕೋಸ್ಕರನೇ ಇದು ಟೆಂಡರ್ ಆಗಿರೋದು. ಈಗ ತಗೊಂಡೋಗಿ ವಾಪಸ್ ತರೋದು ಯಾಕೆ? ಗುತ್ತಿಗೆ
ಗುತ್ತಿಗೆದಾರರ ಮೇಲೆ ನಗರಸಭೆಯಿಂದ ಯಾವುದೇ ಕ್ರಮ ತಗೊಳಕ್ಕಾಗಲ್ಲ ಸರ್, DC ಆಫೀಸಿಂದಲೇ ತಗೋಬೇಕು. ಅಲ್ಲಲ್ಲ ನಗರಸಭೆ ಒಂದು ನಿಮಿಷ, ನಗರಸಭೆ ಒಂದು ವಿಚಾರ ಹೇಳ್ತೇನೆ. ಈ ನಗರಸಭೆ ಅಂಡರ್ಲಿರುವ ಯಾವುದೇ ವಸ್ತಾಗ್ಲಿ ಕಳವಾದ್ರೆ ಅಥವಾ ಮಿಸ್ ಆದ್ರೆ ನಗರಸಭೆ ಅಧಿಕಾರಿಗಳಿಗೆ ಪೊಲೀಸ್ ಕಂಪ್ಲೇಂಟ್ ಕೊಡುವಂತ ಹಕ್ಕುಂಟು. ಆದ್ರೆ ಇಲ್ಲ ಅಂತ ಹೇಳ್ಬೇಡಿ, ಅದು ಎಲ್ಲರಿಗೂ ತಗೊಳ್ಳಿಕ್ಕೆ ಹಕ್ಕುಂಟು ಯಾವುದೇ ವಿಚಾರದಲ್ಲಿ. ಬಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವು ಯಾಕೆ ಕ್ರಿಮಿನಲ್ ಅಫೆನ್ಸ್ ಮಾಡಲಿಲ್ಲ? ಇದರ ಬಗ್ಗೆ ಲೆಟರ್ ಯಾಕೆ ಬರೆದು ನೀವು ಯಾಕೆ ಕ್ರಿಮಿನಲ್ ಕೇಸ್ ಮಾಡಲಿಲ್ಲ? ಇವರು ಯಾಕೆ ಅವರು ಒಂದು ಪಂಪ್ ಕಳೆದು ಹೋದ್ರೆ, ಒಂದು ಪೈಪ್ ಲೈನ್ ಕಳೆದು ಹೋದ್ರೆ, ಅಥವಾ ಒಂದು ಕಿಸೆಯಲ್ಲಿ ₹1 ₹5 ಕ್ರಿಮಿನಲ್ ಕೇಸ್ ಮಾಡುವಂತ ಇದುಂಟು ನಮ್ಗೆ ಅಲ್ವಾ? ಇವತ್ತು ಯಾಕೆ ಇದನ್ನು ಇಷ್ಟು ದೊಡ್ಡ ₹2 ಲಕ್ಷ ₹3 ಲಕ್ಷ ಸೊತ್ತು ಕಳುವಾಗುವಾಗ ಯಾಕೆ ಇದರ ಬಗ್ಗೆ ಇಷ್ಟು ಇದು ಮಾಡುದು? ಯಾಕೆ ಅದಕ್ಕೆ ಇದು ಮಾಡುದು? ನಮ್ಮ ಆಫೀಸಿಂದಲೇ ನೋಟಿಸ್ ಕೊಡ್ತಾ ಇದು ಸಿವಿಲ್ ಮ್ಯಾಟರ್ಸ್ ದಾಗ ನೀವು ಮಾಡಿದಿರಿ, ಯಾಕೆ ಅದಕ್ಕೆ ಪೊಲೀಸ್ಗೆ ಇದು ಕಂಪ್ಲೇಂಟ್ ಕೊಡ್ಲಿಲ್ಲ? ಅದು ಮುಖ್ಯಾಧಿಕಾರಿಯವರಿಗೆ ಇಲ್ವಾ? ಅವರೆಲ್ಲ ಸೊತ್ತು ಕಾಪಾಡುವವರಲ್ಲ, ಕಮಿಷನರ್ಗೆ ಇದಿಲ್ವಾ? ಸೊತ್ತು ಕಾಪಾಡು ನಿಮ್ದಲ್ವಾ? ಹೇಳ್ತಾರೆ JE ಅವರು ಹೇಳಿದ್ದಾರೆ ಅಂತೇಳಿ, JE ಅವರಿಗೆ ಉತ್ತರ ಕೊಡ್ಲಿ, ಅವರದೇ ಕರ್ತವ್ಯ ಅಲ್ವಾ? ಒಂದೂವರೆ ವರ್ಷ ನಂತರ ಆಗುವಂತ ಈ ಸಾಮಾನ್ಯ ಸಭೆಗೆ ಮುಂದುವರಿಕೆ ಕಷ್ಟ ಆಗ್ತಾ ಉಂಟು ಸರ್. ಇಲ್ಲ, ಅದು ವರ್ಕೌಟ್ ಸಂಬಂಧಪಟ್ಟಿದ್ದಲ್ಲ. ಅವರು ಸರ್ ಟೆಂಡರ್ ಮಾಡಿರೋ DC ಆಫೀಸಲ್ಲಿ, ವರ್ಕ್ ಆರ್ಡರ್ ಕೊಟ್ಟಿರೋ DC ಆಫೀಸಲ್ಲಿ, ಅಗ್ರಿಮೆಂಟ್ ಆಗಿರೋ DC ಸರಿ ಎಲ್ಲಿ ಬೇಕಾದ್ರೂ ವರ್ಕ್ ಆಗಲಿ, ನಮ್ಮ ನಗರಸಭೆ ಸೊತ್ತು, ಅದು ನಾವೇ ಜವಾಬ್ದಾರಿ. ನೀವು ಜವಾಬ್ದಾರಿ ನೋಟಿಸ್ ಮಾಡಬೇಕು, ನಿರ್ಣಯ ಪಾಸ್ ಮಾಡಬೇಕು. ಇಲ್ಲಿ ಯಾರು ಜನ ಇದ್ದಾರೆ, ಎಷ್ಟು ಜನ ಇದ್ದಾರೆ, ಇದರಲ್ಲಿ ಎಲ್ಲ ಸಾಬೀತಾಗಬೇಕು. ಇಲ್ಲಿ ಅದಕ್ಕೆ ಸಮಿತಿ ರಚನೆ ಮಾಡಬೇಕು. ಎಲ್ಲ ಪಾರ್ಟಿಯವರಿದ್ದಾರೆ, ಇಲ್ಲಿ ಸಮಿತಿಯನ್ನು ರಚನೆ ಮಾಡಿ. ನೀವು ರಚನೆ ಮಾಡಿ, ನೀವು ಮಾಡಿ ಕಾಪಿ ಟು ಕಮಿಷನರ್ಗೆ ಹಾಕ್ತೀವಿ ಸರ್. ಸರ್ ಹೇಳಿ ವಿಷಯ, ನಿರ್ಣಯ ಮಾಡಿ, ನಿರ್ಣಯ ಮಾಡಿದರೆ ಬರೀರಿ. ಈಗ ನಿರ್ಣಯ ಮಾಡಿ ಮತ್ತೆ ಈಗಾಗಲೇ ನಾವು ಅವರಿಂದ ಪತ್ರ ಬಂದು ನಮಗೆ ಏನು ನಿರ್ದೇಶನ ಕೊಡ್ತಾರೆ ಅದರಂತೆ ನಾವು ಕೈಗೊಳ್ಳುತ್ತೇವೆ. ಈ ಸಭೆಯಲ್ಲಿ ಕೂಡ ನೀವೆಲ್ಲ ನಿಮ್ಮೆಲ್ಲರ ಅಭಿಪ್ರಾಯದಂತೆ ನಾವು ಸಂಬಂಧಪಟ್ಟಂಗೆ ಪ್ರತಿಕ್ರಿಯೆಗೆ ನೀವೆಲ್ಲ ಹೇಳಿದ ಸಲಹೆ ಅಂತೆ ನಾವು ಈ ಬಗ್ಗೆ ತನಿಖೆ ಮಾಡಲಿಕ್ಕೆ ನಾವು ನಮ್ಮ ಮೇಲಧಿಕಾರಿಗಳಿಗೆ ನಾವು ಮನವಿ ಮಾಡಿಕೊಳ್ತೇವೆ ಅಂತ ನಾವು ಇವತ್ತಿನ ನಿಮ್ಮ ಎಲ್ಲರ ಸಮ್ಮುಖದಲ್ಲಿ ಅಧ್ಯಕ್ಷರ ಅನುಮತಿ ಮೇರೆಗೆ ನಾವು ಮಾಡ್ತೇವೆ. AW ಕ್ಯಾಬ್ನಿಂದ ಕಪಾಟನ್ನು ಕೀ ಓಪನ್ ಮಾಡಿ ಫೈಲ್ ತಗೊಂಡಿದ್ದಾರೆ. ಅದಕ್ಕೆ ನಮ್ಮ MLA ಸಾಹೇಬರು ಕೂಡ ಹೇಳಿದ್ದಾರೆ ಕಂಪ್ಲೇಂಟ್ ಕೊಡಲಿಕ್ಕೆ ಅವರ ಮೇಲೆ. ಯಾರು ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ ಅವರು ಬೆಳಿಗ್ಗೆ 9 ಗಂಟೆ ಮುಂಚೆನೆ ಬಂದು ಕಪಾಟ್ ಓಪನ್ ಮಾಡಿ ಫೈಲ್ ತಗೊಂಡು ಹೋಗಿದ್ದಾರೆ. ಫೈಲ್ ತಗೊಂಡು ಹೋಗ್ಲಿಲ್ಲ, ಮತ್ತೆ ತುರ್ತಿ ಸರ್ ಬಂದು ಅದನ್ನು ಸ್ಟಾಪ್ ಮಾಡಿದ್ರು. ಗೊತ್ತುಂಟಲ್ಲ, MLA ಸರ್ ಹೇಳಿದ್ದಾರೆ ಕಂಪ್ಲೇಂಟ್ ಕೊಡ್ಲಿಕ್ಕೆ. ಸರ್ ಹೆಸರು ಹೇಳಿದಲ್ಲ ಸರ್, ನಿಮ್ಮ ಅಧಿಕಾರಿಗಳಿದ್ದಾರೆ ನೋಡಿದವರು, ಅವರ ಹತ್ರ ಕೇಳಿ ಹೆಸರು ಎಂತದಂತ. ಹೆಸರು ಹೇಳ್ತಾರೆ ಅವರು, ಬನ್ನಿ ಮೈಕ ಕೊಡಿ ಅವರಿಗೆ. ಸರ್ ನಾನು ಕೇಳ್ಕೊಳ್ತೀನಿ, ಇನ್ಮೇಲೆ ಆ ಥರ ಆಗ್ಲಿಕ್ಕೆ ಬಿಡಲ್ಲ ಸರ್. ಇನ್ಮೇಲೆ ಆಗಿದೆ, ಅದು ಆಗಿದೆ, ಇನ್ಮೇಲೆ ಆಗುದು ಬೇಡ ನಮಗೆ, ಅದು ಬೇರೆ ವಿಷಯ. ಆಗಿದೆ, ಇದಕ್ಕಿಂತ ಮೊದಲು ಆಗಿದೆ, ಅದಕ್ಕೆ ಸರ್ ಅದೇ ಸರ್ ನಾನು ಇಲ್ಲಿ AWR ಚಾರ್ಜ್ ನೀವು ಅಲ್ಲಲ್ಲ ಅನ್ನೋ ಮಾಹಿತಿ ನನ್ನ ಹತ್ರ ಇದೆ. ಅದರಲ್ಲಿ ಯಾವ ಕಡತ ಅಲ್ಲಿಲ್ಲ ಅಂತೇಳಿ ನಾನು ನೋಡಿ ಯಾರು ತಗೊಂಡಿದಾರೋ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ. ಸರಿ 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 ನೀವು ಇಷ್ಟು ಸರಿ 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 ನೀವು ಇನ್ನು ಮುಂದೆ ಮಾಡುವುದಿಲ್ಲ, ಹಾಗೆ ಮಾಡುದಿಲ್ಲ, ಹೀಗೆ ಮಾಡುದಿಲ್ಲ ಅಂತ ಹೇಳ್ತೀವಿ. ಎಷ್ಟು ದಿವಸ ಆಯ್ತು ಸರ್ ಇದೆಲ್ಲ ಆಗಿ ಎಷ್ಟು ದಿವಸ ಆಯ್ತು ಇದೆಲ್ಲ ಸರ್? ಎಷ್ಟು ದಿವಸ ಆಯ್ತು ನೀವು ನಗರಸಭೆಗೆ ಇಲ್ಲಿ? ನೀವು ಎಲ್ಲಿದ್ರು ಇಷ್ಟವರೆಗೆ? ನಗರಸಭೆಯಲ್ಲಿ ಇದ್ರಾ? ನೀವು ನೋಟಿಸ್ ಮಾಡಿದ್ರಾ? ಅವ್ರಿಗೆ ವಿಚಾರಿಸಿದ್ರಾ? ಏನಿಲ್ಲ. ನಿಮ್ಮ ಅಧಿಕಾರಿಗಳಿಗೆ ವಿಚಾರಿಸಿಲ್ವಾ ನೀವು? ನಾನು ವಿಚಾರಿಸಿ ಆಗ್ಲೇ ನನ್ನ ಇದನ್ನ ಚೇಂಬರ್ನ ಲಾಕ್ ಮಾಡಿ ಕೀ ಯಾರಿಗೂ ತಗೊಂಡು ಹೋಗ್ತಾ ಇಲ್ಲ, ನನ್ನ ಹತ್ರನೇ ಉಂಟು ಕೀ. ಅಲ್ಲ ಇದಾಗದ್ರೆ ಸತ್ಯವಾ ಅವರು ಹೇಳಿದ್ದು? ಅಲ್ಲ ನೋಡಿ, ಇದು ಗಂಭೀರ ವಿಷಯ. ಇಂಥ ವಿಷಯ ಸಭೆಯಲ್ಲಿ ಮಂಡನೆ ಆಡುವಾಗ ಅದು ಹೌದು ಅಂತ ಹೇಳುವ ವಿಚಾರದಲ್ಲಿ ಯಾವ ರೀತಿಯಲ್ಲಿ ಆಗ್ತದೆ? ಅಲ್ಲ ನನಗೆ ನಮ್ಮ ಅಧಿಕಾರಿಗಳಿಂದಲೇ ಅಲ್ಲ ಇದು ಫೈಲ್ ತೆಗೆದುಕೊಂಡು ಸತ್ಯವಾ? ಇಲ್ಲ ನನ್ನ ಇವತ್ತು ಮೀಟಿಂಗ್ ನ ವಿಚಾರದಲ್ಲಿ ಅಷ್ಟು ಆಸಕ್ತಿ ಇಲ್ಲ, ಆದ್ರೆ ಇವತ್ತು ಇಂಥ ಒಂದು ವ್ಯವಹಾರ ಆಗ್ತದೆ ಅವ್ಯವಹಾರ ಆಗ್ತದೆ ಅಂತ ಹೇಳುವ ವಿಚಾರದಲ್ಲಿ ಮಂಡನೆ ಮಾಡುವಂಥದ್ದು ಎಷ್ಟು ಇದಾಗ್ತದೆ ಸರ್. ಇವತ್ತು ಟಿವಿ ಮಾಧ್ಯಮದವರು ಇದ್ದಾರೆ, ಪತ್ರಿಕೆಯವರು ಇದ್ದಾರೆ, ಫೈಲ್ ಇದಾಗ್ತದೆ ಅಂತ ಹೇಳುವ ವಿಚಾರದಲ್ಲಿ ನನಗೆ ವಸ್ತು ನಾನು ಸತ್ಯ ಕೇಳಿಲ್ಲ.
ನಗರಸಭೆಯ 2024 ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಜಮಾಖರ್ಚಿನ ಸಭೆಗೆ ಮಂಡಿಸುವುದಾಗಿದೆ ವಿಚಾರ. ಸರ್, ನಮ್ಮದಲ್ಲಿ ನಾವು ಈಗ ಒಂದು ಇಷ್ಟರವರೆಗೆ ಮೀಟಿಂಗ್ ಆಯಿತು. ನಮ್ಮ PW ಅವರು ಇಷ್ಟರವರೆಗೆ ಬರಲಿಲ್ಲ. ನಮ್ಮಲ್ಲಿ ಒಂದು PW ವರ್ಕ್ ಆಗ್ತಾ ಉಂಟು, ಒಂದು 2 ಕೋಟಿ ಡ್ರೈನ್ದು ಆಗ್ತಾ ಉಂಟು. ಇಷ್ಟರವರೆಗೆ ನಾನು ಮೆಂಬರ್ ಆದ ಮೇಲೆ ಇಷ್ಟರವರೆಗೆ ನಗರಸಭೆಗೆ PW ಅವರು ಬರಲಿಲ್ಲ. ಯಾಕೆ ಬರಲಿಲ್ಲ? ಅವರಿಗೆ ನೀವು ಯಾಕೆ ಬರಲಿಲ್ಲ? ಹಾಗಾದ್ರೆ ನಮ್ಮ ಸಮಸ್ಯೆ ಯಾರು ಹೇಳಬೇಕು? ನಾನು ಹೇಳೋದು, ನಾವು ಫಸ್ಟಿಗೆ ಮೀಟಿಂಗ್ ಅಲ್ಲಿ ಹೇಳಿದ್ದೇವೆ ಎಲ್ಲರನ್ನು ಕಡಿಬೇಕಂತ ಹೇಳಿ ಎಲ್ಲ ಅಧಿಕಾರಿಯನ್ನು. ನಮ್ಮ ಮಾಸಿಕತೆಯ ಅವಸ್ಥೆ ನೋಡಿ, ಪಬ್ಲಿಕ್ ಯಾರ ಹತ್ರ ಮಾತಾಡೋದು, ಯಾರ ಹತ್ರ ಕೇಳಿದ್ರು? ಪಬ್ಲಿಕ್ ಹೇಳೋದು ನಮ್ಮ ಹತ್ರ, ಸರಿ ಹೋಗಿಸುವ ಹತ್ರ ಕೇಳಿದ್ರು. ಅದಕ್ಕೆ ನಮಗೆ ಮಾಹಿತಿ ಕೊಡಲಿಕ್ಕಿತ್ತು. ಅವ್ರು ಬರೋದಿಲ್ಲ ಅಂತ ಹೇಳಿದ್ರೆ ಯಾರ ಹತ್ರ ಕೇಳಿದ್ರು? ಅಧ್ಯಕ್ಷ, ಕಮಿಷನ್ ದಯಮಾಡಿ ಒಂದು ಗಂಭೀರ ವಿಷಯ. PWD ಎಕ್ಸಿಕ್ಯೂಟಿವ್ ಬರಲೇಬೇಕಿತ್ತು. ನಮ್ಮ ಇಲ್ಲಿ ಚೆಂಬುಗುಡಿಯಾದಂತಹ ಅನಾಹುತ ಬಗ್ಗೆ ನಾನು ಇವತ್ತು ಅವ್ರನ್ನ ಮಾತಾಡ್ಬೇಕಂತ ಹೇಳಿದ್ದೆ. ಇಂತಹ ಒಂದು ಗಂಭೀರ ಅಲ್ಲಿ ಒಬ್ರು ತೀರಿ ಹೋಗಿದ್ದಾರೆ. ಆ ಗಂಭೀರ ಸಂದರ್ಭದಲ್ಲಿ ಕೂಡ ಇವತ್ತು PWD ಅವರು ಬರಲಿಲ್ಲ. ಯಾರು ಏನು ಮಾಡಿದ್ದಾರೆ, ಯಾವ ರೀತಿ ಆಗಿದೆ ಅಂತ ವಿಚಾರದಲ್ಲಿ ಅದಲ್ಲ. ಆದ್ರೆ ಇವತ್ತು ನಾವು ಒಂದು ಜೀವ ಕಳ್ಕೊಂಡಿದ್ದೇವೆ. ಅದರ ಬಗ್ಗೆ ನಾವು ಇವತ್ತು ಸಾಂತ್ವನ ಮಾಡುವಂತ ಕೆಲಸವನ್ನು ಮಾಡ್ಬೇಕು. ಇಂತಹ ಒಂದು ಕೆಲಸವನ್ನು ಮಾಡಿ ಕಮಿಷನ್ ನೀವು ಮಾತಾಡಿದ್ರೆ ನಾನು ಹೇಳೋ ವಿಚಾರ ಕೇಳಿ. ಇಲ್ಲಿ ಇನ್ನೂ ಒಂದು 10 ಅನಾಹುತ ಹಾಕಿಕೊಂಡಲ್ಲಿ ಆ ರಸ್ತೆಯಲ್ಲಿ ಒಂದು ಅಲ್ಲಿ 15 ಮರ ಬೀಳಲಿದೆ. ಅದಲ್ಲದೆ ಆ ಖಂಡಿತ ಅಲ್ಲಿ ಕೆಳಗೆ ಚೆಂಬುಗುಡಿಯ ಕೆಳಗೆ ಮಣ್ಣು ಸೇರಿದೆ. ಇನ್ನು ನಿಮ್ಮ ಕೆಟ್ಟಿಗೆಲ್ಲ ಹಾಕಿ ಕೊಟ್ಟು ಇದೇ ವಿಚಾರದಲ್ಲಿ ಹೇಳಲಿಕ್ಕೆ ನಾನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದೆ. ಈ ಚೆಂಬುಗುಡಿಯ ರಸ್ತೆಯನ್ನು ನೀವು ಅಗಲ ಮಾಡುವಾಗ ನೀವು ಅಲ್ಲಿಯ ಮರವನ್ನು ನೀವು ತೆಗೆದಿದ್ರೆ ಅಥವಾ ಅಲ್ಲಿಯ ರಿಟೈನಿಂಗ್ ವಾಲ್ ಅನ್ನು ಸರಿಪಡಿಸಿದ್ರೆ ನೀವು ಅಲ್ಲಿ ರಸ್ತೆಯನ್ನು ಬಂದ್ ಮಾಡಬೇಕಾಗ್ತದೆ. ಇಲ್ಲದ್ರೆ ಇಲ್ಲಿ ಎಷ್ಟೋ ಜನರು ಅಲ್ಲಿ ಅನಾಹುತ ಕಾಣಿಸಿಕೊಂಡಾರೆ. ಖಂಡಿತ ಹೇಳ್ತೀನಿ, ಅವರ ಕೆಲಸವನ್ನು ನಾನು ನೋಡುವಾಗ ಇದು 1 ವರ್ಷ ಕೂಡ ಅವರ ಕೆಲಸ ಮುಗಿಸ್ಲಿಕ್ಕಿಲ್ಲ. ದಯಮಾಡಿ ಇದರ ಬಗ್ಗೆ ಎಲ್ಲ ಸದಸ್ಯರು ಇದು ಗಂಭೀರ ಯಾರು ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ, ಯಾರು ಸುಸೈಡ್ ಮಾಡಿದ್ದಾರೆ, ಸತ್ತು ಹೋಗಿದ್ದಾರೆ ಪ್ರಶ್ನೆ ಮತ್ತೆ ಬರುವುದು. ಆದ್ರೆ ಇನ್ನು ಆಮೇಲೆ ನೋಡುವಂತ ಕೆಲಸವನ್ನು ನಮಗೆ ಗಂಭೀರ ಇದಾಗ್ತದೆ. ಯಾರು ಹೇಳ್ಬೇಡಿ, ಯಾರು ಎಣಿಸ್ಬೇಡಿ, ಇದು ನಮ್ಮ ಕೆಲಸ ಅಲ್ಲ, ಅದು PWD ಕೆಲಸ ಅಂತ ಹೇಳಿ. ಪ್ರತಿಯೊಂದು ವಿಷಯ ಕೂಡ ನಮ್ಮ ನಗರಸಭೆ ಜವಾಬ್ದಾರಿ ಆಗ್ತದೆ. ಲೈಟ್ ವಿಷಯ ಆಗಲಿ, ಚರಂಡಿ ವಿಷಯ ಆಗಲಿ, ರೋಡ್ ವಿಷಯ ಆಗಲಿ ಅಥವಾ ಬೇರೆ ಯಾವುದೇ ವಿಷಯ ಆಗಲಿ ನಗರಸಭೆ ಅದಕ್ಕೆ ಆಗ್ತದೆ. ಇದು ನಿಮ್ಮ ಸೊತ್ತು, ಅದು PWD ಅಂತ ಇಲ್ಲ. ದಯಮಾಡಿ ಗಂಭೀರವಾಗಿ ಇಟ್ಕೊಳ್ಳಿ. ಆ ಮರವನ್ನು ಕಳಿಸುವಂತ ವ್ಯವಸ್ಥೆ ಮಾಡಿ. ನಾವು ಸ್ಕೂಟರ್ ಬಂದ ಬ್ಯಾಂಗ್ಳೂರಲ್ಲಿ ನೋಡ್ತಾ ಇದ್ದೇವೆ. ನಾವು ಒಬ್ಬರು ತೀರೋಗಿ ಮರ ಬಿದ್ದು ಅಂತ ಎಷ್ಟೋ ಅನಾಹುತ ಆಗಿದೆ. ಮರ ಬಿದ್ದುಕೊಂಡು ಆ ಮರ ಬೀಳೋದಕ್ಕೂ ಮೊದಲು ಕೆಲಸ ಮಾಡುವಂತವ್ರು ಮಾಡಿಸಿ ಕೇಳಿ. ದಯಮಾಡಿ PWD ಅವರು ಇಷ್ಟವರೆಗೆ ನಮ್ಮ ಯಾರನ್ನ ಅವರು ಇಷ್ಟವರೆಗೆ ಬರಲಿಲ್ಲ. ನಮ್ಮ ಉಳ್ಳಾಗಿನ ಕೆಲಸ ಆಗ್ತದೆ, ಮಾನಸಿಕ ಸಮಸ್ಯೆ ಉಂಟು, ಪಂಡಿತರ ಸಮಸ್ಯೆ ಉಂಟು. ಇದನ್ನೆಲ್ಲ PWD ಅವರ ಗಮನಕ್ಕೆ ತಂದು ಅದನ್ನು ಸರಿಪಡಿಸಿ ನೋಡಿ. ಇನ್ನು ಮುಂದೆ ಅಂತ ಅನಾಹುತ ಆಗದಾಗಿ ನೋಡಿಕೊಳ್ಳಿ. ಟ್ರಾಫಿಕ್ ಪೊಲೀಸ್ನವರಿಗೆ ನಾವು ಹೇಳಬೇಕಿತ್ತು, ನೀವು ದಯಮಾಡಿ ಅಲ್ಲಿ ಈಗ ಕಂಡಪಟ್ಟೆ ವೆಹಿಕಲ್ ಹೋಗ್ತಾ ಇದೆ, ಅದು ಎಷ್ಟು ಡೇಟ್ ಆಗಿದ್ರು ಕೂಡ ಅಲ್ಲಿ ಕೆಲಸ ಸರಿ ಆಗ್ಲಿಕ್ಕಿಲ್ಲ ಅಂತ ಹೇಳೋ ನನ್ನ ಭಾವನೆ. ನಾವೊಬ್ಬ ಇಂಜಿನಿಯರ್ ಆಗಿ ಹೇಳ್ತಾ ಇದ್ದೇನೆ, ದಯಮಾಡಿ ಅದನ್ನು ಸರಿ ಮಾಡಿಸಿ ಅಂತ ಹೇಳಿ. ಕಾರಣ ನಿಮಗೆ ಗೊತ್ತುಂಟು, ನಾನು 3.5 ತಿಂಗಳು ನನ್ನ ವಾರ್ಡಿಗೆ ನೀರು ಇರಲಿಲ್ಲ. ಒಬ್ಬ ಕಿರಣ್ ಎಂಬ ಕಾಂಟ್ರಾಕ್ಟ್ ಇದ್ದಾನೆ, ಅವನು ಸ್ಟಂಟ್ ಮಾಡ್ತಾನೆ. ನಾನು ತೊಲಸಿ ಅಂತ ಹೇಳಿದ್ದೇನೆ, ಸ್ವಲ್ಪ ಹೋಗಿ ಅವನಿಗೆ ಒಂದು ನೋಟಿಸ್ ಕಳಿಸಿ. ಆ ಕಾಂಟ್ರಾಕ್ಟಿಗೆ 3 ತಿಂಗಳು ನಾನು ಅಷ್ಟು ಬೈದಿದೆ, ತಿಂದಿದ್ದೇನೆ. ಆಮೇಲೆ ಹೊಸ ಲೈನ್ ಮಾಡಿ ಕೊಟ್ಟರು. ಇವತ್ತು 5 ಸಾವಿರ ತುಂಡು ಮಾಡಿ ಕೊಟ್ಟ ಕಿರಣ್ ಎಂಬ. ನಮಗೆ ಹೊಡಿಲಿಕ್ಕೆ ಆಗ್ತದಾ? ನನಗೆ ಪುರಸಭೆ ನಂಬರ್ ನಾನು ಗ್ಯಾರಂಟಿ ಹೊಡ್ತಿದ್ದೆ ಅವನಿಗೆ. ಎಷ್ಟು ಅನ್ಯಾಯ ಮಾಡ್ತೇನೆ ಗೊತ್ತಿಲ್ಲ. ಅವರು ನಮ್ಮ ಆಫೀಸರ್ ಕಳಿಸಿಲ್ಲ, ಉಳ್ಳ ನಗರಸಭೆ ಒಂದು ಆಫೀಸರ್ ಕಳಿಸಿಲ್ಲ. ಇಲ್ಲ ಇಷ್ಟು ಕಷ್ಟ ಬರಲಿಕ್ಕಿಲ್ಲ. ನಾವು 3.5 ತಿಂಗಳು ನೀರಿಲ್ಲ ಆ ಉಳ್ಳಂದ ಬೈಲಲ್ಲಿ. ಅಲ್ಲಿ ಬಾವಿಯ ನೀರಿಲ್ಲ, ಏನು ಗೊತ್ತಿಲ್ಲ, ಅದು ಕೆಪ್ಪ ನೀರು ಅಂತ ಕರೆಯುತ್ತೇವೆ ನಾವು. ಈ ಕೆಪ್ಪನ ವಾರ್ಡಿನ ನೀರು ಹೋಗ್ಬೇಕು ನಮಗೆ, ಅಶ್ರಫನ ವಾರ್ಡಿನ ನೀರು ಹೋಗ್ಬೇಕು. ಅಯ್ಯೋ ನಾನು ಮಾಡ್ತೇನೆ ಅಂತ ಹೇಳ್ತಾನೆ ಗುತ್ತಿಗೆ ರಾಜ. ಅವನು ದುಬೈಲಿದ್ದಾನೆ, ಸಪ್ಪು ತೆಗೊಂದಾನೆ, ಅದಕ್ಕೆ ಇನ್ನೊಬ್ಬರು ಸಪ್ಪು, ಅವನು ಕಿರಣ್ ಅಂತ. ಹಾಂ ನೋಡಿ, ಒಂದು ಇಮಿಡಿಯೇಟ್ ಆದ ಏನು ಮಾಡಿ, ಅಲ್ಲ ಇಮಿಡಿಯೇಟ್ ಆದ ಕೆಲಸ ಮಾಡಿ ಕೇಳಿ ಸರ್. ನನಗೆ ಈಗ ನೀವು ಉತ್ತರ ಕೊಡಬೇಕು. ಹಾಂ ಕೇಳಿ, ತೊಳಸಿ ಬರಬೇಕು ಅಲ್ಲಿಗೆ. ತೊಳಸಿ ಗೊತ್ತುಂಟು, ತೊಳಸಿ ಕರೆಯಿರಿ. ಮತ್ತು ಇವರ ತಂದೆ ಗುತ್ತಿಗೆ ಅರ್ಜೆಂಟ್ ಮಾಡಿ ಕೊಟ್ಟದ್ದು ನನಗೆ. ಅವನೊಂದು ಕಿರಣ್ ಅಂತ ಇದ್ದಾನೆ, ಗುತ್ತಿಗೆ ಕಾಂಟ್ರಾಕ್ಟ್ ಕೆಲಸಕ್ಕೆ ಇರುವ ಅವನು, ಇಂಜಿನಿಯರ್ ಅಂತ ಅವನು. ಕೇಳಿ ಅವ್ರ ಅಲ್ಲ ತೊಳಸಿ ಕೇಳಿ ಅವ್ರ ನೀವು ಈಗ ಖರ್ಚು ವೆಚ್ಚದ ಬಗ್ಗೆ ತೋರಿಸ್ತೀರಲ್ಲ, ಮಾತಾಡಿದ್ರಲ್ಲ, ಈ ಖರ್ಚು ವೆಚ್ಚ ನಮಗೆ ನಿಮ್ಗೆ ಏನು ಸಂಬಂಧ ಉಂಟು ಅಧ್ಯಕ್ಷರೇ?
ನೀವು ಅಧಿಕಾರ ತೆಗೆದುಕೊಂಡು ಈ ಖರ್ಚು ವೆಚ್ಚ ಆದದ್ದು ಯಾವಾಗ? ನೀವು ಯಾವ ತೆಗೆದುಕೊಂಡು ನೀವು ಅಧಿಕಾರ ತೆಗೆದುಕೊಂಡು ಸೆಪ್ಟೆಂಬರ್ ಈ ಖರ್ಚು ವೆಚ್ಚದ ನೀವು ನಮ್ಮ ಬೋರ್ಡಿಗೆ ಹೇಗೆ ಬರ್ತಿದ್ದು? ಈ ಆಗಸ್ಟ್ ತಿಂಗಳಲ್ಲಿ ಆದ ಖರ್ಚು ಸೆಪ್ಟೆಂಬರ್ ಕಮಿಷನರ್ ಅವರು ಈ ಖರ್ಚು ವೆಚ್ಚದ ಬಗ್ಗೆ ನಮಗೆ DC ಕೊಡೋದು ಬಿಟ್ಟು ನಮ್ಮ ಕೌನ್ಸಿಲ್ಗೆ ಹೇಗೆ ಆದ್ರೆ ಹೇಳ್ತೀರಿ? ಅದು ಎಲ್ಲಿ ಸಂಬಂಧ ಉಂಟು? ನಾವು ಬೋರ್ಡ್ ಸಾಧನೆ ಇವತ್ತು ಫಸ್ಟ್ ಮೀಟಿಂಗ್ ಬೋರ್ಡ್ ನಮ್ಮ ತಿಂಗಳು ಯಾವ ತಿಂಗಳಾಗಬೇಕು, ನಮಗೆ ಈ ತಿಂಗಳಲ್ಲಿ ಆಗ್ಬೇಕು. ಈ ಬೋರ್ಡ್ ಅಲ್ಲಿ ನಮ್ಗೆ ಸಮಸ್ಯೆ ಇಲ್ಲ. ಅವರ ಅಧ್ಯಕ್ಷರು ಇವತ್ತು ಮಾಡಿದ್ದಾರೆ. ಈ ಖರ್ಚು ವೆಚ್ಚದಲ್ಲಿ ಎಕ್ಸ್ಪೆಕ್ಟ್ ಯಾರು ಮಾಡ್ಬೇಕು? DC ಅವರು ಮಾಡ್ಬೇಕು. ಆಡಳಿತಾಧಿಕಾರಿ ಯಾರು? ಎಲ್ಲಿದೆ? ನೀವು ಎಲ್ಲಿ ಮೀಟಿಂಗ್ ಮಾಡಿರಿ? ಏನಾದ್ರು ಉಂಟಾ? ಅದೇ ನೀವು ಇದು ಮಾಡ್ತೀರಿ ಆಡಳಿತ ಮಾಡಿದ್ದು? ಆವಾಗ ಆಡಳಿತಾಧಿಕಾರಿ ಇರೋದಿಲ್ಲ, ಅಧ್ಯಕ್ಷರೇ. ಸೈಂಟೆನ್ಸ್ ಕೊಡಿದ್ ನೀವು ಎಲ್ಲಿ ಯಾಕೆ ಕೌನ್ಸಿಲ್ಗೆ ಹೇಳಿದ್ರು? ಅಲ್ಲ, ಇದು ತಪ್ಪಲ್ಲ ಇದು. ಇಲ್ಲ ಇದು ಸರಿ ಇದೆ. ಕೌನ್ಸಿಲ್ಗೆ ಬರ್ತದೆ. ಆಡಳಿತಾಧಿಕಾರಿಯ ಅವಧಿಯಲ್ಲಿ ಮಾತ್ರ ಅವರನ್ನ ತಕೊಂಡಿದ್ದಾರೆ. ಹೌದು, ಆಡಳಿತಾಧಿಕಾರಿ ಆಗಸ್ಟ್ ತಿಂಗಳಲ್ಲಿ ಯಾರಿದ್ರು? ಆಡಳಿತಾಧಿಕಾರಿ ಇದ್ದದ್ದು. ಇವತ್ತು ಸೆಪ್ಟೆಂಬರ್ 25 ತಾರೀಕು. ಆಗಸ್ಟ್ ತಿಂಗಳಲ್ಲಿ ಯಾಕೆ ಮಂಡನೆ ಮಾಡ್ತೀರಿ? ಇಲ್ಲಿ ಆಗಸ್ಟ್ ಪೂರ್ತಿ ಇರಲಿಲ್ಲ ಸರ್. ಯಾಕೆ ಮಂಡನೆ ಮಾಡ್ತೀರಿ? ಆಗ ಇವರು ಸಮಸ್ಯೆ ಸಿಗ್ತಾರೆ. ಯಾಕಂದ್ರೆ ಅದನ್ನ ಬಿಲ್ ಕೊಟ್ಟದೆಲ್ಲ ರಾಂಗ್ ಉಂಟು, ಅದರೆಲ್ಲ ಅದೆಲ್ಲ ಲೋಕಾಯುಕ್ತ ಸಮಸ್ಯೆ ಆಗ್ತದೆ. ನೀವು ಆಗಸ್ಟ್ ತಿಂಗಳಲ್ಲಿ ಯಾಕೆ ಮಾಡ್ತೀರಿ ಇಲ್ಲಿ? ಗೊತ್ತಾ, ಈಗ ಅವರು ಹೇಳಿದ ರೀತಿಯಲ್ಲಿ ಈಗ ಅದು ಆ ಬ್ಯಾಲೆನ್ಸ್ ಇದೆಲ್ಲ ಯಾವುದು ಬಿಲ್ ಕೊಟ್ಟದ್ರಲ್ಲಿ ಏನಾದರೂ ಸಮಸ್ಯೆ ಇದ್ರೆ ನಮಗೆ ನೀವು ಇಂಪಾರ್ಟೆಂಟ್, ನಮಗೆ ಅಧ್ಯಕ್ಷರು ಇಂಪಾರ್ಟೆಂಟ್, ನಿಮ್ಗೆ ಯಾವುದು ಸಮಸ್ಯೆ ಆಗ್ಬಾರ್ದು. ಅದರಿಂದ ನನ್ನದೊಂದು ಸಲಹೆ, ಹಾಗೇನಾದ್ರೂ ಆ ರೀತಿ ಆಗಿದ್ರೆ ಅದನ್ನು ಮುಂದುವರಿಸಿ ಅಂತ ಹೇಳಿ. ನಾಳೆ ನಿಮ್ಗೆ ಸಮಸ್ಯೆ ಆಗ್ಬಾರ್ದು. ಗೊತ್ತಾಯ್ತು ನಿಮ್ಗೆ? ಈಗ ಯಾರು ಏನು ಮಾತಾಡ್ತಾರೆ ಅಂತ ಅನ್ನೋದು ಮುಖ್ಯ ಅಲ್ಲ, ಈ ವ್ಯಕ್ತಿ ಯಾರಂತ ಮುಖ್ಯ ಅಲ್ಲ, ಅದರಲ್ಲಿ ಫಲ ಇದೆಯಾ ಫಲ ಇಲ್ವಾ ಅನ್ನೋದು ಮುಖ್ಯ. ಅದರಿಂದ ನೀವೊಂದು ಆಲೋಚಿಸಿ ತೀರ್ಮಾನ ಮಾಡಿ ಅಧ್ಯಕ್ಷ. ಹಾಗೂ ಬಾಡಿಗೆ ಬಾಕಿದಾರರಿಗೆ ನ್ಯಾಯಾಲಯದಲ್ಲಿ ದಾವ ಹೂಡುವ ಬಗ್ಗೆ ಅಂತ ಎಜೆಂಡಾ ಇಟ್ಕೊಂಡಿದ್ದಾರೆ. ಇದರ ಬಗ್ಗೆ ನಮ್ಮಲ್ಲಿ 97 ಅಲ್ಲ, ಇದರ ಲೀಸ್ಟ್ ಎಲ್ಲಿ ಅಂತೀವರ ಕಮಿಷನರ್? ನೀವು ಎಲ್ಲ ಲೀಸ್ಟ್ ಅನ್ನು ಕೊಡ್ಲಿಕ್ಕೆ ನಮ್ಗೆ ನಾನು ಬರ್ತಿದ್ದೇನೆ, ನೀವು ಬಾಯಲ್ಲಿ ಹೇಳಿದ್ರೆ ಆಗ್ತದಾ? ಎಷ್ಟು ಬಾಡಿಗೆದಾರ ಇದ್ದಾರೆ, ಎಲ್ಲಿ ಒಂದು ಕೌನ್ಸಿಲ್ ಅಲ್ಲಿ ಅಂತ ಹೇಳಿದ್ರೆ ಏನು ಒಂದು ಲೀಸ್ಟ್ ಇಲ್ಲ, ಯಾವುದೇ ಇಲ್ಲ. ಇದು ಯಾಕೆ ನೀವು ಹಾಗೆ ಮಾಡ್ತೀರಿ? ಇದರಲ್ಲಿ ಯಾವ ನಿರ್ಣಯಕ್ಕೂ ಸಹ ನಮ್ಗೆ ಒಂದು ವಿವರವಾಗಿ ಕೊಡ್ಲಿಲ್ಲ. ನೀವು ಗುತ್ತಿಗೆದಾರರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದೀರಿ, ಅನುಮೋದನೆ ಮಾಡ್ಬೇಕಂತ ನಮ್ಮನ್ನು ಹೇಳ್ತಿದ್ರಿ. ಅದು ಎಲ್ಲಿಂದ ಲೀಸ್ಟ್ ಅಲ್ಲಿ ಉಂಟು? ಯಾವ ಗುತ್ತಿಗೆದಾರ ಎಷ್ಟು ಕಡಿಮೆ ಅಂತ ಹೇಳಿ ಎಲ್ಲಿ ಉಂಟು ಲೀಸ್ಟ್? ಇಲ್ಲಿ 10-15 ಕರೆದಲ್ಲಿ ಈ ಇಷ್ಟು ಕಾಂಟ್ರಾಕ್ಟರ್ ಇಷ್ಟು ಲೀಸ್ಟ್ ಎಲ್ಲ ಉಂಟಲ್ಲ, ಯಾಕೆ ನೀವು ಮತ್ತೆ ನಿರ್ಣಯವನ್ನು ಬರೋಲ್ಲ? ಟೆಂಡರ್ ಅಪ್ರೂವಲ್ ಅಂತ ಇದೆ. ಅದು ಟೆಂಡರ್ ಅಪ್ರೂವಲ್ ನಮ್ಗೆ ಗೊತ್ತಾಗ್ಬೇಕಲ್ಲ ಯಾರು ಅಂತ ಹೇಳಿ. ನಾವು ಲೆಟರ್ ಕೊಟ್ಟಿದ್ದೇವೆ, ಯಾಕೆ ನೀವು ಹೇಳುದಿಲ್ಲ? ಯಾಕೆ ಲೀಸ್ಟ್ ಕೊಡುದಿಲ್ಲ ನಮ್ಗೆ? ನಾವಿಲ್ಲಿ ಮುಖ ಪ್ರೇಕ್ಷರಾಗಿ ಬಂದಿಯಾರ? ನೀವು ಇಲ್ಲಿ ನಿರ್ಣಯ ಮಾಡ್ಬೇಕು, ನಾವು ಇದು ಮಾಡ್ಬೇಕಂತ ಹೇಳಿ ಇದೇ ವಿಷಯದ ಬಗ್ಗೆ ಇವತ್ತು 1 ತಿಂಗಳವರೆಗೆ ನಂತರ ಮಾಡಲಿಲ್ವಾ? ಅಧ್ಯಕ್ಷರೇ, ಅದನ್ನು ಈಗ ಎಲ್ಲ ಹೇಳ್ಕೊಂಡ್ರೆ ಬಹಳಷ್ಟು ಸಮಯ ಇತ್ತು. ಅದರಿಂದ ನೆಕ್ಸ್ಟ್ ಮೀಟಿಂಗ್ ಅದರ ವಿವರಗಳನ್ನು ನೀಡಿ. ಈಗ ಲೆಕ್ಕಪತ್ರದಲ್ಲಿ ಏನಾದರೂ ತೊಂದರೆ ಇದ್ರೆ ನೆಕ್ಸ್ಟ್ ಇಡಿ ಅಂತ ಹೇಳುವಾಗ ಅದನ್ನು ಹೋಗ್ತಾರೆ. ಇದೇ ವಿಷಯದಲ್ಲಿ ಹೇಳಿದ್ರು ತುಂಬಾ ಸಮಯ ಬೇಕು. ನೆಕ್ಸ್ಟ್ ಅಲ್ಲಿ ಅದು ಡೀಟೇಲ್ಸ್ ಆಗಿ ನಮ್ಗೇನು ಅಧ್ಯಕ್ಷರೇ ಪರಿಶೀಲನೆ ನೆಕ್ಸ್ಟ್ ಇಡಿ ಹಾಕಿ, ತೊಂದರೆ ಇಲ್ಲ, ಆಯ್ತಾ? ಅಲ್ಲ, ಉಂಟಲ್ಲ, 1 ವರ್ಷ ಉಂಟಲ್ಲ ಟೈಮ್, ಮಾಡ್ಬೋದು. ಅಧ್ಯಕ್ಷರೇ, ನೀವು ನಿರ್ಣಯ ತೆಗೆದುಕೊಳ್ಳುವಾಗ ಒಬ್ಬರು ಹೇಳಿದಾಗ ಕೇಳಬೇಡಿ. ಇಲ್ಲಿ ವಿಷಯ 10 ವಿಷಯದಲ್ಲಿ 10 ವಿಷಯದ ಮಾಹಿತಿ ಇಲ್ಲ. 10 ವಿಷಯದ ಪೋಸ್ಟ್ಪೋನ್ ಮಾಡಿ. ನಾವು ಹೇಳ್ತೇವೆ ನಿಮ್ಗೆ ಯಾವ್ದೆಲ್ಲ ಉಂಟೆ 9, 8, 4, 5, 6, 7, 8 ಇದರಲ್ಲಿ ಎಲ್ಲೂ ಕೂಡ ನೀವು ಒಂದು ಕೂಡ ವಿಚಾರದಲ್ಲಿ ಯಾರು ಕಾಂಟ್ರಾಕ್ಟರ್ ಯಾರಂತ ಹೇಳಿಲ್ಲ. ಇದೆಲ್ಲ ಪೋಸ್ಟ್ಪೋನ್ ಮಾಡಿ ಆಗಿದೆ ಸರ್. ಒಂದು ಸಬ್ಮಿಷನ್ ಆನ್ಯುವಲ್ ಟೆಂಡರ್ಸ್ ಎಲ್ಲ ಯಾವ್ದೆಲ್ಲ ಎಲ್ಲಿ ನೀವು ಕೊಡ್ತೇವೆ ಸರ್. ಎಲ್ಲಿ ನೀವು ನೋಡಿ, ನೀವು ಹೇಳಿದ್ರೆ ನಿಮ್ಗೆ ಗೊತ್ತಲ್ಲ ಯಾರು ಗುತ್ತಿಗೆದಾರ ಅಂತ ಹೇಳಿ ನಮ್ಗೆ ವ್ಯವಸ್ಥೆ ಯಾರು ಗೊತ್ತಾಗ್ಬೇಡವಾ? ಯಾರಂತ ಇಲ್ಲ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಕೊಡ್ಬೇಕಲ್ಲ. ಬರುವ ತೆರೆದ ಬಾವಿ ಮತ್ತು ಕೊಳವೆ ಬಾವಿಗಳ ಪಂಪ್ಗಳನ್ನು ಸಮರ್ಪಕ ರೀತಿಯಲ್ಲಿ ಚಾಲನೆ ಮಾಡಿ ಬಳಕೆದಾರರಿಗೆ ಕುಡಿಯುವ ನೀರು ಹಂಚಿಕೆ ಮಾಡೋದಂದ್ರೆ ಲೇಬರ್ ಹಾಕ್ತಾರೆ. ಅದಕ್ಕೆ ಯೂಸುಫ್ ಒಬ್ಬರೇ ಟೆಂಡರ್ ಹಾಕಿದ್ದಾರೆ ಯೂಸುಫ್ ಸರ್. ಅವರು ನಾವು ಇಟ್ಟ ಟೆಂಡರ್ ಸೇವಾದಾರ 90,347 ಸೇವಾದಾರ ಹಾಕಿದ್ದಾರೆ. ಅದು ಕೂಡ ದಿನೇಶ್ ಕುಮಾರ್ ಎಬಿ ಅಂತ ಒಬ್ಬರೇ ಟೆಂಡರ್ ಹಾಕಿದ್ದಾರೆ. 12% ಹೌದು ಸರ್. ವಿಷಯ 6 ಉಳ್ಳಾಲ ನಗರಸಭೆ ವ್ಯಾಪ್ತಿಯಲ್ಲಿ ಇನ್ನೊಬ್ಬರನ್ನು ಕಲ್ಲ ಅಂತ ಹೇಳುವಾಗ 100 ಸಲ ಅವನೇ ಕಲ್ಲಾಗಿರ್ತಾನೆ. ಯಾರು ಹೇಳ್ತಾರೆ ಕಲ್ಲ 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 ಅಂತ ಯಾರನ್ನಾದ್ರೂ? ವಿಷಯ ಸಂಖ್ಯೆ 7 ಉಳ್ಳಾಲ ನಗರಸಭಾ ವ್ಯಾಪ್ತಿ 13 ವಲಯದಲ್ಲಿ ದಾರಿದೀಪಗಳ ವಾರ್ಷಿಕ ನಿರ್ವಹಣೆ ಮತ್ತು ದುರಸ್ತಿ.
ಸುರೇಶ್ ಡಿಸೋಜ ಮತ್ತು ಘನಶ್ಯಾಮ್ ಶೆಟ್ಟಿ ಇಬ್ಬರು ಹಾಕಿದ್ದಾರೆ. ಸುರೇಶ್ ಡಿಸೋಜ 19% ಕಡಿಮೆ ಕೋಟ್ ಮಾಡಿದ್ದಾರೆ. ಉಳ್ಳಾಲ ನಗರಸಭೆ ವ್ಯಾಪ್ತಿಯಲ್ಲಿ ಹೈಮಾಸ್ಟ್ ದಾದೇವಿಗಳ ವಾರ್ಷಿಕ ನಿರ್ವಹಣೆ ಮತ್ತು ದುರಸ್ತಿ ಕಾಮಗಾರಿ. ಸುರೇಶ್ ಡಿಸೋಜ ಮತ್ತು ಘನಶ್ಯಾಮ್ ಶೆಟ್ಟಿ ಇಬ್ಬರು ಕಾಂಪೀಟ್ ಮಾಡಿದ್ದಾರೆ. ಸುರೇಶ್ ಡಿಸೋಜ 24% ಕಡಿಮೆ ಹಾಕಿದ್ದಾರೆ. ಉಳ್ಳಾಲ ನಗರಸಭೆ ವ್ಯಾಪ್ತಿಯಲ್ಲಿ ನೀರು ಸರಬರಾಜು ವ್ಯವಸ್ಥೆಯಲ್ಲಿ ಕೊಳವೆ ಸಾಲಿನಲ್ಲಿರುವ ನೀರು ಸೋರುವಿಕೆ ದುರಸ್ತಿ ಮತ್ತು ನಿರ್ವಹಣಾ ಕಾಮಗಾರಿ. ಯೂಸುಫ್ ಮತ್ತು UK ಯೂಸುಫ್ ಇಬ್ಬರು ಹಾಕಿದ್ದಾರೆ. ಸೊ ಯೂಸುಫ್ ಅವರು ಎಸ್ಟಿಮೇಟ್ ರೇಟಿಗೆ ಕೋಟ್ ಮಾಡಿದ್ದಾರೆ. ವಿಷಯ 9 24-25 ಸಾಲಿನ ಘನತ್ಯಾಜ್ಯ ವಿಲೇವಾರಿ ವಾಹನಗಳಿಗೆ ಚಾಲಕರನ್ನು ನೇಮಕ ಮಾಡುವ ಬಗ್ಗೆ ಶ್ರೀಮತಿ ಅನಿತಾ ಭಂಡಾರಿ ಮತ್ತು ಶ್ರೀ ಯೂಸುಫ್ ಇಬ್ಬರು ಕಾಂಪೀಟ್ ಮಾಡಿದ್ದಾರೆ. ಅನಿತಾ ಭಂಡಾರಿ ಅವರು ಯಾವುದೇ ಹೆಚ್ಚುವರಿ ದರ ಈ ಯೂಸುಫ್ ಇದ್ದಾರಲ್ಲ ಉದ್ದದವರು, ಅವರು ಕಾಮಗಾರಿ ಕೊಟ್ಟದನ್ನೇ ಅವರು ಕರೆಕ್ಟ್ ನಿರ್ವಹಿಸುವುದಿಲ್ಲ. ಮತ್ತು ಇದನ್ನು ಅವರು ಮಾಡ್ತಾರಾ ಹೇಳಿ? ಈಗ ನಾವು ಕೌನ್ಸಿಲರ್ನವರು ಜಾಸ್ತಿ ಬೈಗಳು ತಿನ್ನಬೇಕು ಅಂತ ಹೇಳಿಯಾ? ನೀವು ಕೂಡ ಆಲೋಚನೆ ಮಾಡಬೇಕು. ಅಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದು ಎಲ್ಲಿ ಎಲ್ಲ ಸೈಡಿದು ನೀರಿದೆಲ್ಲ ಕರೆಕ್ಟ್ ಗೊತ್ತಿದ್ದವರಿಗೆ ಕೊಡಬೇಕು. ಟೆಂಡರ್ ಹಾಕಲಿ, ಅದಕ್ಕೆ ಅನುಭವ ಬೇಕಲ್ವಾ? ಈಗ ಉದ್ದದ ಯೂಸುಫ್ ನನ್ನ ಓಡಲ್ಲಿ ಮೊನ್ನೆ ಎಂತ ಮಾಡಿದ್ದಾರೆ ಆ ದೇವಸ್ಥಾನದ ಹತ್ರ ನಾಗಕನ್ನಿಕ ರಕ್ತೇಶ್ವರಿ ಹತ್ರ. ನಾನು ಹುಷಾರಿಲ್ಲದ ಮಲಗಿದ್ದೆ, ನೀವು ಕೂಡ ನೋಡಿದ್ರಲ್ಲ ಎಷ್ಟು ಕರ್ಮ ಭರಿಸಿದ್ರು ನಮ್ಮನ್ನು. ಈಗ ಸಹ ಸರಿ ಆಯ್ತಾ ಹೇಳಿ? ನೀವು ತಲೆ ಆಡಿಸ್ತಾ ಇದ್ದೀರಲ್ಲ, ಈಗ ಸಹ ಸರಿ ಆಯ್ತಾ? ಪ್ರಾಬ್ಲಮ್ ಆಗ್ತಾ ಇಲ್ವಾ? MLA ತನಕ ಹೋಗ್ಲಿಲ್ವಾ? ಅದು MLA PA ಬರಲಿಲ್ವಾ ನಿಮ್ಮೊಟ್ಟಿಗೆ? ನನಗೆ ಬರ್ಲಿಕ್ಕೆ ಆಗುದಿಲ್ಲ ಸರಿ ಕೊಡೋದೌದು. ಆ ರೂಲ್ಸ್ ರೆಗ್ಯುಲೇಷನ್ಸ್ ಬರ್ತು ಕೊಡಿ ಅವರಿಗೆ. ಉದ್ದದ ಯೂಸುಫಿಗೆ ಕೊಡೋದಾದ್ರೆ ಕರೆಕ್ಟ್ ರೂಲ್ಸ್ ಬರ್ತು ಕೊಡಿ. ಯಾಕಂದ್ರೆ ಅನುಭವ ಇದ್ದವರಿಗೆ ಮಾತ್ರ ಕೊಡಿ, ಅನುಭವ ಇಲ್ಲದವರಿಗೆ ಕೊಡಬೇಡಿ. ಯಾಕಂದ್ರೆ ನಮ್ಗೆ ಆಗೋದಿಲ್ಲ, ನಮ್ಗೆ ಸಾಕಾಯ್ತು. ಅವರದ್ದು ಅರ್ಧಂಬರ್ಧ ಕೆಲಸ ಅವರು ಯಾವುದು ಪೂರ್ತಿ ಮಾಡೋದಿಲ್ಲ ಕೆಲಸ. ಚೀಪ್ ಕ್ವಾಲಿಟಿ ಪೈಪ್ ಹಾಕ್ತಾರೆ ಎಲ್ಲ ಕಡೆ. ಅದಕ್ಕೆ ಎಕ್ಸ್ಪೀರಿಯನ್ಸ್ ಎಷ್ಟೋ ನನ್ನ ವಾರ್ಡ್ನಲ್ಲಿ 3 ತಿಂಗಳಾಯಿತು, ಒಂದು ಉರಿಯುವುದಿಲ್ಲ. ಅದು ಕೂಡ ಮಿಲಾದುನ್ ನಬಿಗೆ ಒಂದು ಲೈಟ್ ಹೇಳಿದರೆ ಲೈಟ್ ಕೊಡುವುದಿಲ್ಲ. ಈ ಕಮಿಷನರ್ ಹತ್ರ ಹೇಳಿದೆ 8 ಗಂಟೆ ನಂತರ ತಿರುಗಲಿಕ್ಕೆ ಎಲ್ಲ ವಾರ್ಡಲ್ಲಿ ಲೈಟ್ನಲ್ಲಿ ಉರಿಯುವುದಿಲ್ಲ, ಎಲ್ಲಿ ಉರಿಯುತ್ತದೆ ಅಂತ ಚಕ್ಕಪ್ಪಿಗೆ ಚೆನ್ನಾಗಿ ಮಾಡಿ ಎಷ್ಟು ಅಂತ ಹೇಳಿದ್ರೆ ಕೌನ್ಸಿಲರ್ಸ್ ಮಾಡ್ಬೋದು. ಇಂತಹ ನಿಬಂಧನೆಗಳನ್ನು ಅದರಲ್ಲಿ ಅಳವಡಿಸದೆ ಕೇವಲ ನಾವು ಇಲ್ಲಿ ಕೂತ್ಕೊಂಡು 10 ನಿಮಿಷದಲ್ಲಿ ಟೆಂಡರ್ ಅವನಿಗಾಯಿತು. ಕಳೆದ ವರ್ಷ ಎಷ್ಟು ರೇಟಿಗೆ ಹೋಗಿದೆ, ಈ ವರ್ಷದ ರೇಟ್ ಎಷ್ಟು ಅಂತ ಹೇಳಿ ನೀವು ನಮಗೆ ಕೊಡುವುದಿಲ್ಲ. ಅದೆಲ್ಲ ಒಂದು ಕಂಡೀಷನ್ ಬರಬೇಕಲ್ಲ. ಕೂಡಲೇ ಮಾರ್ಚ್ ತಿಂಗಳಲ್ಲಿ ಮಾಡ್ತೇವೆ. ಇದು ಯಾಕೆ ಈಗ ಕರ್ತದ್ದು? ಇದು 3 ತಿಂಗಳಿಗೋಸ್ಕರ ನೀವು ಮಾಡುವ ಈ ವಾರ್ಷಿಕ ಅಂತ ಯಾವ ಬರುದು? ಈಗ ಎಂತಕ್ಕೆ ಬರುದು ಸರ್? ಇದು ಯಾವ 6 ತಿಂಗಳಲ್ಲಿ ಏಪ್ರಿಲ್ ತಿಂಗಳಲ್ಲಿ ಬರುದು ಅಲ್ವಾ? ಎಸ್ಟಾರ್ ಮಾರ್ಕೆಟ್ ಅವ್ರದ್ದು ಯಾವ ಮುಗ್ದದು? ಅವ್ರು 1 ವರ್ಷಕ್ಕೆ ಮಾಡಿದಲ್ಲ. ಅಲ್ಲ ಸರ್, MP ಅವ್ರ ಎಲೆಕ್ಷನ್ ಇತ್ತು, ಕೋಡ್ ಆಫ್ ಕಂಡಕ್ಟ್ ಇತ್ತು. ಆ ನಂತರ ಅದನ್ನೇ ಮುಂದುವರ್ಸ್ಕೊಂಡ್ಬಂದ್ರು. ಮಾರ್ಚ್ ತಿಂಗಳಲ್ಲಿ ಕರೆದಿದ್ದಾರೆ, ಮಾರ್ಚ್ ತಿಂಗಳಲ್ಲಿ ಮೀಟಿಂಗ್ ಇಟ್ಟು ಆವಾಗ ಇದೇ ರೀತಿ ಟೆಂಡರ್ ಕೊಟ್ಟಿದ್ದಾರೆ ಇವರಿಗೆಲ್ಲ. ಆ ವಿಜಯ ಇತ್ತು ಆವಾಗ ಇದು 1 ವರ್ಷಕ್ಕೆ ಆಗ್ಬೇಕು. ಇದು ಈ ನವೆಂಬರ್ ತಿಂಗಳಲ್ಲಿ ಯಾಕೆ ಟೆಂಡರ್ ಕರೀದು? ಯಾವ ಪ್ರಶ್ನೆ ಪ್ರಕಾರ ಇನ್ನು ಮಾರ್ಚ್ ತಿಂಗಳಲ್ಲಿ ಮಾಡ್ತೀರಾ? ಕೌನ್ಸಿಲ್ ಬಂದ ನಂತರ ಇಡ್ಲಿಲ್ಲ ಸರ್. ಈಗ ಅಲ್ಲ, ಈ ಮಾರ್ಚ್ ತಿಂಗಳಲ್ಲಿ ಪುನಃ ಕರೀತೀರಿ ಟೆಂಡರ್ ಅಲ್ಲ? ಇದು ಇವರು 1 ವರ್ಷ ಮುಂದುವರಿಸಿ, ಬಾಕಿ ಮಾರ್ಚ್ ನಂತರ ಟೆಂಡರ್ ಕರಿ ಹಾಗೆ ಮುಂದುವರಿಸಿ. ಮತ್ತೆ ಯಾಕೆ ಕೊಡ್ತೀರಾ? ಕೌನ್ಸಿಲರ್ ಮತ್ತೆ ನಾವು ಅನುಭವಿಸಬೇಕು. ಮೇಡಮ್, ಕೌನ್ಸಿಲಲ್ಲಿ ಏನು ತೀರ್ಮಾನ ಮಾಡ್ತೀರೋ ಅದನ್ನ ಮಾಡ್ತೀವಿ. ರದ್ದು ಮಾಡಿ ಅಂದ್ರೆ ರದ್ದು ಮಾಡಿ, ಹಳಬರನ್ನೇ ಕಂಟಿನ್ಯೂ ಮಾಡ್ತೀವಿ. ಹಾಕಿದ್ರೆ 20 ಲೀಟರ್ ನೀರು ಬರುವ ಟ್ಯಾಂಕ್ ಉಂಟಲ್ಲ, ಅದು ಬ್ಲ್ಯಾಕ್ ಲಿಸ್ಟ್ ಸೇರ್ಸಾಯ್ತು ಸರ್. ವಾಟರ್ ಅದು ಇದೆಯಲ್ಲ, ಫೇಸ್ 3 ಅಲ್ಲಿ 4 ವರ್ಷದಿಂದ ಮಾಡಿದ್ರು. ಅವ್ರು ಸ್ಕೀಮ್ ಕಂಪ್ಲೀಟ್ ಮಾಡಿಲ್ಲ ಅಂತೇಳಿ ಅವ್ರನ್ನ ಬ್ಲ್ಯಾಕ್ ಲಿಸ್ಟ್ಗೆ DMLA ಸೇರ್ಸಾಯ್ತು. ಅದು 1 ಕೋಟಿ ರೂಪಾಯಿ ಸರ್ಕಾರದ ಅಮೌಂಟ್. ಅದು ಯಾರ ಅಮೌಂಟ್ ಅಲ್ಲ, ಸರ್ಕಾರದ ಅಮೌಂಟ್. ಅದನ್ನು ರೀಸ್ಟಾರ್ಟ್ ಮಾಡ್ಬೇಕಲ್ಲ ನೀವು. ಇಲ್ಲ, ಅವ್ರಿಗೆ ಬಿಲ್ ಕೊಡ್ಲಿಲ್ಲ, ಬ್ಲ್ಯಾಕ್ ಲಿಸ್ಟ್ ಮಾಡಿದೀವಿ. ಬಿಲ್ ಕೊಟ್ಟಿದ್ದಾರೆ, 1 ಕೋಟಿ ಚಿಲ್ಲರಿಗೆ ಕೊಟ್ಟಿದ್ದಾರೆ ಬಿಲ್. ಫಸ್ಟ್ ಅಂಡ್ ಪಾರ್ಟ್ ಬಿಲ್ ಕೊಟ್ಟಿದ್ದೀವಿ. ಫೇಸ್ 3 ಅಲ್ಲಿ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ, ಮೈಸೂರು ಮಾಡಿದಕ್ಕೆ ಬ್ಲ್ಯಾಕ್ ಲಿಸ್ಟಿಂಗ್ ಮಾಡಿದ್ವಿ. ಹೌದು ಸರ್, 1 ಕೋಟಿ ಬಿಲ್ ಕೊಟ್ಟಿದ್ದಾರೆ ಸರ್.
1 ಕೋಟಿ ರೂಪಾಯಿ ನಗರ 1 ಕೋಟಿ ರೂಪಾಯಿ ಹೋಯ್ತು ನಗರಸಭೆಗೆ, ಸರ್ಕಾರಕ್ಕೆ 1 ಕೋಟಿ ರೂಪಾಯಿ ಹೋಯ್ತು ಸರ್. ಹೌದು ಸರ್, ಇದನ್ನೆಲ್ಲ ಇದು ನಮ್ಮ ದುಡ್ಡು, ಯಾರು ದುಡ್ಡು ಅಲ್ಲ, ಇದು ನಮ್ಮ ದುಡ್ಡು. ನಾನು ಹೇಳೋದು ಕೇಳಿ ಸರ್, ಇದಕ್ಕೆ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರು ಚೇರ್ಮನ್ ಇರ್ತಾರೆ. ಇದೇ ಸಬ್ಜೆಕ್ಟು ನಾವು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರು ಮೀಟಿಂಗಲ್ಲಿಟ್ಟು ಡಿಸ್ಟಿಕ್ ಕಮಿಟಿಲಿಟ್ಟು ಅದನ್ನ ಆಸ್ ಇಟ್ ಈಸ್ ಗೌರ್ಮೆಂಟ್ಗೆ ಕಳಿಸಿದ್ವಿ. ನೋಡಿ ಇದು ನೋಡಿ, ಇದು ಈಸು ಅವ್ರು ತಗೊಳ್ಳೋದು. ಈಗ ಹೇಳ್ತಾ ಇದ್ದಾರಲ್ಲ, ಅವರು ಅನೀಸ್ ಅಂತ ಅವ್ರು ಮಾಡುದಿಲ್ಲ, ಅನೀಸಿಗೆ ಕೊಟ್ಟಿದ್ದಾರೆ. 3-4 ಸತಿ ತೆರೆ ಇತ್ತು ನೋಡಿ, ಅವರು ಅವನಿಗೊಂದು ನೋಟಿಸ್ ಸರ್ವ್ ಮಾಡುದಿಲ್ಲ. ಕಂಟಿನ್ಯೂ ಮಾಡ್ಲಿಕ್ಕೆ ಅಂತ ಹೇಳಿದಾರಲ್ಲ, ಇದನ್ನು ಸರಿ ಮಾಡಿಸಿ ಸರ್. ಮಾರ್ಚಲ್ಲಿ ಕರೀಲಿಕ್ಕೆ ಹೇಳಿದ್ದಾರೆ. 3-4 ಸತಿ ಅದು ಜರುಗೋಯ್ತು ಅನೀಸು. ಲೇಔಟ್ ಮಾಡಿದರೆ ಅದಕ್ಕೊಂದು ಪಾರ್ಕಿಂಗ್ ಪ್ಲೇಸ್ ಇಲ್ಲ, ಅದಕ್ಕೊಂದು ರೋಡ್ ವ್ಯವಸ್ಥೆ ಇಲ್ಲ, ಅದಕ್ಕೊಂದು ಚರಂಡಿ ವ್ಯವಸ್ಥೆ ಇಲ್ಲ, ಯಾವುದು ವ್ಯವಸ್ಥೆ ಮಾಡಲ್ಲ. ಲೇಔಟ್ ಮಾಡ್ತಾರೆ, ಅಪ್ರೂವಲ್ ಕೊಡೋದು ಮೂಡಾದವರು ಸರ್. ಆದ್ರೆ ನಮ್ಮ ನಗರಸಭೆ ಅವರಿಗೆ ಖಾತೆ ಕೊಡ್ತಾರೆ, ಡೋರ್ ನಂಬರ್ ಸರ್. ಮೂಡಾದವರು ಲೇಔಟ್ ಅಪ್ರೂವಲ್ ಕೊಡೋದು ಸರ್. ಕೊಡಲ್ಲ. ಅಲ್ಲ ಸರ್, ಮೂಡದವರಿಗೆ ಒಂದು ನೋಟಿಸ್ ಕೊಡಿ ನೀವು ನಗರಸಭೆ. KTCP ಆಕ್ಟ್ ಒಂದು ಲೆಟರ್ ಬರೀತೀವಿ ಸರ್. ಹೌದು ಸರ್, ಲೇಔಟ್ KTCP ಆಕ್ಟ್ ಪ್ರಕಾರ ಕರೆಕ್ಟ್ ನೀವು ಮಾಡ್ಕೊಡ್ತಾರೆ. ನನಗೆಲ್ಲ ಹೇಳಿದ್ದಾರೆ, ತುಳಸಿ ಸರ್ ಹೇಳಿದ್ದಾರೆ ನನಗೆ. ಆದ್ರೆ ವಿಚಾರ ಏನಂದ್ರೆ ಸರ್, ಈ ಲೇಔಟ್ ಮಾಡಿ ಅವರು ಉಂಟಲ್ಲ, ಲೇಔಟ್ ಮಾಡಿ ಹೋಗ್ತಾರೆ. ಆ ನಂತರ ಬರುವುದು ಎಲ್ಲವೂ ನಗರಸಭೆ ಸದಸ್ಯರಿಗೆ. ಎಲ್ಲಿಯೋ ಊರವರು ಬಂದು ಮನೆಗಟ್ತಾರೆ, ಮನೆಗಟ್ಟಿ ನಂತರ ಹೇಳುದು ನಗರಸಭೆ ಸದಸ್ಯರಿಗೆ ಹೇಳುದು ನಮಗೆ ರೋಡ್ ಮಾಡಿಕೊಡಿ, ನಮಗೆ ಲೇಟ್ ಆಗಿ ಇಂಥ ವಿಚಾರ. ಅದಕ್ಕೆ ನೀವು ಮೂಡದವರಿಗೆ ಒಂದು ಲೆಟರ್ ಕೊಡಿ ಇಲ್ಲಿಂದ, ಅಂತ ಲೇಔಟ್ಗೆ ಪರ್ಮಿಷನ್ ಕೊಡಬೇಡಿ ಅಂತ ಹೇಳಿ. ಸರ್, ಮೂಡ ಅಪ್ರೂವ್ ಮಾಡಲಿಕ್ಕೆ ಒಂದು ಲೆಟರ್ ಮಾಡಬೇಕು. 1 ಎಕರೆ ಮಾಡಿದರೆ 20 ಸೆನ್ಸ್ ಅಂಗನವಾಡಿ ಶಾಲೆಗೆ ಪಾರ್ಕಿಂಗ್ ಕೊಡ್ಲಿಕ್ಕೆ ಉಂಟು. ಈ ಉಳ್ಳಾಲದಲ್ಲಿ ಹಾಗೆಲ್ಲ, ಉಳ್ಳಾಲದಲ್ಲಿ 1 ಎಕರೆ ಕನ್ವರ್ಷನ್ 5 ಸೆನ್ಸ್ ಕನ್ವರ್ಷನ್ ಮಾಡಿ ಕೊಡ್ತಾರೆ, ಕಟ್ಟಿಂಗ್ ಮಾಡಿ ಕೊಡ್ತಾರೆ, ಸಿಂಗಲ್ ಸೈಡ್ ಮಾಡಿ ಕೊಡ್ತಾರೆ. ಇಲ್ಲಿ ಚಂದ್ರನವರು ತುಳಸಿನವರು ಖಾತೆ ಮಾಡಿ ಕೊಡ್ತಾರೆ, ಆಮೇಲೆ ಬಿಲ್ಡಿಂಗ್ ಲೈಸೆನ್ಸ್ ಮಾಡಿ ಕೊಡ್ತಾರೆ. ಅವರು ಕೇಳುವುದೆಂತ, ಬಿಲ್ಡಿಂಗ್ ಬೋರ್ಡ್ ನಗರಸಭೆ ಸದಸ್ಯರನ್ನು ಕರೆಯೋದಿಲ್ಲ. ಮತ್ತೆ ನಗರದ ಬಿಲ್ಡಿಂಗ್ ಆದ ನಂತರ ನಮಗೆ ನೀರು ಕೊಡಿ, ಒಳಚರಂಡಿ ಕೊಡಿ, ಡಾಮರ್ ಕೊಡಿ. ಹೇಗೆ ಎಲ್ಲಿಂದ ಬರೋದು ಡಾಮರ್? ಇಲ್ಲಿ ಡೆವಲಪ್ ಚಾರ್ಜ್ ಕಟ್ಟಬೇಕಾ? ಪುತ್ತೂರದಲ್ಲಿ ಡೆವಲಪ್ ಚಾರ್ಜ್ ಕಟ್ಟಲಿಕ್ಕೆ ಉಂಟು. ಯಾರು ನವೀನಾಗಿ ಹೇಳ್ತಾರೆ ಅವ್ರ ಊರಲ್ಲಿ. ಇಲ್ಲಿ ಡೆವಲಪ್ ಚಾರ್ಜ್ ಕಟ್ಟುವುದಿಲ್ಲ ಯಾರು ಸಹ. ಒಂದು ಡೋರ್ ನಂಬರ್ ಆಗುವಾಗ ಒಂದು ನಗರಸಭೆ ಸದಸ್ಯ ಗೊತ್ತುಂಟಾ? ಈಗ ನಮ್ಮ ನೀವು ನಮಗೆ 9 ಕೆರೆ ಆಶ್ರಯ ಸ್ಥಿತಿಯವಾಗಿದೆ, ಅವುಗಳನ್ನು ಕೆಡವುದರ ಬಗ್ಗೆ ರಾಜೀವ್ ಗಾಂಧಿ ವಸತಿ ನಿಗಮದ ಪತ್ರ ಬರೆದ ಬಗ್ಗೆ ಪತ್ರ ಓದಿ ಸರ್. ಏನಂತೇಳಿ 200 ಕೋಟಿ ರೂಪಾಯಿಯ ಪ್ರಾಜೆಕ್ಟ್ ಅನ್ನು ನೀವು ನಿಮ್ಮ ತಲೆಗೆ ಆಗ್ತಾ ಇದ್ದೀರಿ. ಆಶ್ರಯ ಇದು ಹೋಗ್ಲಿಕ್ಕಿಲ್ಲ, ನಮಗೆ ಬೇಡ ಸರ್. ಅದು ಬಡ್ಚಿ ನಮಗೆ ಬಡ್ಚಿ ನಾವು ಯಾರು ಕೇಸ್ ಹೋಗ್ಬೇಕು ರಿಪೋರ್ಟ್ ಅಲ್ಲ. ಆಶ್ರಯದ ಬಗ್ಗೆ ನೀವು ಯಾರು ಮಾಡಬೇಡಿ. ನಿಗಮದಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಬಂದಂತಹ ಒಂದು ಪತ್ರ, ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಲ ನಗರಸಭೆ ವ್ಯಾಪ್ತಿಯ 9 ಕೆರೆ ಆಶ್ರಯ ಯೋಜನೆ ನಿರ್ಮಿಸಿದ ಮನೆಗಳನ್ನು ಕೆಡವುವುದರ ಬಗ್ಗೆ ತಮ್ಮ ಕಚೇರಿ ಪತ್ರ ಸಂಖ್ಯೆ DUDC ವಸತಿ CR 34-27-28-2023-24 ದಿನಾಂಕ 13/3/2024 ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ 24/2/2024 ನಡೆದ ಉಳ್ಳಾಲ ನಗರಸಭೆ ಆಶ್ರಯ ಸಮಿತಿಯ ಸಭೆಯ ನಿರ್ಣಯದಂತೆ ಆಯ್ಕೆಯಾಗಿರುವ 390 ಫಲಾನುಭವಿಗಳನ್ನು ರದ್ದುಪಡಿಸಲಾಗಿರುತ್ತದೆ. ಅದು 2001. ಅಲ್ಲದೆ ಆಶ್ರಯ ಯೋಜನೆ ನಿರ್ಮಿಸಿರುವ ಮನೆಗಳು ವಾಸಕ್ಕೆ ಯೋಗ್ಯವಿಲ್ಲದೆ ಶಿಥಿಲಾವಸ್ಥೆಯಲ್ಲಿದ್ದು ಮೂಲಭೂತ ಸೌಕರ್ಯಗಳಿಲ್ಲದೆ ವಾಸ ಮಾಡಲು ಯೋಗ್ಯವಾಗಿರುವುದಿಲ್ಲವೆಂದು ಕಾರ್ಯನಿರ್ವಾಹಕ ಇಂಜಿನಿಯರ್ ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ ಮಂಗಳೂರು ವಿಭಾಗದವರು ಪತ್ರ ಮುಖೇನ ತಿಳಿಸಿರುವುದು ಹಾಗೂ ವಿಧಾನಸಭೆಯ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಸಭೆಯಲ್ಲಿ ಮುಕ್ತಾಯಗೊಳಿಸಿರುವುದು ತಿಳಿಸುತ್ತಾ ಸದರಿ ಮನೆಗಳನ್ನು ಸರ್ಕಾರದ ಮಾರ್ಗಸೂಚಿಗಳಂತೆ ಕೆಡವಲು ಅನುಮತಿ ನೀಡುವಂತೆ ಉಲ್ಲೇಖ ಪತ್ರದಲ್ಲಿ ಕೋರಿರುತ್ತೀರಿ. ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜೀವ್ ಗಾಂಧಿ ವಸತಿ ನಿಗಮದ ಆಶ್ರಯ ಮಾರ್ಗಸೂಚಿಯ ಕ್ರಮ ಸಂಖ್ಯೆ 6.7 ಪುಟ ಸಂಖ್ಯೆ 60ರಲ್ಲಿ ವಸತಿ ಸೌಕರ್ಯ ಪಡೆದ ಕುಟುಂಬವನ್ನು ಮರು ಆಯ್ಕೆಗೊಳಿಸುವ ಬಗ್ಗೆ ಯಾವುದೇ ವಸತಿ ಯೋಜನೆಯಡಿ ಒಂದು ಬಾರಿ ಆಯ್ಕೆಯಾಗಿ ವಸತಿ ಸೌಲಭ್ಯವನ್ನು ಪಡೆದ ಕುಟುಂಬವನ್ನು ಮರು ಆಯ್ಕೆಗೊಳಿಸಲು ಅವಕಾಶವಿರುವುದಿಲ್ಲ. ಆದರೆ ಕೆಳಕಂಡ ಸಂದರ್ಭದಲ್ಲಿ ಮರು ಆಯ್ಕೆಗೊಳಿಸಬಹುದಾಗಿರುತ್ತದೆ. ವಸತಿ ಯೋಜನೆಯಡಿ ಈಗಾಗಲೇ ವಸತಿ ಸೌಲಭ್ಯವನ್ನು ಹೊಂದಿದ ಕುಟುಂಬವು ಸರ್ಕಾರದ ಅನುದಾನ ಪಡೆದು
ನಿರ್ಮಾಣ ಮಾಡಿಕೊಂಡ ಮನೆಯು ಕನಿಷ್ಠ 20 ವರ್ಷಗಳಾಗಿದ್ದು ಸದರಿ ಮನೆಯು ಶಿಥಿಲಗೊಂಡಿರುವ ಬಗ್ಗೆ ಸಹಾಯಕ ಕಾರ್ಯಪಾಲ ಅಭಿಯಂತರರು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗ ವಿರುದ್ಧ ದೃಢೀಕರಣ ಪಡೆದು ವಿವಿಧ ವಸತಿ ಯೋಜನೆಗಳಡಿ ಆಯಾ ತಾಲೂಕು ಗ್ರಾಮ ಪಂಚಾಯತ್ಗಳಿಗೆ ಮಂಜೂರು ಮಾಡಿರುವ ಮನೆಗಳ ಗುರಿಯೊಂದಿಗೆ ನಿಯಮಾನುಸಾರ ಆಯ್ಕೆಗೊಳಿಸಿ ಆಯಾ ವಸತಿ ಯೋಜನೆಗಳ ಮಾರ್ಗಸೂಚಿಯನ್ನು ಅನುಷ್ಠಾನಗೊಳಿಸಬಹುದಾಗಿದೆ. ವಸತಿ ಯೋಜನೆಯಡಿ ಈಗಾಗಲೇ ವಸತಿ ಸೌಲಭ್ಯವನ್ನು ಹೊಂದಿದ ಕುಟುಂಬವು ಸರ್ಕಾರದ ಅನುದಾನ ಪಡೆದು ನಿರ್ಮಾಣ ಮಾಡಿಕೊಂಡ ಮನೆಯು ಯಾವುದೇ ಪ್ರಕೃತಿ ವಿಕೋಪಕ್ಕೆ ತುತ್ತಾಗಿ ಸಂಪೂರ್ಣವಾಗಿ ಬಿದ್ದು ಹೋದಲ್ಲಿ ಶಿಥಿಲಗೊಂಡಲ್ಲಿ ಈ ಬಗ್ಗೆ ಸಂಬಂಧಪಟ್ಟ ಇಲಾಖೆಯಿಂದ ದೃಢೀಕರಣವನ್ನು ಪಡೆದು ಸದರಿ ಕುಟುಂಬವು ಮನೆ ನಿರ್ಮಾಣಕ್ಕಾಗಿ ನಗದು ಪರಿಹಾರವನ್ನು ಪಡೆದಿಲ್ಲದಿರುವುದರ ಬಗ್ಗೆ ಸಂಬಂಧಪಟ್ಟ ಇಲಾಖೆಯ ದೃಢೀಕರಣವನ್ನು ಪಡೆದು ವಸತಿ ಯೋಜನೆಯಡಿ ಫಲಾನುಭವಿಗಳಾಗಿ ಪರಿಗಣಿಸಬಹುದಾಗಿದೆ. ಸದರಿ ವಿಷಯದ ಬಗ್ಗೆ ಮೇಲೆ ತಿಳಿಸುವ ಮನೆ ಮಾರ್ಗಸೂಚಿಯ ನಿಯಮಾನುಸಾರ ಸೂಕ್ತ ಕ್ರಮ ಕೈಗೊಳ್ಳಲು ಕೋರಿದೆ. ಮಾನ್ಯ ಅಧ್ಯಕ್ಷರೇ, ಇದರಲ್ಲಿ ಹಲವಾರು ಬಾರಿ ನಾವು ಇಲ್ಲಿ ಮಾತಾಡ್ತೇವೆ ಈ ಮನೆಗೆ ಮತ್ತು ನಮಗೆ ಸಂಬಂಧ ಇಲ್ಲ ಅಂತೇಳಿ. ಅದು ನಾವು ಇಲ್ಲಿ ಯಾರ್ಯಾರು ಫಲಾನುಭವಿಗಳಿಗೆ ಸೂಚನೆ ಮಾಡುವ ವಿಚಾರದಲ್ಲಿ ಅಲ್ಲ, ಅಂದರೆ ಇದರ ಕಟ್ಟುವ ಬಗ್ಗೆ ಅಥವಾ ಲ್ಯಾಂಡ್ನ ಬಗ್ಗೆ ಇದರ ಕಾಂಟ್ರಾಕ್ಟರ್ ಬಗ್ಗೆ ನಮ್ಮ ಗಮನಕ್ಕೆ ಎಂದೂ ತರಲಿಲ್ಲ. ಆದರೆ ಇದು ಇಷ್ಟು ವರ್ಷದ ನಂತರ ಅಲ್ಲಿ ಬಾಳು ಬಿದ್ದು ಎಲ್ಲ ಹೋಗಿ ಆಗಿ ಅದರ ನಂತರ ಮೊನ್ನೆ ನಮ್ಮ 1 ವರ್ಷ ಮೊದಲು ಕೌನ್ಸಿಲಿಗೆ ನಮ್ಮ ಗಮನಕ್ಕೆ ತಂದಿದ್ದಾರೆ. ಇದರ ಕೋರ್ಟಿನ ಆದೇಶ ಪ್ರಕಾರ 27 ಲಕ್ಷ ರೂಪಾಯಿ ಕಟ್ಟಬೇಕಂತೇಳಿ. ಆವಾಗ ನಾವು ಅಬ್ಜೆಕ್ಷನ್ ಆಗಿದ್ದೇವೆ, ಇದು ನಮಗೆ ಕನೆಕ್ಷನ್ ಇಲ್ಲ ಅಂತೇಳಿ, ಕೊಡಬೇಡಿ ಅಂತೇಳಿ. ಅದನ್ನು ನೀವು ಕೊಟ್ಟಿದ್ದೀರಿ. ಈಗ ಬಾಳು ಬಿದ್ದ ಮನೆಯನ್ನು ಒಡೆಯಲಿಕ್ಕೆ ನಮಗೆ ಕೊಡುತ್ತೇವೆ ಅಂತ ಹೇಳುವ ವಿಚಾರದಲ್ಲಿ ಆದರೆ ಅದು ಬೇಡ ಅಂತೇಳಿ ನನ್ನ ವೈಯಕ್ತಿಕ ನಾನು ಇದಕ್ಕೆ ಕೋರ್ಟಿಗೆ ಹೋಗ್ತೇನೆ. ನೀವು ಅದರ ಬಗ್ಗೆ ನಿರ್ಣಯ ತೆಗೆದುಕೊಳ್ಬೇಕಾದ್ರೆ ಸದಸ್ಯ ಇದರ ಬಗ್ಗೆ ಸ್ಟೇಟ್ ಅಲ್ಲಿಗೆ ನಾನು ಹೋಗ್ತೇನೆ ಕೋರ್ಟಿಗೆ. ನೀವು ಯಾವುದೇ ವಿಚಾರದ ರಾಜೀವ್ ಗಾಂಧಿಜಿಗೆ ನಮ್ಗೆ ಕನೆಕ್ಷನ್ ಇಲ್ಲ. ಮನೆ ಕೊಡುವ ವಿಚಾರ ನಾವು ಸಿಲೆಕ್ಟ್ ಮಾಡ್ತೇವೆ ಅಷ್ಟೇ. ರಾಜೀವ್ ಗಾಂಧಿ ಅಧ್ಯಕ್ಷರು ನಮ್ಮ ಇದಕ್ಕೆ ಶಾಸಕರು, ಅದಕ್ಕೆ ಸಮಿತಿ ಉಂಟು ಎಲ್ಲ ಇದಕ್ಕೆ. ಆ ಸಮಿತಿಯ ವಿಚಾರದಲ್ಲಿ ನೀವು ಕಡವಳಿಕೆ ಹೋದ್ರೆ ಅಲ್ಲಿ ಎಷ್ಟೋ ಕಳ್ಳತನ ಆಗಿದೆ. ಇದೇ ನಿಮ್ಮ ಶೀಟ್ನ ಪ್ರಕಾರ ಆಗ್ತದೆ. ಅಲ್ಲಿ ಒಂದೂ ಇಲ್ಲ, ಬಾಗಿಲಿಲ್ಲ, ಎಲ್ಲ ಇಲ್ಲ. ಈಗ ಯಾವ ರೀತಿಯಲ್ಲಿ ಎಸ್ಟಿಮೇಟ್ ಮಾಡಿ ನೀವು ಅದನ್ನ ಇದು ಮಾಡ್ತೀರಿ? ಯಾರಿಗೆ ನಗರಸಭೆಯಿಂದ ಇದಕ್ಕೆ ರಾಯಪಡಿಸಲಿರುವಾಗ ಸುಮಾರು 27 ಲಕ್ಷ ರೂಪಾಯಿ ನಾವಿಲ್ಲಿ ಕೊಡಬೇಕು ಅಂತ ಹೇಳಿ ಕೊಟ್ಟು ನಗರಸಭೆ ಸ್ವಾಧೀನ ಆಗಿದೆ. ಆಮೇಲೆ ಸ್ವಾಧೀನ ಆದ ಮೇಲೆ ಇಲ್ಲಿಂದ ನಾವು ಒತ್ತಡ ಹಾಕ್ತಾ ಇದ್ದೇವೆ, ಆ ಜಾಗವನ್ನು ನಾವು ಅಳತೆ ಮಾಡಬೇಕು ಅಂತ ಹೇಳಿ ಆ ಜಾಗವನ್ನು ಮೆಜರ್ಮೆಂಟ್ ಮಾಡಬೇಕು. ಹಾಗೆ ಅದು ಮೆಜರ್ಮೆಂಟ್ ಮಾಡಿದ್ದಾರಾಗಿರುವ ಅಂತ ಗೊತ್ತಿಲ್ಲ. ಈಗ ಒಂದು ಜಾಗ ಸ್ವಾಧೀನ ಮಾಡಿ ಆದ್ಮೇಲೆ ಅಲ್ಲಿ ಆ ಜಾಗವನ್ನು ನಾವು ಹಾಗೆ ಬಿಡುವುದಾ? ಅಲ್ಲಿಗ ಪಾಲು ಬಿದ್ದ ಮನೆಗಳು ಉಂಟು. ಇನ್ನು ಎಷ್ಟು ಸಮಯ ಪಾಲು ಬಿದ್ದ ಮನೆಯನ್ನು ನಾವು ಕೂತ್ಕೊಳ್ಳುವುದು? ನನ್ನ ಅಭಿಪ್ರಾಯ ಪ್ರಕಾರ ನಮ್ಮ ನಗರಸಭೆಗೆ ಉಪಯೋಗಕ್ಕಾಗಲಿ ಸಾರ್ವಜನಿಕರಿಗೆ ಉಪಯೋಗಕ್ಕಾಗಲಿ ಅಲ್ಲಿ ಒಂದು ಜಾಗ ಅಂತ ಒಂದು ಸುವ್ಯವಸ್ಥಿತ ಮಾಡಿ ಅದಕ್ಕೆ ಬೇಲಿ ಹಾಕಿ ಉಳ್ಳಾಲ ನಗರಸಭೆಯ ಒಂದು ಬೋರ್ಡ್ ಹಾಕಿದರೆ ನಾವು ನಂತರದ ಉದ್ದೇಶಗಳಿಗೆ ನಿಮಗೆ ಜಾಗ ಬೇಕು, ಅದಕ್ಕೆ ಯೂಸ್ ಮಾಡಲಿಕ್ಕೆ ಹೇಗೆ ಅಂತ ಹೇಳಿ ನಾನು ಕೌನ್ಸಿಲ್ನ ಒಂದು ಅಭಿಪ್ರಾಯವನ್ನು ಕೇಳು. ನನ್ನ ಅಭಿಪ್ರಾಯ ಅದೇ ರೀತಿ ಓಕೆ ಅಲ್ಲ ಅಲ್ಲಿ ವಿಷಯ ನೀವು ನಮ್ಮ ಸ್ಥಳಕ್ಕೆ ನಮ್ಗೆ ನಗರಸಭೆ ಕೊಡ್ಬೇಕಂತ ಬರಲಿಲ್ಲ. ನೀವು ಇಲ್ಲಿ ಮನೆಗಳ ಒಟ್ಟು ಹಾಕಿ ಬಗ್ಗೆ ಅದರ ಬಗ್ಗೆ ಮಾತಾಡಿ. ಅದನ್ನು ಡೆವಲೇಷನ್ ಮಾಡಿ ಲೆವೆಲ್ ಮಾಡಿ ಹಾಗೆ ಆಫೀಸ್ ಉಳ್ಳಾಲ ನಗರಸಭೆ ಈಗ ನಮ್ಮ ಈಗ ವಿಷಯ ಮಾತಾಡೋದು ನಗರ ಆಶ್ರಯ ಸಮಿತಿಯಲ್ಲಿ ಕಂಟಿನ್ಯೂ ಮಾಡಿ
ಸ್ಮಶಾನದ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಸಭೆಗೆ ಮಂಡಿಸಿ ತಾವೆಲ್ಲರ ಸಲಹೆಗಳನ್ನು ಕೊಟ್ಟು ನಾವು ಏನು ನಿರ್ಣಯ ಮಾಡಬೇಕು. ಹಿಂದೆ ಮಾಡಿದ್ದೇವೆ ಹಿಂದೆ ಒಂದ್ಸಲ ಆಗಿತ್ತಲ್ಲ ಏನೋ ಅದಕ್ಕೆ ನೀವು ಅದೇ ಯಾವ ಆಗಿದೆ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಒಂದು ಸಮಿತಿ ಮಾಡಿಕೊಳ್ಳುವುದಾ ಅಥವಾ ಬೇರೆಯವರು ಕರೆದುಕೊಡುವುದು ಅಂತ ನಾವು ತೀರ್ಮಾನ ಮಾಡಬೇಕು. ನಮ್ಮಲ್ಲಿ ಅಲ್ಲ ಅಲ್ಲಿ ಸಮಿತಿ ಉಂಟಲ್ಲ ಯಾವ ವಿಚಾರದಲ್ಲಿ ಹೇಳಿ. ಈಗ ಸರಿ ಉಂಟು. ಇನ್ಫೋಸಿಸ್ನವರು ಕೊಟ್ಟ ಅದೇ ಒಂದು ಸಮಿತಿ ಉಂಟು. ಈಗ ಮತ್ತು ಇನ್ಫೋಸಿಸ್ ಅವರು ಕರೆಂಟ್ ಮಸಲು ಮಾಡ್ತಾರೆ. ಕರೆಂಟ್ ಅದು ಸರ್ಕಾರ ಅವರು ಸಂಬಂಧ ಮಾಡಬೇಕಾದ್ರೆ ಅದರ ಕಮಿಟಿ ಇವರು ಹೀರೋ ನೋಟಿಸುತ್ತ ಹಿಂದೂ ಕಮಿಟಿ ಬೇರೆ ಅದು ಕರೆಂಟ್ ಮಸಲು ಬೇರೆ. ಅವರಿಗೆ ಬಿಟ್ಟುಕೊಂಡು ಕಮಿಟಿ ಇದೆ ಅಂತ ಹೇಳ್ತೀವಿ. ಅಲ್ಲ ಒಂದು ವಿಚಾರ ಬನ್ನಿ ಕಾರಣ ಏನು ಯಾರು ಲೆಟ್ ಕೊಟ್ಟಿದ್ದಾರಾ? ಅಧ್ಯಕ್ಷರು ಹೇಳ್ಬೇಕಲ್ಲ ಲೆಟ್ ಕೊಟ್ಟಿದ್ದಾರ. ಮೊನ್ನೆ ಅವರು ಬಂದಿದ್ದಾರೆ. ಇದು ಒಂದು ಮೀಟಿಂಗ್ ನಿರ್ಣಯ ಮಾಡ್ಬೇಕಂತ ಮಾಡ್ಬೇಕಂತೇಳಿ ಅವ್ರಿಗೆ ಕೊಡ್ಬೇಕಂತ ಹೇಳಿ ಕೊಡಲ್ಲ ಅದು ಹೇಗೆ ಮಾಡ್ಬೇಕಂತ ನೀವು ಹೇಳ್ಬೇಕು. ನೀವು ಏನಾದ್ರ ಬಗ್ಗೆ ಚರ್ಚೆ ಮಾಡಲಿ ಏನಂತೇಳಿ ಯಾರಿಗೆ ಕೊಡ್ಬೇಕಂತೇಳಿ ಅಲ್ಲಿ ಕಮಿಟಿ ಉಂಟಲ್ಲ ಅವ್ರಿಗೆ ಕೊಡ್ಬೇಕಂತೇಳಿ ಅಲ್ಲಿ ಕಮಿಟಿ ಅಲ್ಲಿ ಒಂದು ಕರೆಂಟ್ ಮಾಡಲಿಕ್ಕೆ ಅದನ್ನು ಚಾಲನೆ ಮಾಡಬೇಕಂತ ಅವ್ರು ಯಾರು ಚಾಲನೆ ಮಾಡಬೇಕು? ನೀವು ನಗರಸಭೆ ಮಾಡಿದ್ರ ಒಂದು ವಿಚಾರ ಹೇಳ್ತೇನೆ. ದಯಮಾಡಿ ಒಂದು ಸ್ಮಶಾನದಲ್ಲಿ ಕಟ್ಟಿಗೆ ಮಾಡ್ತಾರೆ, ಒಂದು ನೀವು ಎನ್ಫೋರ್ಸಿನ ಇಲಾಖೆಗಳಾದ್ರೆ ಈ ಸ್ಮಶಾನಕ್ಕೆ ಕೊಂಡುವರೆಗೂ ಎಲ್ಲಿಗೆ ಹೋಗ್ಬೇಕು, ಹೇಗೆ ಹೋಗ್ಬೇಕು, ಅದಕ್ಕೆ ರೇಟ್ ಫಿಕ್ಸ್ ಮಾಡಬೇಕು, ಯಾರು ಜಾಯಿನ್ ಮಾಡ್ಬೇಕು, ಇದೆಲ್ಲ ಸಮಸ್ಯೆ ಬರ್ತದೆ. ನೀವು ಯಾರಿಗೆ ಕೊಡ್ತೀರಿ? ಅವ್ರು ಹೋಗ್ತಾರಾ? ಅವ್ರು ಹೋಗ್ತಾರೆ ಅವರಿಗೆ ಕೊಡಿ. ಎರಡು ಮಂದಿ ಕೊಡುವಾಗ ಸಮಸ್ಯೆ ಆಗ್ತದೆ. ಅದಕ್ಕೆ ವ್ಯವಸ್ಥೆ ಮಾಡಿ ಅದು ವ್ಯವಸ್ಥೆ ಸರಿ ಇಲ್ಲ. ನಿಮ್ಮ ಅಜೆಂಡಾದಲ್ಲಿ ಚಾಲಕರು ಅದು ಸಮುದಾಯ ಭವನ ಸರಿ, ಅದು ಸಮುದಾಯ ಭವನ ಉಂಟಲ್ಲ ಸರಿ. ಇವರನ್ನು ಪ್ರಶ್ನೆ ಇಟ್ಟಿದ್ರು ದಯಮಾಡಿ. ನಮ್ಮ ಮುನ್ಸಿಪಾಲಿಟಿಯ ಸಮುದಾಯ ಭವನವನ್ನು ಮುಗಿಸಿ 2-3 ತಿಂಗಳಾಗಿದೆ. ಅಧ್ಯಕ್ಷ ಏಜೆಂಡ ಹೋಗಿ ಮಕ್ಕಳಿಗೆ ಅಧ್ಯಕ್ಷರ ಮೇಲೆ ವಿಶೇಷ ಕ್ಯಾಮೆರಾಗಳನ್ನು ಖರೀದಿಸುವ ಬಗ್ಗೆ ಸಭೆ. ವಿಷಯ ಸಂಖ್ಯೆ 12 ಉಳ್ಳಾಲ ನಗರಸಭೆಗೆ ಬಿಡುಗಡೆಯಾಗಿರುವ 24-25 ಸಾಲಿನ 15ನೇ ಹಣಕಾಸು ಯೋಜನೆಯ ಕಾಮಗಾರಿಗಳ ಟೆಂಡರ್ ಅನುಮೋದನೆ ಕೊಟ್ಟು ಇದರಲ್ಲಿ 15 ಫೈನಾನ್ಸು ಈಗಾಗಲೇ ಕಮಿಷನರಿಗೆ ನೋಟಿಸ್ ಕೊಟ್ಟಿದ್ದಾರೆ. 15 ಫೈನಾನ್ಸ್ ಟೆಂಡರ್ ಪ್ರೋಸೆಸ್ ಎಲ್ಲ ಮುಗಿದಿದೆ. ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಹಾಕಿದ್ದೀವಿ. ಟೆಂಡರ್ಸ್ ಈ ಪ್ರೊಕ್ಯೂರ್ಮೆಂಟಲ್ಲಿ ಕರೆದಿದ್ದೀವಿ. ಟೆಂಡರ್ ಅನುಮೋದನೆ ಕೊಟ್ಟರೆ ಈ ಪ್ರೊಕ್ಯೂರ್ಮೆಂಟಲ್ಲಿ ಯಾರಿದ್ದಾರೆ ಅವ್ರು ವರ್ಕ್ ಆರ್ಡರ್ ಇಶ್ಯೂ ಮಾಡ್ತೀವಿ. 15 ಫೈನಾನ್ಸ್ 24-25ನೇ ಸಾಲು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ನಾನು ಎಲ್ರಿಗೂ ಕೊಡೋಕೆ ಹೇಳಿದ್ವಿ. ಇನ್ನು ಮುಂದಿನ ಮಾರ್ಚ್ ನಂತರ ಟೆಂಡರ್ ಮಾಡಿ ಅಂತ ಹೇಳಿದ್ರು. ಎಲ್ಲನೂ ಹಳೆವರೆಗೆ ಮುಂದುವರಿಸ್ತಾ ಇದ್ವಿ. ವಾರ್ಷಿಕ ಟೆಂಡರ್ ಎಲ್ಲ ತೀರ್ಮಾನ ಮಾಡಿದ್ರಲ್ಲ. ಅಲ್ಲ ನಮಗೆ ಲೈಟ್ ಇದ್ದದ್ದು ಎಂತ ಅಂತ ಅರ್ಥ ಆಗ್ಲಿಲ್ಲ. ವಾರ್ಷಿಕ ಟೆಂಡರ್ ಅಂದ್ರೆ ಯಾರು ಹೊಸತ್ತು? ಅದೇ ಮೇಡಮ್, ನಾವು ಕರೆದಿದ್ದು ಎಲ್ಲ ಟೆಂಡರ್ಗಳನ್ನ ವಾರ್ಷಿಕ ಟೆಂಡರ್ ಗುತ್ತಿಗೆದಾರನ ನಿಗದಿಪಡಿಸಲಿಕ್ಕೆ ಇಲ್ಲಿ ಸಬ್ಮಿಟ್ ಮಾಡಿದ್ವು. ಈ ಮಾರ್ಚ್ ನಂತರ ಹೊಸ ಟೆಂಡರ್ಸ್ ಮಾಡಿ ಅಂದ್ರು. ಹಾಗಾಗಿ ಹಿಂದೆ ಏನು ಕಾಂಟ್ರಾಕ್ಟ್ ಮಾಡ್ತಾ ಇದಾರಲ್ಲ ಈಗ ಸಂಸ್ಥೆಗಳು, ಅವ್ರನ್ನೇ ನೆಕ್ಸ್ಟ್ ಮಾರ್ಚ್ವರೆಗೂ ಮುಂದುವರಿಸ್ತೀವಿ. ಅವರೆಂತ ನಮಗೆ ಒಂದು ಲೈಟ್ ಇದೇನು ಸಮರ್ಪಕವಾಗಿ ಟೆಂಡರ್ ನಾವು ಮುಂದುವರಿಸ್ತೇವೆ ಮೇಡಮ್, ಅವರೇ ಮುಂದುವರಿತಾರೆ. ಹೊಸದಾಗಿ ಯಾರು ಬರಲ್ಲ. ಸರ್, ಈ ಕಸದ ನಿರ್ವಹಣೆ ಹೇಳ್ತೀನಿ. ನೀವು ನಮ್ಮ ದೊಡ್ಡ ಗಾರು ಎಲ್ಲಿದೆ? 3 ಅಲ್ಲಿದೆ ದೊಡ್ಡ ಗಾರು. ಡೇಟ್ ಮುಗಿಸ್ತೀನಿ. ಆಮೇಲೆ ಹೊಸ ಟೆಂಡರ್ ಮಾಡಬೇಕಾ? ಅದನ್ನ ಸಭೆ ತಗೊಳ್ತಾರೆ. ಮೇಡಮ್, ಈಗ ನೀವು ಹೇಳಿದ ವಿಷಯವನ್ನು ನಾವು ಯಾರು ಈಗ ಇದ್ದಾರೆ, ಈಗ ನಮ್ಮಲ್ಲಿ 25-26 ಸಾಲಿಗೆ ನಾವು ಟೆಂಡರ್ ಅವರಿಗೆ ಅಲ್ಲ ಕಮಿಷನರೇ, ಅವರಿಗೆ ಒಂದು ವೇಳೆ ಮುಂದುವರಿಸುವುದಾದರೂ ಕೂಡ ಅವರಿಗೆ ಎಚ್ಚರಿಕೆ ಕೊಡಿ. ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಅವಕಾಶ ಮಾಡಿ ಎಚ್ಚರಿಕೆ ಕೊಡಿ ಅವರಿಗೆ. ಮೇಡಮ್, ಅವ್ರು ಕರೆಸ್ತೇವೆ, ಅಧ್ಯಕ್ಷರು ನೀವು ಎಲ್ಲ ಬಂದು ಏನು ಸಮಸ್ಯೆ ಇದೆ ಸರಿ ಆಗುದೇ ಇಲ್ಲ ಅಂತ ಆದ್ರೆ ನಾವು ಅವ್ರು ಚೇಂಜ್ ಮಾಡುವ ಅಥವಾ ಬೇರೆ ಕ್ಯಾನ್ಸಲ್ ಮಾಡಿಸುವ. ಕಮಿಷನರೇ,
ಯಾಕೆಂತ ಹೇಳಿದ್ರೆ ಅವನು ಹೇಳುವುದು, ಇನ್ನೊಬ್ರು ಹೇಳುವುದು, ಯಾರಾದ್ರೂ ಕಾರ್ಯನಿರ್ವಹಣೆ ಸರಿಯಾಗಿ ಮಾಡಿದ್ರೆ ಯಾರು ಹೇಳಲಿಕ್ಕಿಲ್ಲ. ನಾನೆಂತ ಹೇಳಿದ್ರು, ಅವಳ ಅರ್ಥ ಮಾತಾಡಿದ್ರು, ಅವಳ ಪೂರ್ತಿ ಮಾತಿಗೆ ನಮಗೆ ಅರ್ಥ ಆಯ್ತಲ್ಲ. ಅದರಿಂದ ಹಾಗೇನಾದ್ರೂ ಇದ್ರೆ ಅಧ್ಯಕ್ಷರಿದ್ದಾರೆ, ಉಪಾಧ್ಯಕ್ಷರಿದ್ದಾರೆ, ನೀವಿದ್ದೀರಿ, ಅವರನ್ನು ಕರೆಸಿ ಕೂತ್ಕೊಳಿಸಿ ಅದನ್ನು ಕ್ಲಿಯರ್ ಮಾಡಿ, ಕ್ಲಾರಿಟಿ ಕೊಡಿ. ಮಂಗಳೂರು ಮಹಾನಗರ ಪಾಲಿಕೆಯ ಪಚ್ಚನಾಡಿ ಘನತ್ಯಾಜ್ಯ ಘಟಕದಲ್ಲಿ ಸ್ವೀಕರಿಸದಿರುವುದರಿಂದ ಶ್ರೀ ಅಶೋಕ್ ಫ್ರಾನ್ಸಿಸ್ ಡಿಕೋಣ ಇವರು ವಿಲೇವಾರಿ ಮಾಡಲು ಮುಂದೆ ಬಂದಿದ್ದು, ಪ್ರತಿದಿನ ಉತ್ಪತ್ತಿಯಾಗುವ ಹಾನಿಕಾರಕ ಮತ್ತು ಒಣ ತ್ಯಾಜ್ಯಗಳನ್ನು ವಿಲೇವಾರಿ ಮಾಡಲು ಪ್ರತಿ ಲೋಡ್ಗೆ ಕಳೆದ ಸಾಲಿನಂತೆ 9,000 ಮಾತ್ರ ವಿಧಿಸಿ ಸಾಗಿಸುತ್ತಿದ್ದು, ಇದನ್ನು ಮುಂದುವರಿಸುವ ಬಗ್ಗೆ ಅಲ್ಲ ಕಮಿಷನರ್, ಈ 9,000 ರೂಪಾಯಿ ನೀವು ದಿವಸ ಕೊಡ್ತೀರಲ್ಲ, ರೂಪಾಯಿ ಆಯ್ತು. ಒಂದು ವರ್ಷಕ್ಕೆ ಎಷ್ಟಾಯ್ತು? 27 ಲಕ್ಷ ಎಷ್ಟಾಯ್ತದೆ? ಒಂದು ನಿಮಿಷ, ನೀವು ದಯಮಾಡಿ ಕಸ ಹೋಗೋ ವಿಚಾರದಲ್ಲಿ ನೀವು ಅವರ ಕಸ ಎಲ್ಲಿ ಹಾಕ್ತಾರೆ? ಅವರು ಎಲ್ಲಿ ಹಾಕ್ತಾರೆ? ನೀವು ಹುಡುಕಿದ್ರೆ ಅಲ್ಲಿ ಎಲ್ಲಿ ಹಾಕುದಂತ ಹೇಳಿ ಉಳ್ಳಾಲಕ್ಕೆ ಹಾಕ್ತಾರೆ. ಸರಿ, ಒಂದು ಎಲ್ಲರೂ ಎಲ್ಲಿ ಹಾಕ್ತಾರೆ? ಸರ್, ಒಂದು ವಿಷಯ ತಾವು ಕೂಡ ತೋರಿಸಿದ್ರೆ ಅಲ್ಲಿ ವಿಷಯ ಗೊತ್ತಿದೆ. ಈಗ ಈ ವಿಷಯಕ್ಕೆ ಎಲ್ಲರೂ ಒಂದು ಒಮ್ಮತದ ನಿರ್ಣಯ ನೋಡಿ. ಅವರು ಎಲ್ಲಿ ಹಾಕ್ತಾರೆ ಫಸ್ಟ್ ನೋಡಿದೀರಾ? ನಿಮ್ಮ ಪಚ್ಚನಾಡಿಗೆ ಹಾಕ್ಲಿಕ್ಕಿಲ್ಲ, ಅವ್ರು ಎಲ್ಲಿ ಹಾಕ್ತಾರೆ ಕೇಳಿ. ಎಲ್ಲಿ ಉಳ್ಳಾಲ ನಗರಸಭೆಯಲ್ಲಿ? ಮತ್ತೆಲ್ಲಿ? ಇದತ್ರ ಪಚ್ಚನಾಡಿಯಿಂದ ಪಕ್ಕ ಮುಂದೆ ಯಾವ್ದೋ ನೋಡಿ. ನೀವು ಯಾರಾದ್ರೂ ನೋಡಿದಿರಾ? ಅವರ ಸ್ಥಳ ನೋಡಿದಿರಾ? ಹಾ ಸರ್, ಒಂದ್ಸಲಿ ಹೋಗಿದ್ದೆ. ನೀವು ಇನ್ನೊಂದು ಪಚ್ಚನಾಡಿ ಮಾಡ್ತೀರಿ, ಇಷ್ಟು 9,000 ರೂಪಾಯಿ ಅಂತ ಹೇಳಿ ದಿವಸ ಕೊಂಡೋಗಿ 32 ಲಕ್ಷ ರೂಪಾಯಿ ಕೊಂಡೋಗುವಂತ ಸಾಮಾನು ಅಲ್ಲ. ನಾನು ಹೇಳುದು, ಈ 9,000 ರೂಪಾಯಿ ಯಾವಾಗಿಂದ ಸ್ಟಾರ್ಟ್ ಆಗ್ತದೆ? ಉಳ್ಳಾಲ ನಗರಸಭೆಯಿಂದ ಡೈರೆಕ್ಟ್ ಆಗಿ ಹಣ ಕೊಡ್ಲಿಲ್ವಾ? ಸರ್ ಒಂದು ನಿಮಿಷ, ನಾನು ಅದನ್ನೇ ಹೇಳ್ತೀನಿ ಸರ್. 22 ಗಾಡಿ ಒಂದು ಕಾರ್ಪೊರೇಷನ್ ಪರ್ಮಿಷನ್ ಇಟ್ಕೊಂಡು ಹೋಗ್ತಾ ಇದ್ದಿದ್ದು. 2023 ಲಾಸ್ಟ್ ಕೌನ್ಸಿಲ್ ಮುಗಿಯೋದು ಒಂದು 2 months ಬ್ಯಾಕ್ ಎಲ್ಲ ಗಾಡಿಗಳನ್ನು ನಿಲ್ಲಿಸೋರು. ಯಾವ ಗಾಡಿನೂ ಒಳಗೆ ಬಿಡ್ತಾ ಇರಲಿಲ್ಲ ಕಾರ್ಪೊರೇಷನ್ ಒಳಗೆ, ಓನ್ಲಿ ಹಸಿರು ತ್ಯಾಜ್ಯ ಮಾತ್ರ ಬಿಡ್ತಾ ಇದ್ದು ಅವರು. ಅದಕ್ಕೆ ಆ ಗಾಡಿ ನಿಂತಿದ್ದಕ್ಕೆ ನಾವು ಬೀಚ್ ಹತ್ರ ಪೂರ್ತಿ ಎಲ್ಲ ಲೋಡ್ ಮಾಡಿ ಇಟ್ಟಿದ್ದು. ಅಲ್ಲಿ ಕಾರ್ಪೊರೇಷನ್ ಅವ್ರಿಗೆ NGT ಕೇಸ್ ಆಗಿದೆ ಸರ್. ಅವ್ರು ಯಾರು ನಿಮ್ಮ ಸೋಮೇಶ್ವರ ಎಲ್ಲಿಗೆ ಹೋಗ್ತದೆ? ನಾನು ಹೇಳ್ತೀನಿ ಸೋಮೇಶ್ವರ ಯಾರು ಕೊಂಡು ನೀವೆಲ್ಲ? ಹೌದು ಸರ್, ಹೌದು. ಸೋಮೇಶ್ವರಕ್ಕೆ ಏನಂತ ಕೊಟ್ಟಿದ್ದಾರೆ? ಬರೀ 6 ತಿಂಗಳಿಗೆ ಮಾತ್ರ ಪರ್ಮಿಷನ್ ಕೊಟ್ಟಿದ್ದಾರೆ. 1 ಟನ್ಗೆ 1,750 ರೂಪಾಯಿ. ನಾವೀಗ ಸೋಮೇಶ್ವರ ಪುರಸಭೆಯಿಂದ 30 ಲಕ್ಷ ಪೇಮೆಂಟ್ ಮಾಡಬೇಕು ಕಾರ್ಪೊರೇಷನ್ಗೆ. ಜನವರಿಯಿಂದ ಗಾಡಿ ಅಂತೂ ಒಳಗೆ ಬಿಡಲ್ಲ, ಅವ್ರು ಹೇಳಿದ್ದಾರೆ. 30 ಲಕ್ಷ ಪೇಮೆಂಟ್ ಮಾಡಬೇಕು ಸೋಮೇಶ್ವರ. ಕೇವಲ ಬರೀ 3 ಟನ್ಗೆ 1 ಟನ್ಗೆ 1,750 ರೂಪಾಯಿ ಕಾರ್ಪೊರೇಷನ್ ಅವರು ಚಾರ್ಜ್ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದ್ ನಿಮಿಷ ಗೊತ್ತಿಲ್ಲ ಅದರ ವಿಷಯ, ನನಗೆ ಗೊತ್ತಿಲ್ಲ ಅದರ ವಿಷಯ. ಈಗ ನಾವು ಉಳ್ಳಾಳಕ್ಕೆ ಆ ಥರ ಸೇಮ್ ಕ್ಯಾಲ್ಕುಲೇಷನ್ ಮಾಡಿ ನಾವು ಪರ್ಮಿಷನ್ಗೆ 2 ಸಲ ಲೆಟರ್ ಬರೆದಿದ್ವಿ ಕಾರ್ಪೊರೇಷನ್, ಇಲ್ಲಿಂದನೇ ಉಳ್ಳಾಳದಿಂದನೇ. ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ. ಇಲ್ಲಿ ಪರ್ಮಿಷನ್ ಕೊಟ್ಟರೆ ನಮಗೆ ಇಲ್ಲಿ ಪ್ರತಿದಿನ 9 ರಿಂದ 10 ಟನ್ ಬರ್ತಾ ಇದೆ. 10 ಟನ್ನಿಗೆ ನಾವು 1,750 ರೂಪಾಯಿ ಅಂತ ಕ್ಯಾಲ್ಕುಲೇಷನ್ ಮಾಡಿದ್ರೆ ಒಂದು ದಿನಕ್ಕೆ 21,000 ರೂಪಾಯಿ ಕೊಡಬೇಕು ಅವ್ರಿಗೆ ಕಾರ್ಪೊರೇಷನ್. ಸರಿ, ಏನ್ ಗೊತ್ತಾ, ನೀವು ಅದೇ ಬೇಡಿ, ಗೌರ್ಮೆಂಟ್ ಅದು ಒಂದೇ ಅಲ್ಲ, ಕರ್ನಾಟಕ ಗೌರ್ಮೆಂಟ್ ಅದು ಗೌರ್ಮೆಂಟ್ ಒಂದೇ ಗೌರ್ಮೆಂಟ್, ಬೇರೆ ಗೌರ್ಮೆಂಟ್ ಇದೆಯಾ? ಕೋಟೆಗಾರಿ ಬೇರೆ ಗೌರ್ಮೆಂಟ್ ಇದೆಯಾ? ಅಲ್ಲಿ ಸರ್ಕಾರಕ್ಕೆ ಹೋಗ್ಬೋದಲ್ಲ. ಈ ಉಳ್ಳಾಲಕ್ಕೆ ಅದು ಗುತ್ತಿಗೆದಾರರಿಲ್ಲ ಇದ್ದಾರಲ್ಲ, ಅವರ ಖಾಸಗಿ ಜಾಗವ. ಹೌದು, ಖಾಸಗಿ ಜಾಗ. ಇಲ್ಲಿ ನಗರ ಪಾಲಿಕೆ ಎಷ್ಟು ಚೆನ್ನಾಗಿ ಮಾನಿಟರಿಂಗ್ ಸಿಸ್ಟಮ್ ಇದೆ ಅಂದ್ರೆ, ನಮ್ಮ ಗಾಡಿ ಎಷ್ಟು ತೂಕ ಇದೆ, ಎಷ್ಟು ಇದಾಗುತ್ತೆ ಅಂತ ಸೋಮೇಶ್ವರದ ಪ್ರತಿದಿನ ನಮಗೆ ಕಳಿಸ್ತಾರೆ. ಬೇಕಾದ್ರೆ ಕಾರ್ಪೊರೇಷನ್ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ, ಅಂದ್ರೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ನೋಡಿ, ಇದು ಕ್ರಿಮಿನಲ್ ಅಫೆನ್ಸ್, ನೀವೆಲ್ಲ ಗೊತ್ತಿಲ್ಲ ನಿಮ್ಗೆ. ನಾಳೆ ನಾವು ಅಲ್ಲಿ ಹಾಕ್ಬಾರ್ದು ಅಂತ ಹೇಳಿ ಹೇಳಿದ್ರೆ ಖಾಸಗಿ ಜಾಗ ಅಂತ ಹೇಳಿ ಹಾಕ್ಲಿಕ್ಕೆ ಆಗುದಿಲ್ಲ. ಘನ ತ್ಯಾಜ್ಯವನ್ನು ಎಲ್ಲಿ ಖಾಸಗಿ ಇರ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ನೀವು ಗೋಡೆ ಕಟ್ಟಬೇಕು, ಅದಕ್ಕೆ ಹೊಂಡ ಹಾಕ್ಬೇಕು, ಇಷ್ಟು ಪ್ರೊಟೆಕ್ಷನ್ ಇರಬೇಕು, ಎಲ್ಲ ಇರ್ಬೇಕು. ಅದಕ್ಕೆ ಮಾಡಿದ್ದಾರೆ ಅವರು. ಸರ್, ಅವ್ರು ಪ್ರೈವೇಟ್ ಆದ್ರೆ ಮಾಡ್ಲಿಕ್ಕೆ ಆಗುದಿಲ್ಲ. ಇವರೇ ಅಗ್ರಿಮೆಂಟ್ ನಾವು ಮಾಡ್ಕೊಂಡು ಮಾಡ್ಬೇಕು ಸರ್. ಮತ್ತೆ ಅಗ್ರಿಮೆಂಟ್ ಮಾಡಿದೀರಾ? ಅಲ್ಲ, ಈಗ ಅದಕ್ಕೆ ಅಗ್ರಿಮೆಂಟ್ ಮಾಡಿದೀರಾ? ಇಲ್ಲಲ್ಲ, ಈ ಸಲ ನೀವು ಮುಂದುವರಿಸಲಿಕ್ಕೆ ಹೇಳಿ 9,000 ಕೊಟ್ಟ ಅಂತ ಹೇಳಿ 30 ಲಕ್ಷ ರೂಪಾಯಿ ಕಾಂಟ್ರಾಕ್ಟ್ ಸರ್. ಅದಕ್ಕೆ ಈ ಸಲ ಅಗ್ರಿಮೆಂಟ್ ಇಟ್ಕೊಳ್ತೀವಿ ಸರ್. ನಮ್ದು ದೊಡ್ಡ ಅಪರಾಧ ಮಾಡುವಂತ ಕೆಲಸ. ಅಲ್ಲಿಯ ಊರಿನವರು ಏನಾದ್ರು ಇದು ಮಾಡಿದ್ರೆ ಅವ್ರು ಜೈಲಿಗೆ ಹೋಗ್ತಾರೆ. ಉಳ್ಳಾಲ ನಗರಸಭೆ ಒಂದು ಹೆಸರು ಬಂತು, ಕ್ಲೀನ್ ಆಯ್ತು ಅಂತೇಳಿ. ಪುನಃ ನಾವು ಅದೇ ಥರ ಅಲ್ಲಿ ಮಾಡಿದರೆ, ಕಸ ಹೋಗದಿದ್ದರೆ ನಮಗೆ ಎಲ್ಲ ಕೌನ್ಸಿಲ್ಗಳಿಗೂ ಜನರಲ್ಲಿ ಪೈಪ್ ಇರ್ಬೋದು. ಒಂದು ದಿವಸ ಕಸ ಹೋಗದಿದ್ದರೆ ಎಷ್ಟು ಕಿರಿಕಿರಿ ಮಾಡ್ತಾರೆ, ಒಂದು ಗಾಳಿ ಹೋಗದಿದ್ದರೆ. ಅದನ್ನು ನಾವು ಕೂಡ ಅರ್ಥ ಮಾಡಿಕೊಂಡು ಚಂದ ಮಾಡಿ, ಈ ಕಸ ಆದರೆ ಅದು 9,000 ಆದರೆ 9,000 ಕಮ್ಮಿ ಮಾಡೋದಾದರೆ ನೋಡಿಕೊಂಡು ಮಾಡಿ. ಕಮಿಷನರ್, ಇದು ಸುಪ್ರೀಂ ಕೋರ್ಟ್ ಆರ್ಡರ್ ಉಂಟು. ನೀವು ಎಲ್ಲಿ ಕೂಡ ಕಸ ಕೊಂಡಾಗ ನಿಮ್ಗೆ ಸ್ಥಳ, ನೀವು ಸ್ಥಳ ತೆಗೆದು
ಕೊಡ್ಬೇಕಂತೇಳಿ 2-3 ಗ್ರಾಮ ಪಂಚಾಯತ್ ಒಟ್ಟಿಗೆ ಸ್ಥಳ ತೆಗೆದುಕೊಳ್ಬೇಕಂತೇಳಿ ಆರ್ಡರ್ ಕೊಟ್ಟು ನಿಮ್ಮ ಗುತ್ತಿಗೆಗೆ ಬಂದಿದೆ. ಎಷ್ಟು ಸ್ಥಳ ನಾಟಕಲ್ಲಿ ಸ್ಥಳ ತೆಗೆದುಕೊಂಡಿದ್ದಾರೆ, ಅಲ್ಲಿ ಸ್ಥಳ ತೆಗೆದುಕೊಂಡಿದ್ದಾರೆ. ಸೋಮೇಶ್ವರ ತಾಲೂಕಾಡಿ ಅದಕ್ಕೆಲ್ಲ ಒಟ್ಟಿಗೆ ತೆಗೆದುಕೊಂಡು ಇವರಿಗೆ ಗೊತ್ತುಂಟು, ನೀವು ಸ್ಥಳ ತೆಗೆದುಕೊಳ್ಳಿ ಮಾಡಿ ಅದನ್ನು. 9,000 ರೂಪಾಯಿ ಕೊಡುವುದು ನಮ್ಮ ನಗರಸಭೆಗೆ ದೊಡ್ಡ ಬರ್ಡನ್. ಅವರ ಕಾಳಜಿಗೆ ನಾನು ಒಪ್ಪುತ್ತೇನೆ. ಆದರೆ ಇಲ್ಲಿ ಒಂದು ಪ್ರಶ್ನೆ ಉಂಟು. ನಾಳೆ ಮಹಿಳೆಯರ ವಾರ್ಡ್ನಲ್ಲಿ ನಮ್ಮ ವಾರ್ಡ್ನಲ್ಲಿ ಕಸ ಕೊಂಡೋಗ್ಲಿಕ್ಕೆ ಕೊಂಡೋಗುವುದಿಲ್ಲ. ಆಗ ಇದಕ್ಕೆ ಪರ್ಯಾಯ ಸಮಸ್ಯೆ ಏನು? ನಾವು ಒಂದು ಇದಕ್ಕೆ ಕೌನ್ಸಿಲ್ ಬಾಡಿಯಲ್ಲಿ ಹಿಂದೆ ಹೇಳಿದ್ದೇವೆ, ನಮಗೊಂದು ಜಾಗ ಮಾಡಿಕೊಡಿ. ಅದಕ್ಕೂ ಕೂಡ ಉತ್ತರ ಯಾರಿಂದಲೂ ಸಿಗಲಿಲ್ಲ. ಇದು ಎಲ್ಲರ ಸಮಸ್ಯೆ. ಒಬ್ಬರು ಹಾಗೆ ಅವರು ಮಾತಾಡುವುದು ಅವರವರ ಸ್ವಾತಂತ್ರ್ಯ. ನಾಳೆ ಒಂದು ಲೋಡು ನಾವು ಹೋಗದೇ ಇದ್ದರೆ ಏನು ಮಾಡುವುದು? ಪ್ರತಿಯೊಬ್ಬ ಕೌನ್ಸಿಲರಿಗೆ ಫೋನ್ ಬರ್ತದೆ. ಸರಿಯಾಗಿ ಆಲೋಚನೆ ಮಾಡಿ. ಈಗ ಒಬ್ಬರ ವಾದಕ್ಕೆ ನಮ್ಮ ಎದುರಲ್ಲ, ವಿಷಯ ಅರ್ಥ ಮಾಡಿ ಮಾತಾಡಿ. ಸರ್ಕಾರದ ಮಟ್ಟದಲ್ಲಿದೆ ಒಂದು ನಾವು ಏನೋಪಾಯ 3 ಕಡೆ ಕೋಟೆಕಾರ, ಸೋಮೇಶ್ವರ ಮತ್ತು ಉಳ್ಳಾಲದವರು ಸೇರಿಕೊಂಡು ಏನೋಪಾಯದಲ್ಲಿ ಮಾಡಲಿಕ್ಕೆ ಸರ್ಕಾರದ ಅನುಮತಿಗೆ ಹೋಗಿದೆ ಸರ್. ಬರುವ ಈ ತಿಂಗಳೊಳಗೆ ಆಗ್ಬೋದು ಅನ್ನೋ ನಿರೀಕ್ಷೆ ಇದೆ. ಅಲ್ಲಿ ತನಕ ಇದು ತಾತ್ಕಾಲಿಕ ಸರ್. ಈಗ ತಾತ್ಕಾಲಿಕವಾಗಿ ಕಸ ನಿರ್ವಹಣೆ ಮಾಡಲಿಕ್ಕೆ ನಮಗೆ ಬೇರೆ ವ್ಯವಸ್ಥೆಗಳು ಇಲ್ಲದಿರುವುದರಿಂದ ನಮಗೀಗ ಈ ಕಸದ ಗಾಡಿ ಒಂದು ರಸ್ತೆ, ಅದು ಚೆರುತೂರು ರಸ್ತೆ ಅಂತ ಹೇಳ್ತಾರೆ. ಅದು ನಮ್ಮ ಉಂಟಲ್ಲ, ನಮ್ಮ ಇಂಜಿನಿಯರ್ ಸರ್ ಒಂದು ವಿಷಯ ಆಧಾರಿತದ್ದು ಸಬ್ಜೆಕ್ಟ್ ಸರ್. ಒಂದು ನೆಕ್ಸ್ಟ್ ಸಬ್ಜೆಕ್ಟ್ ಇಟ್ಟಿದ್ದಾರೆ ಸರ್. ಒಂದು ನಿಮಿಷ AW ಅವರೇ ಮತ್ತು ಸ್ಟ್ಯಾಂಡಿಂಗ್ ಕಮಿಟಿ ಕಡೆಗೆ ಇಟ್ಟು ನಾವೆಲ್ಲ ಹೋಗ್ತೇವೆ, ಅದ್ರ ಮೊದಲು ಹೋಗ್ತೇವೆ. ನಮ್ದು ಏನಿಲ್ಲ, ನಾವೆಲ್ಲ ನಮಗೆ ಸಂಬಂಧಪಟ್ಟದಲ್ಲ, ಅವ್ರು ಮಾಡ್ತಾರೆ. ಅದ್ರ ಲಾಸ್ಟಿಗೆ ಇಡಿ. ನಾನು ವಿಷಯ ಪ್ರಸ್ತಾವನೆ ಮಾಡಿದ ಕಡೆ ನನ್ನ ವಿನಂತಿ, ನಾನು ಹೋಗ್ಲಿಕ್ಕೆ ಕೊಟ್ಟು ಬೇರೆ. ನಿಮ್ಮಲ್ಲಿ ಸಮುದಾಯ ಭವನದಲ್ಲಿ ನೀವು ಇವತ್ತು ಸ್ಟಾರ್ಟ್ ಮಾಡಲಿಲ್ಲ ಸಮುದಾಯ ಭವನ ಬಗ್ಗೆ. ಅಲ್ಲಿ ಸಮುದಾಯನ ಯಾಕೆ ಕ್ಲೋಸ್ ಮಾಡಿದ್ದು, ಅದಕ್ಕೆ ಯಾಕೆ ಅದನ್ನು ಮಾಡಲಿಲ್ಲ ಅಂತ ಹೇಳಿ ವಿಷಯ ಒಂದು ವಿವರಣೆ ಕೊಟ್ಟರೆ ಸಾಕು. ಅದರ ನಂತರ ನೀವು ಸ್ಟ್ರೈಕ್ ಮಾಡಿ ದಯಮಾಡಿ. ಅದರ ನಂತರ ನೀವು ಎಷ್ಟು ಮಂದಿ ಬೇಕಾದ್ರೆ ಈಗ ಲೈಬ್ರರಿ ಅವನು ಇಲ್ಲಿ ಶಿಫ್ಟ್ ಮಾಡಿದ್ದಾರೆ. ನನಗೆ ರೋಹಿಣಿ ಹತ್ರ ಅವ್ರು ದಯಮಾಡಿ ಅವ್ರ ಬಗ್ಗೆ ಹೇಳಿ. ಯಾಕಂದ್ರೆ ಅವರು ಅದು ಯಾಕೆ ಮುಚ್ಚಿಸಿ ನೀವು ಸಮುದಾಯ ಭವನವನ್ನು? ಈ ಸಮುದಾಯ ಭವನ 2010ರಲ್ಲಿ ಅದು STSR ಯೋಜನೆಯಡಿ ಸ್ವಸಹಾಯ ಗುಂಪುಗಳಿಗೆ ಅಂತಲೇ ಒಂದು ಕಟ್ಟಿದಂಥ ಒಂದು ಭವನ. ಇದನ್ನು ಬೇರೆ ಯೋಜನೆಗಳಿಗೆ ಉಪಯೋಗಿಸಿಕೊಳ್ಬಾರ್ದು ಅಂತೇಳಿ ಸರ್ಕಾರದ ಒಂದು ಸುತ್ತೋಲೆ ಕೂಡ ಇದೆ. ಅದರಂತೆ ಆದರೆ ಅದು ಅದರ ಪ್ರಕಾರ ನಡೆಯುತ್ತಿಲ್ಲ. ಪ್ರತಿ ಸಲ ಅಂದರೆ ಅದರಲ್ಲಿ ಬೇರೆ ಬೇರೆ ರೀತಿಯ ಚಟುವಟಿಕೆಗಳನ್ನು ಅದರಲ್ಲಿ ನೀಡ್ತಾ ಇದ್ದಾರೆ. ಈ ಬಗ್ಗೆ ನಮ್ಮ ಸ್ವಸಹಾಯ ಗುಂಪುಗಳ ಒಕ್ಕೂಟದ ಪದಾಧಿಕಾರಿಗಳು ತುಂಬ ಆಕ್ಷೇಪಣೆ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಅಲ್ಲಿ ಅವರ ಸ್ವಸಹಾಯ ಗುಂಪುಗಳ ಸಭೆಗಳಾಗಲಿ ಆಗುವುದಿಲ್ಲ, ಅವರ ತರಬೇತಿಗಳೇ ಆಗಲಿಕ್ಕೆ ತೊಂದರೆ ಆಗ್ತಾ ಇದೆ. ಈ ರೀತಿ ಬೇರೆ ಬೇರೆ ಎಲ್ಲ ಸಂದರ್ಭದಲ್ಲಿ ಅದರಲ್ಲಿ ತುಂಬಿಸಿಡುವಂಥದ್ದು ಅಥವಾ ಬೇರೆ ಬೇರೆ ಇಲಾಖೆ ಚಟುವಟಿಕೆಗಳು ಕೊಡುವಂಥದ್ದು ಆಗ್ತಾ ಇದೆ. ಈಗ ಪುನಃ ಒಂದು ಲೈಬ್ರರಿ ಕೊಟ್ಟಿದ್ದಾರೆ, ನಾನು ಕೊಡಬಾರ್ದು ಅಂತೇಳಿ ಆಗಿನ ಪೌರಾಯುಕ್ತರಲ್ಲಿ ಹೇಳಿ ತೊಂದರೆ ಆಗ್ತಾ ಇದೆ, ಬೇರೆ ಅವರು ಗಲಾಟೆ ಮಾಡ್ತಾ ಇದ್ದಾರೆ ಅಂತೇಳಿ ಈ ರೀತಿ ಹೇಳುವಾಗಲೂ ಕೂಡ ಅವರು ಅದನ್ನು ಗಮನಕ್ಕೆ ತಗೊಳ್ಳದೆ ಅದನ್ನು ಕೊಟ್ಟಿದ್ದಾರೆ. ಸ್ವಸಹಾಯ ಗುಂಪಿನ ನಮ್ಮ ಇದಾಗಿರುವಾಗ ಅವರಿಗೆ ಹಣ ಕಲೆಕ್ಟ್ ಮಾಡಲಿಕ್ಕೆ, ಅವರಿಗೆ ಮೀಟಿಂಗ್ ಮಾಡಲಿಕ್ಕೆ ಅವರಿಗೆ ಸ್ಥಳ ಇದ್ರೆ ಅವರದೇ ಕಟ್ಟಡ ನಾವು ಉಪಯೋಗಕ್ಕೆ ಕೊಡದಿದ್ರೆ ನಾವು ಏನಾಗ್ತದೆ ಅದು ದಯಮಾಡಿ ಸಾಲ್ವ್ ಮಾಡಿಲ್ಲ. ಈಗ ತಾತ್ಕಾಲಿಕವಾಗಿ ಒಂದು 3 ತಿಂಗಳವರೆಗೆ ನಮ್ಮ ಹೊಸ ಕಟ್ಟಡ ಅವರಿಗೆ ಆಗ್ತದೆ. ಅದರಿಂದಾಗಿ ತಂದೆಯವರಿಗೆ ಅದನ್ನು ನಿಂತಿದ್ದಾರೆ. ಇಡೀ ಉಳ್ಳಾಲದ ಜನ ಬಂದು ಹೋಗ್ತಾರೆ, ವಿದ್ಯಾರ್ಥಿಗಳು ಬಂದು ಹೋಗ್ತಾರೆ. ಅದಕ್ಕೆ ನಾವು ಹೇಳುದು, ನಮ್ಮ ಅವರ ಯಾವ ಕಾರ್ಯಕ್ರಮ ನಗರಸಭೆಯವರಿಗೆ ಮಾಡಿದೆ. ಅವರು ಮೇಲೆ ನಮ್ಮ ಆಫೀಸ್ ರೂಮ್ ಉಂಟು, ನಗರಸಭೆ ಬಿಲ್ಡಿಂಗ್ ಉಂಟು, ಇದುಂಟು, ನಮ್ಮ ಸಭಾಭವನ, ಅದರಲ್ಲಿ ಮಾಡಿ. ಮಳೆಗಾಲದಲ್ಲಿ ಬೆಳ್ಳಿ ಹುಡಿ ಹಾಕಿದ್ದಾರೆ. ಅದು ಯಾರ ವಾರ್ಡ್ಗೆ ಎಷ್ಟು ಮಂದಿ ಇರುತ್ತೆ ನಮ್ಮ ಲೆಕ್ಕ ಉಂಟು. ಸ್ವಚ್ಛ ಭಾರತದಲ್ಲಿ ನಮ್ಮ ಬೀಚ್ ಪಕ್ಕದಲ್ಲಿ ಟಾಯ್ಲೆಟ್ ಆಗಿದೆ. ಎಷ್ಟು ಟೈಮ್ ಆಯಿತು? ಅದು ಯಾಕೆ ಬಂದ್ ಮಾಡಿಟ್ಟಿದ್ದಾರೆ? ನಮ್ಮ ಯಾತ್ರಿಕರು ಬಂದು ಎಲ್ಲಿಗೆ ಹೋಗೋದು? ಅಲ್ಲಿ ಬಸ್ಸಿಗೆ ಟಾಯ್ಲೆಟ್ಗೆ ಹೋಗ್ತಾ ಇದ್ದಾರೆ ನಮ್ಮ ಸಾರ್ವಜನಿಕರು ಬಂದವರು. ಅದು ನಾನು ಹೇಳಿದ್ರು, ನಮ್ಮನ್ನು ನಿಮಗೆ ಹೇಳಿದ್ದೇನೆ, ಮತ್ತೆ ಇಂಜಿನಿಯರಿಂಗ್ ಸಹ ಕೇಳಿದ್ರು, ನಮ್ಮ ಅಧ್ಯಕ್ಷರಿಗೆ ಹೇಳಿದ್ದೇನೆ, ಅದನ್ನು ಓಪನ್ ಮಾಡಿ ಒಂದು ಉದ್ಘಾಟನೆ ಮಾಡಿ ಅಂತ ಹೇಳಿ. ಎಷ್ಟು ಸಮಯ ಆಯ್ತು? 3 ತಿಂಗಳಾಯ್ತಲ್ಲ. ಅದನ್ನು ಮಾಡಿ ನೀವು. ನಮ್ಮ ಅಧ್ಯಕ್ಷರು ಹೊಸ ಅಧ್ಯಕ್ಷರು ಬಂದಿದ್ದಾರೆ, ಅದನ್ನು ನೀವು ಮಾಡಿ. ಆಯ್ತು, ಮಾಡಲೇಬೇಕು. ಈಗ ಸರ್ ಉದ್ಘಾಟನೆ ಆಗುವ ಮೊದಲು ಅದು ಹಣ ಕೊಡ್ಲಿಕ್ಕೆ ಉಂಟು. ಅದು ಯಾರು ಆಗಿದೆ ಅದರಿಂದ ನಿಷ್ಠಾಪನೆ ಹಣ ಕೊಡ್ಲಿಕ್ಕೆ, ಅದರ ನಂತರ ಉದ್ಘಾಟನೆ ಉಂಟು. ಅಧ್ಯಕ್ಷರ ಅನುಮತಿ ಮೇರೆಗೆ ಒಪ್ಪಬಹುದಾದ ಇತರ ವಿಷಯಗಳು ಆ ಸಾಹಿತ್ಯ ಅಧ್ಯಕ್ಷರನ್ನು ಅದನ್ನು ಮಾಡಿ
ಇನ್ನೊಂದು ಸರ್, ಈಗ 9 ಜನವ 11 ಜನವ ಸರ್ ನಾನು ಇಸ್ಮಾಯಿಲ್ ಅನ್ಸುತ್ತೆ ಇಸ್ಮಾಯಿಲ್ ಈಗ ಸ್ಥಾಯಿ ಸಾಹಿತ್ಯ ಎಲ್ಲ ಒಂದು ಸಲ ಸ್ಥಾಯಿ ಸಮಿತಿಯಲ್ಲಿ 11 ಜನ ಆಯ್ಕೆ ಮಾಡಿದ್ದಾರೆ. ಒಂದು ಭಾರತಿ, ಸೂಚನೆ, ಚಿತ್ರಕಲಾ ಮತ್ತು ಅಜೀಜ್ ಅನುಮೋದನೆ ಮಾಡಿದ್ದಾರೆ. ಜಬ್ಬಾರ್ ಅವರನ್ನು ಸೂಚನೆ ಮಾಡಿದವರು ಖಲೀಲ್ ಮತ್ತೆ ಅನುಮೋದನೆ ಭಾರತಿಯವರು ಮಾಡಿದ್ದಾರೆ. ಬೀನಾ ಅವರನ್ನು ಸೂಚನೆ ಮಾಡಿದ ದೀಕ್ಷಿತ ಮತ್ತು ಅನುಮೋದನೆ ಆಯುಬ್ ಅವರು ಮಾಡಿದ್ದಾರೆ. ಹಾಗೆ ಅಶ್ರಫ್ ಅವರನ್ನು ಸೂಚನೆ ಇಸ್ಮಾಯಿಲ್ ಮತ್ತು ಅನುಮೋದನೆ ಬಾಗಿಲ್ ಅವರು ಮಾಡಿದ್ದಾರೆ. ಸೂಚನೆ ಅಶ್ರಫ್ ಮತ್ತೆ ಇಸ್ಮಾಯಿಲ್ ಅನುಮೋದನೆ ಮಾಡಿದ್ದಾರೆ. ಇಬ್ರಾಹಿಂ ಖಲೀಲ್ ಅವರನ್ನು ಆಯುಬ್ ಅವರು ಸೂಚನೆ ಮಾಡಿ ದೀಕ್ಷಿತ್ ಅವರು ಅನುಮೋದನೆ ಮಾಡಿದ್ದಾರೆ. ಆಯುಬ್ ಅವರನ್ನು ಸೂಚನೆ ಮಾಡಿದ್ದು ಅಜೀಜ್ ಮತ್ತೆ ಅನುಮೋದನೆ ವೀಣಾ ಅವರು ಮಾಡಿದ್ದಾರೆ. ದೀಕ್ಷಿತ ಅವರನ್ನು ಭಾರತೀಯವರು ಸೂಚನೆ ಮಾಡಿ ಜಬ್ಬಾರ್ ಅವರು ಅನುಮೋದನೆ ಮಾಡಿದ್ದಾರೆ. ಇಸ್ಮಾಯಿಲ್ ಅವರನ್ನು ಜಬ್ಬಾರ್ ಅವರು ಸೂಚನೆ ಮಾಡಿ ಆಯುಬ್ ಅವರು ಅನುಮೋದನೆ ಮಾಡಿದ್ದಾರೆ. ಬಾಜಿಲ್ ಅವರನ್ನು ದೀಕ್ಷಿತ್ ಅವರು ಸೂಚನೆ ಮಾಡಿ ಅಜೀಲ್ ಅವರು ಅನುಮೋದನೆ ಮಾಡಿದ್ದಾರೆ. ರೇಷ್ಮಾ ಅವರನ್ನು ಕಮರ್ನೀಸ್ ಅವರು ಸೂಚನೆ ಮಾಡಿ ಇಸ್ಮಾಯಿಲ್ ಇವರು ಅನುಮೋದನೆ ಮಾಡಿದ್ದಾರೆ. ಈ 11 ಜನ ಇಟ್ಟಿದ್ರೆ ಎಲ್ಲ ಇದ್ದಾರೆ. ಎಲ್ಲರಿಗೂ ಧನ್ಯವಾದ. ಅಧ್ಯಕ್ಷರಾಗಿ ಮಾಡಿದ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು. ಅದೇ ರೀತಿ ವಿಶೇಷವಾಗಿ ನಮ್ಮ ಸ್ಪೀಕರ್ ಆದಂತಹ ಅನಿಲ್ ಸಾಹೇಬರಿಗೂ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರಿಗೆಲ್ಲರಿಗೂ ಧನ್ಯವಾದಗಳು. ಹೃದಯದಿಂದ ಧನ್ಯವಾದಗಳು.